take the risk, yo. ಲೈಫ್ ಟೈಮ್ ವಾರಂಟಿ ನಿಮ್ಗೆಲ್ಲ, ಲವ್ ಅಂತೂ ಕಮ್ಮಿನೇ ಆಗೋದಿಲ್ಲ. 7 ವಂಡರ್ಸು ಸಾಲಲ್ಲ, ಈಗಂತೂ 8 ವಂಡರ್ಸ್ ನಂದೇ ಎಲ್ಲ. ಗೋಲ್ಡನ್ ಮ್ಯಾನು ಹಾರ್ಟನ್ನ ಕಳೆದುಕೊಂಡ ಈ ದಿನ, ನೀವೇ ಇದಕ್ಕೆ ಕಾರಣ, ಹಾಗೆ ಹೋಯ್ತು ಕಲ್ಯಾಣ. ಮಾಡರ್ನ್ ಮ್ಯಾರೇಜ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್, ಯೋ. The risk, yo. పిల్లాడుతున్న అంగడద బాకిలు ఎత్తునగా అంగడద ఎదురుడ్డే రాశి రాశి బంగారు మాట రోజులు అన్నగా చంద్రగీతను ఆస్థానం దుమనాని ఊరుతుంది సొత్తును మాత పీరవుడు రాజే దూత ఎన్నాకలు ఎడుతుంది వరకు పేరు వంట బాసాదు మిగతా అంగడద బాకిలు నీరు పోదుకుపోయారు ಆತನ ಮಿಕ್ಕಳು ಬತ್ತು ತೂನಾಗ ಇಚ್ಚಿನ ದೂಪುಣಿ ಮಸ್ತ್ ವಜ್ರ ವೈಡೂರ್ಯ ಮಾತ ಉಂಡು ಕೊಂಡದು ಅಂಚಿದು ಬೇರೆ ಇಂಚಿದು ಬೇರೆ ಏರೋದು ಉಜ್ಜೇರಿ ದುಃಖರೇನ ಕೈವಾಶ ಆಪಣ ಕೊಡ್ತೀವಿ ಕೊಂಡದು ఆయన దెత్తు ఉలాయి ಒಂತೆ ಹೊರತು ಆಡಂಡನೆ ರಾಜನ ಅರಮನೆ ಸೊತ್ತು ಪತ್ತೆಗೋಸ್ಕರ ರಾಜ 4 ದೂತೆಯನ್ನು ಕಳ್ಬಿಡಿ ಅಕ್ಕಳು ನಾಡು ಮನ್ನಾಗ ಅವಳು ಪತ್ತೆ ಒಂದು ಕಳವಾಯಿನ ಸುತ್ತಲು ಮಾತ ಮೆಕ್ಕಲ್ನ ಅಂಗರದ ಬಾಕಿ ಉಂಟು ರಾಜನ ಪಣ ಕೂಡಲೇ ಪೋಡಿಗೆ ಆತನ ಮೆಕ್ಕಲು ಹೊಂಟೇರಿ ಎಂಕುಲು ಖಂಡಿಜ ಕೋಟೆ ರಾತ್ರಿ ಏರಾಕೊಂಡದ್ದು ಇತ್ತಿರು ಅವು ಬೊಕ್ಕರಿನ ಕೈವಶ ಆಪಣ ಕೊಡ್ತೀವಿ ಉದಲ ಇದೀತ ಐದು ಬೋಡಂಡ ಕೊಣಲೇಂದು ಏನು ಸತ್ಯದ ಮಾತಿರ ಬಂಡಲ ಪೂರ ಅಸತ್ಯ ಅದು ಬತ್ತಿಂಚಿ ದೂತೆ ನಕಲೆ ಕೋಪ ಉಂಟಾದು ರಾಜನಪ್ಪಣ ಆತಂದು ಬಂಡಲ ಬರ್ಪು ಜರತ್ತನಿಗಳು ಏತು ಹೊರಕಿ ಏನಿಕಲೇ ಏನು ಬಂಡದು ಅವಳು ಅಕಲ್ನ ಕಾಯ್ಕು ಕೋಳ ಪಾಡ್ದು ಅವಳು ಕಣ್ಣಿಂಚಿ ಸೊತ್ತು ಅಕಲ್ನ ಅಂಗಡ್ಡುಪ್ಪನ ಸೊತ್ತುನ ಮಾತ ತರೆಟ್ ತುಂಬ ಅವರು ಥರನೇ ವೈತೊಂದು ಚಂದ್ರಕೇತನ ಆಸ್ಥಾನ ಹೋದವಣ ಪೇರಿಗೆ ರಾಜನೇ ನಮ್ಮ ಅರಮನೆ ಸೊತ್ತಲು ಕಣ್ಣಿಗೆ ಕಳುವೇರಿ ಸಿಕ್ಕಿದರೆ ಹೆಂಚಿನ ಶಿಕ್ಷಕರು ಒಂದುಂಟದು ಆತನ ಏಪಲ್ಲ ವಿಚಾರ ಸಂಚಾರ ಮನ್ಪಂದೆ ಜೈಲು ದಿವಾಯಿ ಆನಿದಿನಕ್ಕೂ ಈ ದೇವರನ್ನ ಮಹಾತ್ಮ ಇರ್ತಾರೆ ಆಯಕಲ ಒಂದು ಮೂಢತ್ವ ವಿಚಾರ ಸಂಚಾರ ಮಾತ್ರ ಎಲ್ಲ ಮಾಡ್ಕೊಳ್ಳಿ 2 ಜನ 2 ಜೈಲಿಗೆ ಹೊಡ್ಲಿ ಅನ್ನುವಂಥದ್ದು ಅಪ್ಪಣೆ ಕೊಡ್ತೀವಿ ಕಂಡಂದೇನೆ ಬೇಕಲ್ಲ ಜೈಲು ಉಂಟಾಡು ಕಲಾ
సమర్పణగా యథాశక్తి లక్ష్మీనారాయణ దేవుడికి సత్యనారాయణ దేవుడికి ఆ బకెట్ మళ్ళక్కనే వృందావన మూలోడు సత్యనారాయణ దేవుడిని పూజ మున్పుడు ఉండదు జైవ దేవర్ల గ్రామ దైవాల బుద్ధి ప్రకారుడు ఈ రక్తేశ్వరుల గుಳಿಗಂಧ ಮಾತ ಮುಗಿದು ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತಾರೆ ಅಂಚನೆ ನಮ್ಮ ವಸಂತ ಮಾಸ್ಟರ್ ಮಲ್ಲ ವಾಗ್ಮೀಡ ಒಂಜಿ ಕಥೆ ಮನ್ಪವಡು ಇತ್ತಂಡೀನಿ ಅಂಡದ నాకు దిగిదిరా అండ అక్షయ తృతీయ దాని ನಮ್ಮೊಂಜಿ ಮಂತಂದ ಅಕ್ಷಯ ಆಪುಂಡು ಓವುಲ ಅಕ್ಷಯ ಆಪುಂಡು ಉಂಡು ಅಂಚ ನಮ್ಮ ವಿಷ್ಣುದೇವರನ್ನ ಹಿತ್ತಿಲ ಗಿಡ ಮತ್ತೆಲ್ಲ ಹೊಂಡ್ತೇವೆ ಅಂತ ಹೇಳಿದವರ ಆ ಒಂದು ವಿಷ್ಣುದೇವರನ್ನ ಹಿತ್ತಿಲ ಗಿಡ ಯಾನು ಅಂತ ಹೇಳಿದವರ ದೇವರನ್ನ 10 ವರ್ಷ ದೇವರನ್ನ ಒಂದು ಕೆಲಸ ಅಂತ ಒಯ್ದೆ ಹೇಳಿದವರ ಇದು ಏನೊಟ್ಟು ಆ ದೇವ್ರ ಬುದ್ಧಿವರ್ಣ ಪ್ರಕಾರ 4 ಅಕ್ಷರ ಬಂಟು ಅವು ಇಂಚಾತನ ಗೊತ್ತುದಿ ಪ್ರಕಾರವಾದ ಇರ್ತನೊಟ್ಟು ಮಂದಿ ಇತಿಯ ಕಥಾಶ್ರವಣದ ದ್ವಾರ ದೇವರು ಸಂಪೂರ್ಣ ಶ್ರೀಕತ್ವ ಸಮಸ್ತ ಬಾಧೆಯನ್ನು ಪರಿಹಾರ ಮಂತುಕೊಂಡು ನನ್ನ ಮಿತ್ತಿಗೆ ಆಪಿಂಚಿದ ಪ್ರತಿಯೊಂದು ಕೆಲಸನ್ನ ಒಂದು ನಿರ್ವಿಘ್ನದವರನ್ನು ಸಾಧು ಕೊಟ್ಟು ಜೋಗುಲೆಗಳ ಎಡ್ಡ ಬುದ್ಧಿ ಆಯುರಾರೋಗ್ಯ ಅನುಗ್ರಹ ಕೊಟ್ಟು ಅಂಚಿನ ಈ ಸ್ಥಳೋಟ ಒಂಜಿ ಎಂಜಿನ ನವನಿ ಟ್ಯೂಷನ್ ಒಂಜಿ ವಿದ್ಯಾಲಯ ಮಂತೊಂದಿಲ್ಲೇರಿ ಅನೇಕ ಜೋಕುಳ ಬರ್ತದೆ ಮೂಳು ವಿದ್ಯೆಯನ್ನು ಕಲ್ತೊಂದಿರ್ಲೇರಿ ಅಕ್ಲೇಗಳ ದೀರ್ಘಾಚನ ಇದು ಕೊಟ್ಟು ಆಯ್ನಾತ್ ಜೋಕುಳಿಡೆ ಬರ್ತದೆ ಆ ನಿಕಲ್ನ ವಿದ್ಯಾಲಯ ಉತ್ತಮ ಅದು ರಕ್ಷಣೆ ಮತ್ತು ನಿಕಲ್ನ ಉತ್ತರೋತ್ತರ ಕ್ಷೇತ್ರನ ಅಭಿವೃದ್ಧಿ ಮತ್ತು ಕೊಡ್ತು ಕಣ್ಣು ಕೈ ಕರೆಸ್ಕೊ ಕೊಡ್ತು ಭೋಜನ ಬರ್ತದೆ ಸಾಧ್ಯ ಸದ್ಬುದ್ಧಿನ ಸನ್ಮಂಗಲನ ಅನುಗ್ರಹಿಸಿ ಕೊಡ್ತು ರಕ್ಷಣೆ ಕಾಪಾಡು ನೋಡಿತಿ ಮಹಟ್ಟು ದೇವ್ರನ್ನೆಲ್ಲ ಅಂಚನೆ ನಮ್ಮ ಅಂತಿಜಿ ಸತ್ಯನಾರಾಯಣ ದೇವ್ರನ್ನೆಲ್ಲ ನಿಕಲ್ನ ಅಂತಿಜಿದೆ ರಕ್ತೇಶ್ವರ ಗುಳಿಗೆಲ್ಲ ಕೊಡಿಸಿ ಪ್ರಾರ್ಥನೆ ಸತ್ಯನಾರಾಯಣಂ ದೇವಂದೇ ಕಾಮದಂ ಪ್ರದಂ ಲೀಲೆಯಾಮಟ್ಟಮೇನ ತಸ್ಮೈ ನಮೋ ನಮಃ ಲಕ್ಷ್ಮೀ ಸತ್ಯನಾರಾಯಣಾಯ ನಮಃ ಪ್ರಾರ್ಥನಾಂ ಸಮರ್ಪಯ ಮನಸೋ ವಿಷ್ಠ ಪ್ರಾರ್ಥನಾಂ ಸಮರ್ಪಯಾಮಿ ಯಾನಿ ಕಾನಿ ಜಪಾನಿ ಧರ್ಮಾಂತಯಾನ್ಯಃ ದಾಂಡಾನಿ ಗಣಕ್ಷಂತಿ ಪ್ರದಕ್ಷಿಣ ಬರಿಯ ಬರಿಯೇ ಪಾಪಂ ಪಾಪಕೃಪಾಣಂ ಪಾಪಾತ್ಮ ಪಾವನಮವ ರಾಯಮಾ ಕೃಪಯಾ ದೇವದೋಷಂ ಕಾವೇರಿ ವಿರಜಾಂತ ಕಪಿಲಾ ವಾರ್ಮಿಷ್ಠಮಯಾದಿ ಹಿರಣ್ಯಗರ್ಭಸ್ಥಂ ಹೇಮವೇ ಜೈವಾಸುಃ ಅನಂತ ಪುಣ್ಯವರದಃ ಐದೆ ಇಂದು ಏನಿದೆ ಅನಂತ ಪುಣ್ಯವರದಃ ಪ್ರೇಕ್ಷಮೇ ಪ್ರೇಷಮಾನ ಸುದ್ದಿ ಸಂಪ್ರದತ್ತ ನಮಃ ಸಾಂಗಿಸೋದನಾಯ ನಮಃ ತ್ರಿವಿಕ್ರಮಾಯ ನಮಃ
ಬಂದುಲೆ ವಿಶೇಷವಾಗಿ ನಂಚಿದ ಒಂಜಿ ಕಾರ್ಯಕ್ರಮ ಮಾತಿರಲಿಲ್ಲ. ಈ ಕಾರ್ಯಕ್ರಮಕ್ಕೆ ಸುರುಕಾದ ನಮ್ಮನ್ನು ಮಾತಿರಲ್ಲ ಕಾಪು ನಿಪ್ಪುನ ಈ ಮಂಜನಡಿದ ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿನ ಮನಸ್ಸಲ್ಲಿ ಇನ್ನೊಂದು ಈ ಭಾಗಡು ನೆಲೆಯ ನಂಚಿದ ಮಾತ ದೈವದೇವರನ್ನ ಅನುಗ್ರಹ ನಟ್ಟೊಂದು ಈ ಒಂಜಿ ಲೇಸರು ಸೇರಿದ ನಂಚಿದ ಮಾತ ಹಿರಿಯರು ಕಿರಿಯರು ಅಪ್ಪಿನಕಲ ಮಾತಿರಲ ಅನುವು ನಟ್ಟೊಂದು ಇದೊಂಜಿ ವಿಶೇಷವಾದ ಕಾರ್ಯಕ್ರಮ ಬರೋದಿಲ್ಲ. ಇನ್ನಿತ ದಿನ ಕರೆನ 25 ವರ್ಷದ ದುಂಬು ವಸಂತ ಬೊಕ್ಕ ನಯನ ದಂಪತಿಲಿನ ಆ ದಾಂಪತ್ಯ ಜೀವನ ಕಾದಿ ನಂಚಿತ್ನ 25 ವರ್ಷದ ಪಿರಾದ ನೆನಪುಗಾದು ಮಾತೆರನ್ನ ಸೇರೆಂದು ಮಾತೆರನ್ನ ಒಟ್ಟಿಗೆ ಸೇರಿಗಿಡು ಒಂಜಿ ಸತ್ಯನಾರಾಯಣ ಪೂಜೆನ ಮಲ್ತದು ಭಕ್ತಿಪೂರ್ವಕವಾದ ದೇವರನ್ನ ಸ್ಮರಣೆ ಮಲ್ತೊಂದು ಐನೊಟ್ಟಿಗೆ ತಾನು 25 ವರ್ಷೋಡು ಮಲ್ತಿ ಒಂಜಿ ಆಯ್ನಂಚ ದಾಂಪತ್ಯ ಜೀವನದ ಒಂಜಿ ಸವಿ ನೆನಪುಗಾದು ಬಹುಶಃ ಆರು ಬೇತೆ ಬೇತೆ ಸಮಾಜ ಕಾರ್ಯಗಳು ಇತ್ತದು ಸಮಾಜದ ಚಟುವಟಿಕೆ ಎಂತುದು ಆ ಕ್ಷೇತ್ರಡು ಏರು ಮಾತು ಎಡ್ಡೆಡ್ಡೆ ಬೆನ್ನಿ ಬೆನ್ನಕ್ಕಳು ಅಷ್ಟು ಮಾತೆಗಳನ್ನು ಗೌರವಿಸ ಒಂಜಿ ಮಲ್ಲ ಮನಸ್ಥಿತಿ ಒಂಜಿ ನಿಟ್ಟಿನ ಒಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರು ಬತ್ತಿನ ಚಿತ್ತ ಮಾತೆಗಳನ್ನ ಈ ಕಾರ್ಯಕ್ರಮಕ್ಕೆ ಮೋಕೆ ಹಿಡಿದುಕೊಂಡು ಇದು ವಿಶೇಷವಾದ ನಮ್ಮ ಈ ಕಾರ್ಯಕ್ರಮದ ದಂಪತಿಗಳು 25ನೇ ವರ್ಷದ ಮದಿಮೆದ ಈ ಒಂಜಿ ಉತ್ಸವನ ಆಚರಣೆ ಮಲ್ಪನ ಚಿತ್ತ ನಯನ ಬೊಕ್ಕ ವಸಂತ ದಂಪತಿ ಇದು ಎಂಗಳು ಮತ್ತರ ಮೇಲೆ ಮಿತ್ತ ಚವಡಿಗೆ ಬರೋಡು ಮಾತಾ ಭಿನ್ನರೆಲ್ಲ ವೇದಿಕೆಗೆ ಎದುಕೊಂಡು ಭಿನ್ನ ಮಲ್ತೊಂದಲ್ಲ ಇಂಥ ದಿನ ಸನ್ಮಾನ ಸ್ವೀಕಾರ ಮಲ್ಪನ ಚಿತ್ತ ಶ್ರೀಯುತ ಅಶ್ವಥ್ ಕುಲಲ್ ಮಂಜನಡಿ ರವೀಂದ್ರ UK ದೈದಿದು ಮತ್ತರ ಮೇಲೆ ಮಿತ್ತ ಚವಡಿ ಬತ್ತದು ಒಲಗ ಹೊಡೆದು ನಿಕಲ ಭಿನ್ನೆ ಮಲ್ತೊಂದಲ್ಲ ಅಂಚನೆ ಆನಂದ್ KS ಗುಳಿ ದೈದಿದ್ದು ಬರೋಡು ಕುಟುಂಬದ ಒಂಜಿ ಫ್ಯಾಮಿಲಿದ ಒಂಜಿ ಹಿರಿಯರಾದ ಒಂಜಿ ದೀಪ ಅವಳವನ ಕೃಷ್ಣಪ್ಪ ಪೂಜಾರಿ ಮಂಜನಡಿ ಕೊಡಿ ದೈದು ಇರ್ಲ ಮಿತ್ತ ಚವಡಿಗೆ ಬರೋಡು ಭಿನ್ನೆ ಮಲ್ತೊಂದಲ್ಲೇ ಸಾಂಪ್ರದಾಯಿಕ ವೈನಂಚಿನ ಕಾರ್ಯಕ್ರಮ ಐದು ಬೊಕ್ಕ ಬೇತೆ ಬೇತೆ ವಿಶೇಷವೈನ ಕಾರ್ಯಕ್ರಮ ನಡಪರುಂಡು 25 ವರ್ಷದ ಮದಿಮೆದ ಸವಿ ನಡೆಪು ಕುಡೋರಂಜಿ ಮಾಲೆ ಒಂಜಿ ಪಾಡು ನಂಚಿನ ಕಾರ್ಯಕ್ರಮ ಪೂರ ಐದು ಬೊಕ್ಕ ನಡಪರುಂಡು ಈತ ನಮ್ಮ ಈ ಕಾರ್ಯಕ್ರಮದ ಸುರುಕಾದ ನಮ್ಮ ಒಂಜಿ ದೀಪ ಅರಳವನ ಕಾರ್ಯಕ್ರಮ ಇನ್ನೊಟ್ಟಿಗೆ ಒಂಜಿ ಪ್ರಾರ್ಥನೆದ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಶುರು ಮಲ್ಪಡುದು ಜೋಕುಳ್ಳ ಭಿನ್ನ ಮಲ್ತೊಂದುಲ್ಲೆ. ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಜಾನನ ಮೋದಕ ಪ್ರಿಯ ನೀನು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ಮೂಕಿಡಿದಕ್ಕೂ ನೋಡೊಂದು ಎಂಗಳ ವಸಂತ ಕೋಡಿ ಮೇರಡ ಭಿನ್ನೆ ಮಲ್ತೊಂದು 25 ವರ್ಷದ ಮಹತ್ವಪೂರ್ಣ ಒಂಜಿ ಕಾರ್ಯಕ್ರಮನು ಒಂಜಿ ಎಲ್ಯ ಮಟ್ಟಡ್ ಮಂತೊಂದುಲ್ಲ ಮಾತೆರಿನ ಒಂಜಿ ಸೇರ್ಸಾದ ಒಂಜಿ ಮಲ್ಪಾಡು ಬಂಡ ಒಂಜಿ ಎಂಕ್ಲೊಂಜಿ ಅಭಿಲಾಷೆ ಅವೊಟ್ಟಿಗೆ ನಮ್ಮ ಊರ್ದಾನ ನಮ್ಮ ಮಂಜನಾಡಿದ ಒಂಜಿ ಸಾಧಕರೇನು ಎನ್ನ ಮಟ್ಟಡ್ ಒಂಜಿ ಮಲ್ಲ ಸಾಧಕರು ಈ ಸಾಧಕರೇನು ಒಂಜಿ ಗುರುತಿಸಾದು ಎಂಕ್ಲೊಂಜಿ ಗೌರವಿಸೋಡು ಬಂಡದು ಬಾರಿ ಒಂಜಿ ಎನ್ನ ಒಂಜಿ ಮನದ ಇಂಗಿತ ಇತ್ತಂಡು ಅವು ಇನಿ ಪೂರ್ಣ ಒಂದುಂಡು ನಮ್ಮ ಏರೇನು ಸನ್ಮಾನ ಮನ್ಪೋನ ಹಾಕಲು ಮಾತ್ರ ಬೈದೇರು ಒಂಜಿ ಜನ ಮಾತ್ರ ಬರೆಯರೋಲ್ಲ ನಮ್ಮ ಭಾಸ್ಕರ್ ಮಂಜನಾಡಿ ಯಾರು ಬರ್ಪೇರು 100% ಬರ್ಪೇರು ಅಂಚಾದ ಮುಖ್ಯವಾದ ನಮ್ಮ ಭಾರಿ ಕೆಲಸದ ಒತ್ತಡ ತನ್ನ ದೈವನರ್ತನಡು ಭಾರಿ
ಪುದಾರ್ಥ ಪಡೆಯನಂಚಿನ ಕಮಲಾಕ್ಷ ಗಂಧಕಾಡು ಆರು ನಮ್ಮೊಟ್ಟಿಗೆ ಉಳ್ಳೇರು. ಭಾರಿ ನಮ್ಮ ಬ್ಯುಸಿದ ನಡುಟು, ಭಾರಿ ಕೆಲಸದ ಒತ್ತಡದ ನಡುಟು ಇತ್ತೆ ಆಯ್ನಾತು ಬೇಗ ಏನನ್ನು ಬುಡೋಡು ಬಂಡದು ಎಕಡೆ ಬಂತೇರು ದುಂಬೆ ಫೋನ್ ಮನ್ಪುನಲ್ಲ ಬಂತೇರು ಪಂಡಾರೆ ಒಂಚೂರು ತಡ ಅಂಡ ಕ್ಷಮಿಸೋಡು ಅಂಚ ಆರು ನಮ್ಮ ಕರೆಗೆ ಹೋಗ್ಕೊಡ್ದು ಬೈದೇರು ಅರೆಗೆ ಉಡಲ್ದಿಂಜಿನ ಸ್ವಾಗತ ಕೋರೊಂದುಳ್ಳೆ. ಅವೇ ರೀತಿ ನಮ್ಮೊಟ್ಟಿಗೆ ನಮ್ಮ ಊರದ ಕೊಡುಗೈದಾನಿ ಪ್ರಕಾಶ್ ಮಲ್ಲುಳ್ಳರು ಅರೆಗಲ ತುಂಬ ಹೃದಯದ ಸ್ವಾಗತವನ್ನು ಕೋರೊಂದುಳ್ಳೆ. ನಮ್ಮೊಟ್ಟಿಗೆ ಭಜನಾ ಗುರು ಅರ್ನ ಗುರ್ತಾ ಜನಗಳು ಏರ್ಲಜ್ಜಿ ಮಾತಾಗೋಡ್ಲ ಭಜನೆ ಮಂತದ ಆಯ್ನಾತಿ ಹೆಚ್ಚಿನ ಶಿಷ್ಯರೇನು ಭಜನಾ ಕುಣಿತ ಭಜನೆ ಆದುಪ್ಪು ಅಥವಾ ಭಜನಾ ತಂಡ ಆದುಪ್ಪು ಬೇತೆ ಬೇತೆ ಕಡೆಗೆ ದೇವಸ್ಥಾನಕ್ಕೆ ಹೋದು ಜನಕ್ಕಳಿನ ಸಂಘಟನೆ ಮಂತದ್ದು ಜೋಕ್ಳಿನ ಸಂಘಟನೆ ಮಂತದ್ದು. ಅವೇ ರೀತಿ ಈ ಸರ್ತಿ ನಮ್ಮ ಮಂಜನಾಡಿದ ಪ್ರತಿ ಇಲ್ಲಾಗ ಪಂಡ ಒಂಜಿ 500 ಇಲ್ಲಾಗಲ ವಿಸಿಟ್ ಕೊಡ್ತೇರು ಒಂಜಿ ಭಜನ ನಗರ ಭಜನೆ ಮಂತದ್ದು ಒಂಜಿ ಪ್ರಖ್ಯಾತ ನಮ್ಮ ಭಜನಾ ಗುರು ರವೀಂದ್ರ ಯುಕೆ ಅರೆಗಲ ತುಂಬ ಹೃದಯದ ಸ್ವಾಗತ ಮಂತದೊಳ್ಳೆ. ನಮ್ಮೊಟ್ಟಿಗೆ ಇತ್ತ ಮಲ್ಲ ಭಿನ್ನರಾದ ಬೈದರು ನಮ್ಮ ಚಂದ್ರಶೇಖರ್ ಉಚ್ಚಿಲ್ ಆರ್ಲ ಬಾರಿ ಕೆಲಸದ ಒತ್ತಡ ಹೊಡಿತಿನಾರು ಆಂಡಲ ಎನ್ನ ಕರೆಕ್ಕೆ ಹೋಗೊಡ್ದು ಬಾರಿ ಟೈಮ್ಗೂ ಸರಿಯಾದ ಬೈದೇರು 10 ಗಂಟೆ ಬರ್ಪೆ ಬಂತೇರು ಅಂಚಿನ ಅವೇ ಟೈಮ್ ಬರ್ತದೆ ಎತ್ತದೇರು. ಸಾಮಾಜಿಕ ದುರಿಣೆ ಧಾರ್ಮಿಕ ಮುಂದಾಳು ನಿಖಲೆ ಮಾತೆಗಳ ಪರಿಚಯತಿನ ಚಂದ್ರಶೇಖರ್ ಉಚ್ಚಿಲ್ ಬೈದೇರು ಅರೆಗಲ ಆತ್ಮೀಯವಾದ ಸ್ವಾಗತ ಕೊರಂದಿಲ್ಲ. ಅವಟ್ಟಿಗೆ ನಮ್ಮೊಟ್ಟಿಗೆ ನಮ್ಮ ಯಕ್ಷಗಾನ ನಾಟ್ಯಾಲಯ ಯಕ್ಷಗಾನಡು ಮಂಜನಾಡಿಡು ಬಾರಿ ಪುದಾರ್ಥ ಪಡೆಯನಂಚಿನ ಅಶ್ವಥ್ ಕುಲಾಲ್ ಮಂಜನಾಡಿ ಬೈದೇರು ಅರೆಗಲ ತುಂಬ ಹೃದಯದ ಸ್ವಾಗತವನ್ನು ಕೋರಂದಿಲ್ಲ. ಅವೇ ರೀತಿ ನಮ್ಮ ಈ ಕೋಡಿ ಕುಟುಂಬದ ನಮ್ಮ ಈ ಕೋಡಿ ಭಾಗದ ಹಿರಿಯರಾಯನ ಕೃಷ್ಣಪ್ಪ ಪೂಜಾರಿ ಉಳ್ಳರು ಅರೆಗಲ ಆತ್ಮೀಯವಾದ ಸ್ವಾಗತ. ಮುಖ್ಯವಾದ ನಮ್ಮೊಟ್ಟಿಗೆ ಬೈದಿನ ನಮ್ಮ ದೋಸ್ತಿನಕ್ಕಳು ನಮ್ಮ ಸಮರ್ಪಣಾ ಪರಿವಾರ ಟ್ರಸ್ಟ್ದ ಮಾತ ಸದಸ್ಯರುಳ್ಳರು ಅಕಲೆ ಮಾತ ಪಕ್ಕ ಗೌರವ ಸರ್ ಉಂಡು ಬೊಕ್ಕ ಮಾತೆಲ್ಲ ನಮ್ಮ ಕುಟುಂಬದಕ್ಕಲು ಕೋಡಿ ಕುಟುಂಬದಕ್ಕಲು ಬೊಕ್ಕ ನಮ್ಮ ಬಂಧಿಷ್ಟರು ಮಾತೆಲ್ಲ ಬೈದರು ನಮ್ಮ ಹಿರಿಯರಾಯನ ನಮ್ಮ ಮಾಮೂಲ ಬೈದರು ಅಲ್ಪ ಕುಳ್ದೇರು ಕೃಷ್ಣಪ್ಪ ಕುಕ್ಕೆಯನ್ನು ಕೊಟ್ಟಾರ ಜವಕ್ಕೆ ಅರ್ಲ ಬೈದೇರಿ ಬೊಕ್ಕ ಮಾತೆ ನಮ್ಮ ಭಾವನಕ್ಕಲು ನಮ್ಮ ಸಂಬಂಧಪಟ್ಟ ಮಾತೆಲ್ಲ ಬೈದೇರಿ ಅಕಲೆ ಹೃತ್ಪೂರ್ವಕವಾದ ಸ್ವಾಗತ ಕೋರದೊಳ್ಳೆ. ಅವೇ ರೀತಿ ನಮ್ಮೊಟ್ಟಿಗೆ ಇತ್ತೆ ಸೇರೊಂದುಳ್ಳೇರು ನಮ್ಮ ಗೋಪಿನಾಥ್ ಬಗಂಬಿಲ ನಮ್ಮ ಧಾರ್ಮಿಕ ಮುಂದಾಳು ರಾಜಕೀಯ ಮುಂದಾಳು ಆರ್ಲ ಬೈದೇರಿ ಅರಿಗೆ ಆತ್ಮೀಯವಾದ ಸ್ವಾಗತ ಅಂಚ ಮಾತೆಯ ಸ್ವಾಗತ ಮಂತಂದು ಎನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಂತಂದು ಬಿನ್ನೆರಿಗೆ ಅಂಚೆ ಮಾತ್ರೆಗಳ ಮೋಕೆ ಹಿಡಿದುಕೊಂಡು ಅಂಚಿತನ ಎಂಕಲ್ನ ಹಿಡಿತ ಮದಿಮೆ ವಸಂತ್ ಕೋಡಿ ಅಂಚಿನ ಏನ ದಂಪತಿಗಳಿಗೆ ಶುಭಾಶಯವನ್ನು ಕೋರೊಂದಿತ್ತೆ ದೀಪಾರಲ್ಲ ಇನ್ನಿತ ಇಂಜಿ ಲೇಸಿನ ಉದೀಪನ ಮಲ್ಪರುಳ್ಳೇರು ಅಂಚಿನ ಮಾತೆಗಳು ಶಾಲ್ ಪಾಡ್ದಕ್ಲೇನು ಮೋಕೆ ಹಿಡಿದುಕೊಂಡು ಬಿನ್ನೆ ಮಂತಂದಲ್ಲೇ ಒಂಜಿದ 17 ಏಪ್ರಿಲ್ 15ನೇ ತಾರೀಕಿಗೆ ಆಯ್ನಂಚಿತ ಒಂಜಿ ಮದಿಮೆ ಬಹುಶಃ 25 ವರ್ಷ ಕರಿದು 4 ದಿನ ಆಂಡು ಐತಾರದ ಒಂಜಿ ಶುಭ ಗಳಿಗೆಡು ನಮ್ಮ ಇಲ್ಲಲು ಮಾತೆಲ್ಲ ಸೇರೊಂದು ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ಪನ ಮೂಲಕ ಎಣಿತ ಕಾರ್ಯಕ್ರಮವನ್ನು ಆರಂಭ ಮಾಡ್ತದ. ಕೊರಗಪ್ಪ ಮೆಮೋರಿಯಲ್ ಹಾಲ್ ಗೋಕರ್ಣನಾಥ ಕ್ಷೇತ್ರ ಕುದ್ರೋಲಿ ನಡತಿನ ಚಿತ್ರ ಆ ಒಂಜಿ ಶುಭ ಮುಹೂರ್ತಡು ಗುರು ಮಲ್ಪುನಚಿನ ಕಾರ್ಯಕ್ರಮ ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲ ಬಹುಶಃ ಸಾಮಾಜಿಕ ಅಂಚನೆ ಧಾರ್ಮಿಕ ಬೇತೆ ಬೇತೆ ಕ್ಷೇತ್ರಡು ಒಂಜಿ ಸಾಧನೆ ಮಲ್ತಿನ ಚಿತ್ತ ಸಾಧಕೀರನ್ನು ಗೌರವಿಸುವ ಕಾರ್ಯಕ್ರಮ
ಇತೇನೆ ನಮ್ಮ ಕಮಲಾಕ್ಷ ಗಂಧಗೌಡ ಎಕ್ಕಡೆ ಬರ್ತೀರು ಆರು ದೈವ ನರ್ತಕರು ಬೇತೆ ಬೇತೆ ಕಾರ್ಯಕ್ರಮಗಳು ದೈವದ ಸೇವೆ ಇನಿ ಮಲ್ಪುನ ಇತ್ತನೇ ಹಿಡ್ದವರ ಆರು ಐನಾಥ ತುರ್ತೂರಿಲ್ಲೇರು ಮೇರೆನೆಂಕ್ಲು ಗೌರವ ಸೇವನೆ ಹಂಚಿದ ಒಂದು ಕಾರ್ಯಕ್ರಮ ದೀವಂದ ಆರೇನು ಒಂದು ಗೌರವ ಡಾಕ್ಟರೇಟ್ ಒಂದು ಪ್ರಶಸ್ತಿ ತಿಕ್ಕೊಂಡು ಬಂದ ಒಂದು ಮಾಮಲ್ಲ ವಿಷಯ ಈ ಭಾಗದ ನಮ್ಮ ಊರ್ದಾರೆ ಕಮಲಾಕ್ಷ ಗಂಧಗೌಡ ಮೇರೆಗೆ ಗೌರವ ಒಂಜಿ ಈತ ಡಾಕ್ಟರೇಟ್ ಪ್ರಶಸ್ತಿ ಅಥವಾ ಡಾಕ್ಟರೇಟ್ ಗೌರವ ತಿಕ್ಕೊಂಡು ದಾಂಡ ಆರು ಮಲ್ತಿನ ಸಾಧನೆ ಎಲ್ಲೇ ಸಾಧನೆ ಆಯ್ತು ಇಂಜಿತ್ತೊಂಜಿ ಸಾಧನೆ ಮಲ್ತಿನಾರು ಐನೊಟ್ಟಿಗೆ ಆರು ಪ್ರತಿ ಇಲ್ಲದ ದೈವದ ಕಾರ್ಯಡು ಸೇರ್ದು ನಂಗೆ ಮಾತೆರೆಗಳ ಆ ದೈವದ ರೂಪ ನುಡಿ ಕೊರ್ದು ನಮ್ಮ ಮಾತೆರ್ಲ ಇಷ್ಟಾರ್ಥ ಸಿದ್ಧ ಹಾಪಿನ ಚಿತ್ನ ಆ ಒಂಜಿ ಎಡ್ಡೆ ಸೇವೆನ ಮಲ್ತೊಂದು ಇಪ್ಪುನಾರು ಕಮಲಾಕ್ಷ ಗಂಧಗೌಡ ಮೇರ್ನ ಒಂಜಿ ಸನ್ಮಾನದ ಪೊಲಿಪುನ ಓದೋಡು ಪಂಡದು ಶ್ರೀ ಹರೀಶ್ ಕುಮಾರ್ ಮೇರಡ ವಿನಯ ಮಲ್ತೊಂದುಲ್ಲೆ ಆದ್ಮೇಲೆ ಮಾತೆರೆಲ್ಲ ಒಂದಿಸೊಂದು ಶ್ರೀಯುತ ವಸಂತ ಸರ್ ಅಂಚನೆ ವಸಂತ ಕೋಡಿ ಅಂಚನೆ ಶ್ರೀಮತಿ ನಯನ ಮೇರ್ನ 25ನೇ ವರ್ಷದ ಈ ಒಂಜಿ ವಿವಾಹ ವಾರ್ಷಿಕೋತ್ಸವಡು ಭಾಗವಹಿಸಿನ ಭಾಗ್ಯ ಇಂಕ ಒದಗದಂಡು ಐಟ್ಲ ಇನಿ ಒಂಜಿ ದೈವ ನರ್ತಕರನ ಬಗ್ಗೆ ಪಾತೆರ್ನಂಚಿನ ಒಂಜಿ ಅವಕಾಶ ಕೊಡ್ತೀರಿ ಶ್ರೀ ಕಮಲಾಕ್ಷ ಗಂಧಕಾಡು ದೈವ ನರ್ತಕರು ಮತ್ತು ಚಿಂತಕರು ಪದವಿನಂಗಡಿ ಗಂಧಕಾಡು ನಿವಾಸಿಗಳಾದ ರಮೇಶ್ ಮತ್ತು ಶ್ರೀಮತಿ ಬೇಬಿ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ತಮ್ಮ ಕುಲಕಸುಬನ್ನೇ ವೃತ್ತಿಜೀವನ್ನಾಗಿಸಿ ತಾವು ನಿರ್ವಹಿಸುವ ಕಾರಣಿಕ ದೈವಗಳ ನೇಮ ಕಟ್ಟುವ ಕಾಯಕವನ್ನು ಶ್ರದ್ಧೆ ಭಕ್ತಿಯಿಂದ ನಿರ್ವಹಿಸಿ ಭಕ್ತ ಬಂಧುಗಳ ವಿಶೇಷ ಮನ್ನಣೆಗೆ ಪಾತ್ರರಾಗಿದ್ದಾರೆ. ತಮ್ಮ ಕಾಯಕದೊಂದಿಗೆ ಸಮಾಜ ಧರ್ಮ ರಕ್ಷಣೆ ಬಗ್ಗೆಯೂ ಆಸಕ್ತರಾಗಿ ಸಾಮಾಜಿಕ ಸಂಸ್ಥೆಗಳ ಮೂಲಕ ಧಾರ್ಮಿಕ ಕೇಂದ್ರಗಳ ಜೊತೆಗೂಡಿ ಹಲವು ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಾಗರಿಕ ವಲಯದಿಂದ ಆದರ್ಶ ನಾಗರಿಕ ಎನ್ನುವ ಮನ್ನಣೆಗೂ ಅವರು ಪಾತ್ರರಾಗಿದ್ದಾರೆ. ವಿವಿಧ ಆಯಾಮಗಳಲ್ಲಿ ದೇವರು ಮತ್ತು ಸಾಮಾಜಿಕ ಸೇವಾ ಕೈಂಕಾರ್ಯಗಳನ್ನು ನಿಯಮಿತವಾಗಿ ನಿರ್ವಹಿಸುವುದರೊಂದಿಗೆ ಸೇವಾ ಕ್ಷೇತ್ರದಲ್ಲಿ ತಮ್ಮದೇ ರೀತಿಯ ವಿಶಿಷ್ಟತೆಗೆ ಹೆಸರಾಗಿದ್ದಾರೆ. ಇವರು ದೈವ ಚಿಂತಕರು, ತುಳುನಾಡಿನ ದೈವದ ಬಗ್ಗೆ ಜ್ಞಾನ ಹೊಂದಿದವರು. ಕಳೆದ ಕೆಲವು ವರ್ಷಗಳಿಂದ ಗಂಧಕಾಡುವಿನಲ್ಲಿ ತಮ್ಮದೇ ಆದ ಭಜನಾ ತಂಡವನ್ನು ಕಟ್ಟಿ ಬೆಳೆಸಿದ್ದೀರಿ. ಅದೇ ರೀತಿ ಒಬ್ಬ ಉತ್ತಮ ಭಜಕರಾಗಿರುತ್ತೀರಿ. ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಸಮಾಜ ಸಂಘಟನೆಯನ್ನು ಮಾಡುತ್ತಿದ್ದೀರಿ. ತಮ್ಮ ಹಿರಿಯರು ನಡೆದು ಬಂದ ದಾರಿಯನ್ನು ತಪ್ಪದೇ ಅನುಸರಿಸುತ್ತಾ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ದೀರಿ. ತಮ್ಮ ವೃತ್ತಿನಿಷ್ಠೆಯ ಮೂಲಕ ದೈವ ಭಕ್ತರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವ ಕಾಯಕವನ್ನು ಮಾಡುತ್ತಿದ್ದೀರಿ. ನಿಮ್ಮ ಈ ಸೇವೆ ನಿತ್ಯ ನಿರಂತರವಾಗಿರಲಿ. ನಿಮಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಸುಖ ಸಮೃದ್ಧಿ ನಿತ್ಯ ನಿರಂತರವಾಗಿರಲಿ ಎಂದು ದೇವರುಗಳಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ನೀಡುತ್ತಿದ್ದೇವೆ. ಶ್ರೀ ವಸಂತ ಕೋಡಿ ಮತ್ತು ನಯನ ವಸಂತ ಕೋಡಿ, ಸಾಯಿ ಕೃಷ್ಣ ಬೃಂದಾವನ ಮಂಜನಾಡಿ ಕೋಡಿ. ಈ ಒಂಜಿ ಪೊರ್ಲದ ಈ ಲೇಸಿಡ್ ಕಮಲಾಕ್ಷ ಗಂಧಕಾಡು ಮೇರೆನು ಗೌರವಿಸೊಂದುಲ್ಲ. ಬೆನ್ನಿನಾರು ಒಂಜಾತು ಜನಕ್ಲೆಗ್ ಬೇತೆ ಬೇತೆ ಸಾಮಾಜಿಕ ಧಾರ್ಮಿಕ ಸೇವೆ ಮಲ್ತೊಂದಿನ ಕಮಲಾಕ್ಷ ಗಂಧಕಾಡು ಮೇರೆ ವಿಶೇಷವಾದ ನಮ್ಮ ಕುಡ್ಲದ ಒಂಜಿ ವಿಶ್ವವಿದ್ಯಾನಿಲಯಡ್ ಡಾಕ್ಟರ್ ಕಮಲಾಕ್ಷ ಗಂಧಕಾಡು ಅಪ್ಪನ ಚಿತ್ನ ಒಂಜಿ ಎಡ್ಡೆ ಒಂಜಿ ಪುಗಾರ್ತೆಲಾರೆಗೆ ತಿಕ್ಕಿನವು ನಂಗೆ ಮಾತಿರಲ್ಲ ಒಂಜಿ ತಿಕ್ಕಿನ ಚಿನ್ನ ಭಾಗ್ಯ. ಈ ಭಾಗಗಳು ಗೌರವ ತಿಕ್ಕಿನವೇ ನಂಗೆ ಮಾತಿರಲ್ಲ ಪುಣ್ಯ ಇಂಚಿತ್ನ ಒಂಜಿ ಕಮಲಾಕ್ಷನ ಗೌರವಿಸವನ ಚಿನ್ನ ಕಾರ್ಯಕ್ರಮ. ಈ ರಣನಾಥ ಕಲಾ ಸೇವೆಯಲ್ಲಿ ಅಂಚನೆ ದೈವ ಧರದ ಒಂಜಿ ಧಾರ್ಮಿಕ ಸೇವೆಯಲ್ಲಿ ರಣನಾಥ ದುಂಬರಿಯಾಡು ಈರಿನ ಸಾಮಾಜಿಕ ಸೇವೆ ಮಲ್ಪಂಚಿನ ಮಲ್ಲ ಮನಸ್ಸು ರಣನಾಥ ಬರಡು ಮನ್ಪುಣಂಚಿನ ಒಂಜಿ ಅಂಗಲಪ್ಪದೊಟ್ಟಿಗೆ ನಯನ ದಂಪತಿನಾಗಲಿ 25ನೇ ವರ್ಷದ ಈ ಮದುವೆದ ಈ ಒಂಜಿ ಸಂದರ್ಭ ಒಂಜಿ ವಾರ್ಷಿಕೋತ್ಸವ ಸಂದರ್ಭ ಮಲ್ಪುಣಂಚಿನ ಈ ಮಲ್ಲ ಮನಸ್ಸು ಬಹುಶಃ ದೇವರು ಕೊಡ್ತೀರಿ ಇಂಚಿನ ರಣನಾಥ ಎಡ್ಡೆಡ್ಡೆ ಮನಸ್ಸು ದೇವರು ಕೊರಡು ಪಣದ ಈ ಸಂದರ್ಭಡು ದೇವರ ನಟ್ಟು ಶಾಲ್ ಪಡೆದು ಗೌರವ ಅರ್ಪಣೆ ಮಲ್ಪುಣಂಚಿನ ಒಂಜಿ ಪೂತ ಬೊಕ್ಕೇನು ಕೊಡ್ದು ಗೌರವಿಸುವೆ ಒಂದಲ್ಲಿ ಕಮಲಾಕ್ಷ ಗಂಧಕಾಡು ಮೇರೆ. 25ನೇ ವರ್ಷದ ದಾಂಪತ್ಯ ಜೀವನದ ಈ ಒಂದು ಸಂದರ್ಭ
ನಮ್ಮ ಮಾತೆಲ್ಲ ಸೇರಿದಾರೆ ಅನಾಥ ಗೌರವಿಸೋರುಂಡು ಏನೊಟ್ಟಿಗೆ ಇನ್ನು ಕಮಲಕ್ಷಣ್ಣಿ ಒಂಜಿ ಬಾರಿ ಪ್ರೀತಿಡು ಅರೇನು ಗೌರವಿಸ ಒಂದಿಲ್ಲರು ಜೋರೈನ ತಾಟಿದ ಉರುಟು ಅಭಿನಂದಿಸಾಗ ಕಮಲಕ್ಷಣ್ಣೆ ಬೇತೆ ಕೋಡಿಗೀತೆ ಬೇತೆ ಲೇಸ್ತ ಮಿತ್ತು ಪಾರ ಇತ್ತು ನಿರ್ಧಾರ ಆ ರಡ್ಡು ಪಾತೆ ಹಿಡಿದ ನಿತ್ಯ ಪಾತೆ ಹಿಡಿದು ಫೋಟೋ ಮಾಡಿ ಎರಡು ಬಿನ್ನೆ ಮಲ್ತೊಂದಲ್ಲೇ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಬಹುಶಃ 25ನೇ ವರ್ಷದ ಮದಿಮೆದ ನೆನಪುದ ಒಂಜಿ ಕಾರ್ಯಕ್ರಮಡು ನಮ್ಮ ಬಾರಿ ಪೊರ್ಲಕಂಠದ ಬಸಂತನ್ನೇ ಬೊಕ್ಕ ನಯನಕ್ಕ ರಡ್ಡು ಜಂತ ಒಂಜಿ ಮದಿಮೆದಲ್ಲಿ ಎಸದ ಕೂಟಡು ನಮ್ಮ ಸೇರೊಂದ ಎಂಗ್ಲೇದಾದ ಕನ್ನಗ ದೈವದ ಇತ್ತೊಂಜಿ ಅನಿವಾರ್ಯ ಸಂದರ್ಭ ಏಪ್ರಿಲ್ ಬೊಕ್ಕ ಮೇ ತಿಂಗಳು ಬನ್ನಗ ನೇಮದ ಮಸ್ತ್ ಒತ್ತಡದ ಸಂದರ್ಭ ಏನಿಟ್ಟತ್ರ ಬಹುಶಃ ಒಂದು ವಸಂತ ಮಾಸದ ಗಳಿಗೆಡು ಅವಳ ನಂಗೆ ಹೊಸ ವರ್ಷದ ಶುಭ ದಿನ ಅಟ್ಲ ಶ್ರೀಕೃಷ್ಣ ಎಂಚ ಪನ್ಪೆಕೆನ್ನಾಗ ಭಗವದ್ಗೀತೆಡು ಮಾಸುಲಡಿ ಯಾನು ವಸಂತ ಮಾಸ ಅಂದ ಅಂಚ ಆ ವಸಂತನ 25ನೇ ವರ್ಷದ ಆ ವಸಂತ ಮಾಸೋಡೆ ಅರ್ನ 25 ವರ್ಷ ಆತನ ಪನ್ಪಿನಕ್ಕೆ ಭಾರಿ ಸಂತೋಷದ ದಿನ ನೆಟ್ಟತ್ರ ಪ್ರಕೃತಿಲು ಮಾತ ಫಲಕೊರುಪನಂಚಿನ ಒಂಜಿ ಹೊಸ ವರ್ಷದ ಒಂಜಿ ಶುಭ ದಿನೊಟ್ಟು ಅವಳ ಈ ಮಾಸೋಡು ವಿಶೇಷವಾಯಿನಂಚಿನ ಶುಭ ಸಂದರ್ಭಡು ನಮ್ಮಲ್ಲ ನೆಟ್ಟತ್ರ ಅರ್ನ 25 ವರ್ಷ ಅವರಿಗೆ ಲಗ್ನ ಮುಹೂರ್ತ ಆದ ಆ ಆಚರಣೆ ನಾವು ಮಲ್ತೊಂದುಲ್ಲೇರ ಪನ್ಪಿನ ಭಾರಿ ಸಂತೋಷದ ದಿನ. ಬಹುಶಃ ಈ ಕಾಲಘಟ್ಟೋಡು ನಮ್ಮ 6 ಮಲ್ಪುನತ್ತವು ನಮ್ಮ ಮಲ್ಪುನ ಕಾರ್ಯಕ್ರಮ ಅರ್ನ 25ನೇ ವರ್ಷದ ಕಾರ್ಯಕ್ರಮ ಇಜಿ ಮಂಜನಾಡಿದ ಗ್ರಾಮಸ್ಥರನಕಲು ಭಾರಿ ಸಂತೋಷೋಡು ಅರ 25 ವರ್ಷ ಅರ್ನ ಬದುಕನ್ನು ಬಾರಿ ಪರ್ಲಕಂಟಡು ಅರ್ನ ದಾಂಪತ್ಯ ಜೀವನಡು ದಾಲ ಒಂಜಿ ನ್ಯೂನ್ಯತೆ ಇಜ್ಜಂದಿಲ್ಲ ಕವಿ ನಡತೊಂಬತ್ತಿರತ್ತವು ಭಾರಿ ಸಂತೋಷ ನಂಗೆ ಇಡೀ ಗ್ರಾಮಸ್ಥರನಕ್ಲಿಗೆ ಅವು ನಮ್ಮಲ್ಪೊಡಿ ಆಯ್ನಂಚಿನ ಅರ್ನ ದಾಯಕೆನ್ನಾಗ ಒಂಜಿ ಶಿಕ್ಷಣ ಕ್ಷೇತ್ರಡು ಒಂಜಿ ಮಾಸ್ಟರ್ ಆದ ಒಂಜಿ ಗುರುಕುಲ ಆದ ಜೋಕುಲಗೆಂಚ ಪಾಠ ಮಲ್ಪೆರ ಅಂಚನೆ ಇಡೀ ಪರಿಸರ ಉಟ್ಲ ಅವಲ್ಲ ಇಲ್ಲು ಮಡಸ್ಥಾನದ ಒಂಜಿ ಪರಿಸರನರ್ಲ ನೈಸರ್ಗಿಕವಾಯಿನಂಚಿನ ತನ್ನ ತಯಾರಿ ಮಲ್ತೊಂದು ಆ ಸಾಂಬಾರ್ದ ಪೌಡ್ರನ್ನ ಕೈಬತ್ತಿನಂಚಿನ ಪೊಂಜು ತಯಾರು ಮಲ್ಪನ ಒಟ್ಟಿಗೂ ಆಯ್ತ ಒಟ್ಟಿಗೆ ನವನಿಧಿ ಅತೆ ನವನಿ ಪನ್ಪಿನಂಚಿನ ಒಂಜಿ ಶಿಕ್ಷಣ ಕ್ಷೇತ್ರಲ್ನ ಈ ಇಲ್ಲ ಮಡಸ್ಥಾನಡು ಪ್ರಾರಂಭ ಮಲ್ಪನದ ಕೆನ್ನಗ ಸುರೂತ ಗುರು ಏರಕೆನ್ನಗ ಅಪ್ಪೆ ಅದು ಸುರೂತ ಪಾಠಶಾಲೆ ಒಂದು ಕೆನ್ನಗ ಇಲ್ಲೇ ಜನನಿ ತಾನೇ ನಂಗೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ವಲ್ಲಕನೆ ನಂಗೆ ಸುರೂತ ಶಿಕ್ಷಣ ಕೊರಪನಂತೆ ವಿದ್ಯಾಸಂಸ್ಥೆ ಹಿಡಿದಲ್ಲ ಸುರೂತ ವಿದ್ಯೆಗಲ್ಪವನ ಎಲ್ಲಿಗೆ ಏರ್ಕೆನ್ನಗ ಅಪ್ಪೆ ಹಿಡಿದು ಬೊಕ್ಕ ಸುರೂತ ಪಾಠಶಾಲೆ ಹೋಗ್ಬೇಕೆನ್ನಾಗ ಇಲ್ಲ ಹತ್ರ ಇಲ್ಲಡೆ ಒಂಜಿ ಇಲ್ಲದ ಶಿಕ್ಷಣ ವ್ಯವಸ್ಥೆಯನ್ನ ಐತೆ ಒಟ್ಟಿಗೆ ನೈಸರ್ಗಿಕವಾಯಿನಂಚಿನ ಪ್ರಕೃತಿ ದಿಕ್ಕುಲುಂಚಿನ ಪ್ರತಿ ವಸ್ತುಲ್ನ ಜನಕುಲಿಗೆ ಮುಟ್ಟಬಿಡುವನಂಚಿನ ಎಡ್ಡೆ ಚಿಂತನೆ ನಡೆದ ಹತ್ರ ಅಕಲು 25ನೇ ವರ್ಷದ ಒಂಜಿ ಕಾರದೀತಿನಂಚಿನ ಸುಸಂದರ್ಭ ಹತ್ರ 25 ವರ್ಷತ್ತು ವಿಶೇಷವಾದ ದೇವೇರ ಕೊರನಂಚಿನ ಆಯುಷ್ಯ ಏತು ಕಾಲ ಮುಟ್ಟೊಂಡ ಹೆಚ್ಚಾದ 100 ವರ್ಷ ಅಂದ ಲೆಕ್ಕ ಹತ್ರ ನಾನಾ 50ನೇ ವರ್ಷದ ಒಂಜಿ ಶಶಾಬ್ದಿನ ಮಲ್ಪುನಂಚಿನ ಯೋಗ ದೇವರರೆಗೆ ಒದಗಾದ ಕೊರಡು ನಮ್ಮೊಂದು ಬತ್ತಿಂಚಿನ ದೇವರು ಅಂಚನೆ ಮಲರಾಯ ಬಂಟೆ ಕ್ಷೇತ್ರದ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಘೋರವೈರವ ಮಾತ ಸರ್ವಶಕ್ತಿ ಅಲಗೆ ಅನುಗ್ರಹ ಮಲ್ತು ಕೊರಡು ವಿಶೇಷವಾಯಿನಂಚಿನ ಇನಿತ ಪರಶುರಾಮ ಜಯಂತಿಲ ವಿಶೇಷವಾದ ಬಸವ ಜಯಂತಿಲ ಇನಿತ ವಿಶೇಷ ದಿನ ಹತ್ರ ಮಾತ ನಮ್ಮೊಂದು ಬತ್ತಿಂಚಿನ ದೇವರರೆಗೆ ಮಾತೆರೆಗಿಲ ಎಡ್ಡೆ ಮಲ್ಪಡು ಆ ಸನ್ಮಾನ ಮಲ್ತಿನಕ್ಲ ಐತ ಒಟ್ಟಿಗೆ ಮಾತ ಸಾಕಾರ ಕೊರನಕಲಿಗಲ ವಿಶೇಷವಾದ ದೇವರನಿಕಲಿಗೆ ಎಡ್ಡೆ ಮಲ್ಪಡು ಸನ್ನಿಧಾನ ಪ್ರಾರ್ಥನೆ ಮಲ್ತೊನ್ವ ನಮ್ಮ ಈ ಒಂಜಿ ಲೇಸಿದು ಬತ್ತದು ಗೌರವನ ಸ್ವೀಕಾರ ಮಲ್ತಾರೆ ಏನೊಟ್ಟಿಗೆ ವಸಂತಣ್ಣೆ ಅಂಚನೆ ನಯನಕ್ಕ ನಕಲು ಮಲ್ತಿನ ಸೇವೆಯನ್ನು ಗುರುತಿಸಿದ್ರೆ ಇದಕ್ಕೆ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ಇದಕ್ಕೆ ಧನ್ಯವಾದ ಕೊರೊಂದುಲ್ಲ ಭಜನ ಕ್ಷೇತ್ರಡು ಸಹ ಬೆನ್ನ ರವೀಂದ್ರಣ್ಣಿ ದೈದಿರು ಎಂಗಳ ಮಿತ್ತ ಚಾವಡಿದಿಗೂ ವಾಲಗಾವಡ್ದು ಬೆನ್ನೆ ಮಲ್ತೊಂದುಲ್ಲೆ ಮಂಜನಾಡಿದ ಈ ಪರಿಸರಡು ಅತ್ತಂದ ಇಡೀ ನಮ್ಮ ತಾಲೂಕು ಜಿಲ್ಲೆಡು ಪಿದೈದ ಜಿಲ್ಲೆಡೆಲ್ಲ ಓಲುಪೊಂಡಲ್ಲ ರವೀಂದ್ರಣ್ಣನ ಭಜನೆದ ಆ ಒಂಜಿ ಕಂಪು ನಂಗೆ ಮಾತೆಗಳ ತಿಕ್ಕದು ನಾವು ಒಂಜಿ ಭಜನೆದ ಮಂಗಳದ ಕಾರ್ಯಕ್ರಮ ಉಂಡು ಅನ್ನಂಗೆ ಅಲ್ಪ ರವೀಂದ್ರಣ್ಣ ಉಳ್ಳೇರೆ ಆರ ಟೀಮ್ ಉಂಡು ಬಹುಶಃ ಆರು ಭಜನೆ ಖಾಲಿ ಒಂಜಿ ದೇವರನ ಭಜನೆದ ಒಟ್ಟಿಗೆ ಈ ದೇಶಭಕ್ತಿನ ದಿಂಜವನಂಚಿತ ಒಂದು ವಿಶೇಷವಾದ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಪ್ರತಿ ಏರಿಯಾಗಳ ಎಲ್ಲಿಯ ಯುವಕಲಿರ್ದು ಮಲ್ಲಕ್ಲಿ ಮಾತೆರೆಗಳ ಆ ದೇಶಭಕ್ತಿ ದಿಂಜೋಡ್ದಂಡ ಬಹುಶಃ ಅವು ದೇಶಭಕ್ತಿ ಗೀತೆಯನ್ನು ಪಂಡದು ಆತನ ಬೇತ ಸಿನಿಮಾ ತೋಜ ದತ್ತು ನಮ್ಮ ಮಲ್ಪುನ ಭಜನೆಡ್ಲ ನಂಗೆ ದೇಶಭಕ್ತಿ ದೇಶ ಪ್ರೇಮ ಪುಟ್ಟೋಡು ಮಲ್ಪುನ ಹಂಚಿದ ಒಂಜಿ ಮಾಮಲ್ಲ ಒಂಜಿ ಸೇವಾ ಕೈಂಕರ್ಯ ಮಲ್ಪುನ ರವೀಂದ್ರಣ್ಣೆ ಬಹುಶಃ ಒಂಜಿ ಮಂಜನಾಡಿದ ಈ ಭಾಗಡು ಐನುತ್ತ ಇರುವ ಇಲ್ಲಡೆ ಪ್ರತಿ ಇಲ್ಲಡೆ ಪೋದಲ ಭಜನೆ ಮಲ್ತೊಂದು ಆ ಇಡೀ ಇಲ್ಲಡೆಗೆ ಆ ದೇವೇರನ ಪ್ರಸಾದನ ಕೊರ್ನ ಹಂಚಿತ ಒಂಜಿ ಮಾಮಲ್ಲ ಒಂಜಿ ಕೀರ್ತಿಲ ಆರ್ನ ಮಿತ್ತುಂಡು ಆರ್ನ ಒಂಜಿ ಸನ್ಮಾನದ ಒಂಜಿ
ಬೊಲಪುನ ಓದುರು ಪಂಡ ಹರಿಣಿ ಮೆರಡ ಭಿನ್ನಯ ಮಲ್ತೊಂದುಲ್ಲೆ. ಎಲ್ಲರಿಗೂ ಶುಭ ನಮನಗಳು. ನಮ್ಮ ಗ್ರಾಮದ ಆರಾಧ್ಯ ದೇವರಾಯನ ಮಂಜನಾಡಿ ವಿಷ್ಣುಮೂರ್ತಿ ದೇವರನ್ನು ಮನಸಾರೆ ನೆನೆತಂದು ಈ ಸ್ಥಳಟ್ ತನ್ನ ಕಾರ್ಣಿಕನು ಮೆರೆವೊಂದುಪ್ಪಿನ ರಕ್ತೇಶ್ವರಿ ಅಪ್ಪೆ ಅಂಚನೆ ಗುಡಿಗ ದೈವಲೆಗ್ ಶಿರಬಾಗದು ನಮಿಸ ಒಂದು ಈನಿತ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಈ ಮಿತ್ತ ಚಾವಡಿಡ್ ಒಪ್ಪಿನ ಮಾತ ಬೆನ್ನೆರೆಗ್ ಎನ್ನ ಪ್ರಣಾಮನನ್ನು ಸಲ್ಲಿಸ ಒಂದು ಅಂಚೆನೆ ಚಾವಡಿಡುಪ್ಪಿನ ಮಾತ ಬಿನ್ನೆರೆಗಲ ಎನ್ನ ನಮಸ್ಕಾರನು ಪನೊಂದು ನಮ್ಮ ಊರದ ಪೆರ್ಮೆದ ರವಿಯಣ್ಣೆ ಎಂದೇ ಪ್ರಸಿದ್ಧ ಐನಂಚಿನ ಶ್ರೀ ರವೀಂದ್ರ UK ಬೆರ್ನ ಸನ್ಮಾನ ಪತ್ರನು ಓದರೆ ಮಸ್ತ್ ಹೆಮ್ಮೆ ಪಡೊಂದುಲ್ಲೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದಕ್ಕೆ ಸಾಕ್ಷಿಭೂತರಾಯಿನಂಚಿನಾರು ನಮ್ಮ ಎದುರುಡೆ ಉಲ್ಲೆರು ಅರ್ಬೇತೆ ಏರ್ಲ ಅತ್ತು ಶ್ರೀಯುತ ರವೀಂದ್ರ UK ಮಸ್ತ್ ಪ್ರಸಿದ್ಧಿ ನಮ್ಮೂರುಡು ಆರು ಭಜನೆದ ರವಿಯಣ್ಣೆ ಪಂಡದು. ಶ್ರೀ ರವೀಂದ್ರ UK ಭಜನಾ ಗುರುಗಳು ಮತ್ತು ಭಜನಾ ಸಂಘಟಕರು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಹಿರಿಯರಿಗೆ ಗೌರವ, ಮಕ್ಕಳೊಡನೆ ಪ್ರೀತಿ, ಎಲ್ಲರಲ್ಲೂ ಬೆರೆಯುವ ಸ್ವಭಾವ ಇವರದ್ದು. ದಿವಂಗತ ಅಂಬು ಕೆ ಹಾಗೂ ದಿವಂಗತ ಕಮಲಾ ಅಂಬು ಇವರ ಪುತ್ರರಾಗಿರುವ ಇವರು 8/12/1970 ಮಂಜನಡಿಯಲ್ಲಿ ಹುಟ್ಟಿದರು. ಪ್ರಾಥಮಿಕ ಶಿಕ್ಷಣ ದೇರಳಕಟ್ಟೆ ಖಾಸಗಿ ಅನುದಾನಿತ ಶಾಲೆ, ಪ್ರೌಢ ಶಿಕ್ಷಣ ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರದಲ್ಲಿ ಪೂರ್ಣಗೊಳಿಸಿದಿರಿ. ಬಾಲ್ಯದಲ್ಲಿಯೇ ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿದಿರಿ. 1997 ಯಶೋಧರವರನ್ನು ಮದುವೆಯಾದ ತಾವು ಕೌಶಿಕ್ ಎಂಬ ಪುತ್ರನೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಪೈಂಟರ್ ವೃತ್ತಿ, ಮೆಡಿಕಲ್ ಸೇಲ್ಸ್ಮನ್ ಹಾಗೂ ಆರ್ಟಿಸ್ಟ್ ಆಗಿ ಹಲವಾರು ವರ್ಷಗಳಿಂದ ಜೀವನ ನಡೆಸಿದ್ದೀರಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಜನಾ ತರಬೇತಿ ಕೊಟ್ಟು ಹಲವಾರು ಭಜನಾ ಮಂಡಳಿಗಳನ್ನು ಕಟ್ಟಿದವರು ನೀವು. ಭಜನೆಯ ಮುಖಾಂತರ ಸಮಾಜವನ್ನು ಸಂಘಟಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟವರು ನೀವು. ಈ ವರ್ಷ ಮಂಜನಾಡಿ ವಿಷ್ಣುಮೂರ್ತಿ ಭಜನಾ ಮಂಡಳಿಯ ಮೂಲಕ ಮಂಜನಾಡಿಯ ಪ್ರತಿ ಮನೆಗೆ ಅಂದರೆ ಸುಮಾರು 508 ಮನೆಗೆ ಭೇಟಿ ಕೊಟ್ಟು ಭಜನಾ ಕಾರ್ಯಕ್ರಮ ನೆರವೇರಿಸಿ ದಾಖಲೆಯನ್ನು ಮಾಡಿದವರು ನೀವು. ಎಲ್ಲರಿಗೂ ಭಜನಾ ಸಂಕೀರ್ತನ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ನಿಮಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಶ್ರೀ ವಸಂತ ಕೋಡಿ ಹಾಗೂ ನಯನಾ ವಸಂತ ಕೋಡಿ 25ನೇ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗೌರವಪೂರ್ವಕ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಶ್ರೀ ವಸಂತ ಕೋಡಿ ಮತ್ತು ನಯನಾ ವಸಂತ ಕೋಡಿ, ಸಾಯಿ ಕೃಷ್ಣ ವೃಂದಾವನ, ಮಂಜನಾಡಿ ಕೋಡಿ. ನಮ್ಮ ರವೀಂದ್ರಣ್ಣನ ಗೌರವಪೂರ್ವಕವಾದರೆ ಗೌರವಿಸೋಡು ಒಂದು ಪೊರ್ಲಕಂಠದ ಶಾಲು ಅಂಚನೆ ಧಾರ್ಮಿಕ ಕ್ಷೇತ್ರ ಭಜನಾ ಕ್ಷೇತ್ರ ಪನ್ಪಿನವು ಖಾಲಿ ನಮ್ಮ ಬಾಯ್ಡು ಪದ ಪನ್ಪಿನತ್ತು ಐಟ್ಲ ವಿಶೇಷವಾದ ದಾಸರ ಪದಕಲೇನು ಪನ್ಪಿನ ಚಿತ್ನ ಒಂಜಿ ಮಾಮಲ್ಲ ಕೆಲಸ ಆ ದಾಸರ್ನಕಲ್ನ ಒಂಜಿ ಪದೊಟ್ಟಲ್ಲಿ ಪುಣಚಿನ ತತ್ವ ವಿಚಾರಗಳು ಬಹುಶಃ ಇಂಚ ಜೋಕುಲು ಅಂಚನೆ ಪ್ರತಿಯೊರಿನ ಅಪ್ಪೆರ್ಲೇನು ಸೇರೊಂದು ಒಂಜಾತು ಜನಕ್ಕೂ ಭಜನೆದ ಒಂಜಿ ಕಂಪುಣು ದಿಂಜಾದು ಭಕ್ತಿಡು ನಮ್ಮ ಒಂಜಿ ಪ್ರಾರ್ಥನೆ ಮಲ್ಪುನ ಚಿತ್ನ ಒಂಜಿ ವಿಶೇಷವಾದ ಸೇವೆ ಮಲ್ತೊಂದಿಪ್ಪುನಾರು. ಬಹುಶಃ ಸೇವೆ ಮಲ್ಪೊಡುಂದಾನೆ ಇಂಚಿನವೇ ಕ್ಷೇತ್ರ ಇಂಚಿನವೇ ಕಿಸೆಟ್ ಕಾಸು ಬೋಡುಂದಾಲೆಜ್ಜಿ ಮಲ್ಲ ಮನಸ್ಸಿತ್ತನ ಯಾವ ಪನ್ಪಡು ತನ್ನನ್ನು ತಾನು ತೊಡಗಿಸೇನಾರು ಈರ್ನ ಇವ್ನಿ ಮಮಲ್ಲ ಸೇವೆಗೆ ನಯನ ಅಂಚನೆ ವಸಂತ ದಂಪತಿಲು ಗೌರವಿಸಿದಿರು. ನನ್ನ ತೀರ್ನ ಸೇವೆ ದುಂಬರಿಯಾಡು ಆ ದೇವರು ಎಡ್ಡೆ ಅನುಗ್ರಹ ಮಲ್ಪಡದು ದೇವರಡ ವಿನಯ ಮಲ್ತೊಂದುಲ್ಲ. ಇಣಿತ ದಿನ ಗೌರವನ ಸ್ವೀಕಾರ ಮಲ್ಪಂಡು ನನ್ನೂರಿ ಮಲ್ಲ ಬಿಣೀರು ಶ್ರೀಯುತ ಜಿ ಪ್ರಕಾಶ್ ಮಲ್ಲಿ ಗುಮ್ಮಗುಳಿ ದೈದಿದ್ದು ಮಿತ್ತ ಚವಡಿದ ಬತ್ತು ವಾಲಗವಡು ಒಂಜಾತು ಕ್ಷೇತ್ರೋಡು ಅಂಚನೆ ಧಾರ್ಮಿಕ ಕ್ಷೇತ್ರೋಡು ಬೆಂದಿನಾರು. ಧಾರ್ಮಿಕ ಕ್ಷೇತ್ರದೊಟ್ಟಿಗೆ ಸೇವಾ ಕ್ಷೇತ್ರೋಡ ಎಡ್ಡೆ ಕೆಲಸ ಮಲ್ತಿನಾರು ಶ್ರೀಯುತ ಪ್ರಕಾಶ್ ಜಿ ಮಲ್ಲಿ ಮೇರನ ಒಲಪುನ ಓದುಡು ಪಂಡದು ಶ್ರೀ ವಸಂತರೈ ಮೇರಡ ವಿನಯ ಮಲ್ತೊಂದುಲ್ಲೆ. ವೇದಿಗಿಡಿತಿನ ಗಣ್ಯರೇ ಅಂಚನೇನಿ ನಮ್ಮ ವಸಂತ ಕೋಡಿ ಬಕ್ಕ ಆರ್ನ ಶ್ರೀಮತಿ ನಯನ ವಸಂತ ಕೋಡಿ ಮಕ್ಕಳಿನ 25ನೇ ವರ್ಷದ ವಾರ್ಷಿಕೋತ್ಸವ ಭಾರಿ ಪೊರ್ಲುಟೆ ನಡ್ತೊಂದುಂಡು. ನಾಲ್ಕಗಳಿಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಭಾಗ್ಯ ವಿದ್ಯೆ ದೇವರು ಕರುಣಿಸರವಂಡತ್ತು ಹಾರೈಕೆ ಮಂತಂತು ಇನ್ನಿತ ಲೇಸಿಟ್ ಸನ್ಮಾನ ಗಾನೆಯನ್ನ ಶ್ರೀ ಜಿ ಪ್ರಕಾಶ್ ಮಲ್ಲಿ ಬೇರ್ನ ಬಗ್ಗೆ ಒಂಜಿ ರೆಡ್ ಪರಿಚಯದ ಪಾತ್ರ. ಶ್ರೀ ಜಿ ಪ್ರಕಾಶ್ ಮಲ್ಲಿ
ಗುಮ್ಮೆಗುಳಿ ಮಂಜನಾಡಿ ಬೇರೆಗೆ ಗೌರವಪೂರ್ವಕ ಸಲ್ಲಿಸುನಂಚಿನ ಸನ್ಮಾನ ಪತ್ರ. ಶ್ರೀ ಪ್ರಕಾಶ್ ಮಲ್ಲಿ ಬೇರೆ 1927 ನೆಟ್ಟು ಗುಮ್ಮೆಗುಳಿ ಮಂಜನಾಡಿಟ್ಟು ಪುಟ್ಟುತ್ತೇರು. ಬೇರೆ ಪದ್ಮನಾಭ ಮಲ್ಲಿ ಬಕ್ಕ ಸುಗಂಧ ಮಲ್ಲಿ ದಂಪತಿಲೇನ ಸುಪುತ್ರರಾತು ಉಳ್ಳೇರು. ಆರೇನ ಪ್ರಾಥಮಿಕ ವಿದ್ಯಾಭ್ಯಾಸ ಮಂಗಲಾಂತಿ ಸರ್ಕಾರಿ ಶಾಲೆ ನಡತುಂಡು. ಅಂಚನೆ ಎನ್ಮ ಬಕ್ಕ 10ನೇ ತರಗತಿ ಆನಂದಾಶ್ರಮ ಹೈಸ್ಕೂಲ್ ಟು ಸೋಮೇಶ್ವರ ಬಕ್ಕ ಪಿ ಯು ಸಿ ಬಕ್ಕ ಡಿಗ್ರಿ ಇಂದು ಸೆಂಟ್ ಅಲೋಸಿಯೇಷನ್ ಕಾಲೇಜ್ ಮಂಗಳೂರು ಮುಲ್ಪ ನಡತುಂಡು. ಬೇರೆ BCom ಪದವಿದೇರು 10 ವರ್ಷ ಅಕೌಂಟೆಂಟ್ ಆತು ಎನಪೊಯ ಮಂಗಳೂರು ಮುಲ್ಪ ಸೇವೆ ಸಲ್ಲಿಸ್ತೇರು. ಅಂಚನೆ 5 ವರ್ಷ ಸಿವಿಲ್ ಕಾಂಟ್ರಾಕ್ಟರ್ ಆತು 25 ವರ್ಷ ಟ್ಯಾಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆತು ಕುಡ್ಲಟ್ ಸೇವೆ ಮಂತೊಂದುಳ್ಳೇರು. ಬೇರೆನ ಹವ್ಯಾಸ ಪಂಡ ನಾಟಕ ಬರೆಪುನಿ, ಕೃಷಿ ಬಕ್ಕ ಧಾರ್ಮಿಕ ಕ್ಷೇತ್ರ ಸೇವೆ ಬಕ್ಕ ದಿಂಜ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಧನಸಹಾಯನ್ಲ ಕೊರ್ತೇರು. ಮಂಜನಾಡಿ ಗ್ರಾಮದ ದೈವದೇವರ ಕಾರ್ಯಕ್ರಮಟು ಅನ್ನದಾನ ಮಂತೇರು. ಗ್ರಾಮದ ದೇವಸ್ಥಾನಟು ಸುಮಾರು 15 kg ಬುಳ್ಳಿ ಅಂಚನೆ ಜನರೇಟರ್, ರೆಫ್ರಿಜಿರೇಟರ್, ಸೌಂಡ್ ಬಾಕ್ಸ್ ಇಂಚಿನ ಸುಮಾರು 50 ಲಕ್ಷರ್ತು ಹೆಚ್ಚಿನ ಮೊತ್ತದ ದಾನವನ್ನು ವಸ್ತು ರೂಪಟ್ಟು ಕೊರ್ತೇರು. ಅವತ್ತಂದೆ ಮಳರಾಯ ದೈವ ಬಕ್ಕ ಕೋಮರ ಚಾಮುಂಡಿ ಪದೋಳಿ ಕಟ್ಟೆ ಮುಲ್ಪ ಅನ್ನದಾನದ ಸೇವೆಲ್ಲ ಮಂತುತ್ತೇರು. ಮಂಜನಾಡಿ ದೇವಸ್ಥಾನ ಉಂಟು ರಡ್ಡು ಸಲ ಕಟೀಲ್ ಮೇಲದ ಯಕ್ಷಗಾನನು ಕೂಡ ಏರ್ಪಾಡು ಮಂತುತ್ತೇರು. ಅಂಚನೆ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಪ್ರಥಮವಾತ ಆ ದೇವಸ್ಥಾನ ಪ್ರಾರಂಭ ಮಂತೇರು. ಪ್ರಸ್ತುತ ಬೇರೆ ಬಂಟರ ಸಂಘ ಮಂಜನಾಡಿ ನಿನ್ನ ಅಧ್ಯಕ್ಷರಾತು ಉಳ್ಳೇರು. ಬೇರೆನ ಜೀವನ ಆರೋಗ್ಯಪೂರ್ಣವಾದ ಇಪ್ಪಡು ನಾಲ್ನ ಈರೇನ ಧಾರ್ಮಿಕ ಸೇವೆ ಮುಂದುವರಿಯುವಂತ ಇಪ್ಪಡೊಂದು ಆಶಿಸ್ತಾ ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭಟ್ಟು ಪ್ರೀತಿಪೂರ್ವಕವಾದ ಸನ್ಮಾನ ಪತ್ರವನ್ನು ಶ್ರೀ ವಸಂತ್ ಕೋಡಿ ಬಕ್ಕ ನಯನ ವಸಂತ್ ಕೋಡಿ ಸಾಯಿ ಕೃಷ್ಣ ಬೃಂದಾವನ ಮಂಜನಾಡಿ ಬೇರೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತೇರು. ಥ್ಯಾಂಕ್ ಯು. ಮಾತಾ ಭಿನ್ನದಾಗಲಿ ಸೇರುತ್ತಾರೆ ಗೌರವಿಸೋದು ನಯನಕ ಇದು ವೇದಿಕೆಗೆ ಬರಡು ಒಂಜಿ ಸಮಾಜದ ಸೇವೆದ ಮೂಲಕ ತೊಡಗಿಸಿನಾರು ಪ್ರಕಾಶ್ ಮಲ್ಲಿ ಮೇರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆದ ಅದನೊಟ್ಟಿಗೆ ಈ ಊರ್ದ ಒಂಜಿ ಮಲರಾಯ ಬಂಟ ದೈವರ್ನ ಸೇವೆನ ಮಲ್ಪನೊಟ್ಟಿಗೆ ಯಕ್ಷಗಾನ ಕ್ಷೇತ್ರವುಳ್ಳ ತನ್ನನ್ನು ತಾನು ತೊಡಗಿಸಿನಾರು. ಬಹುಶಃ ಒಂಜಿ ಕೆಲಸ ಮಲ್ಪೋಡು ನಾನು ಹೂವು ಕ್ಷೇತ್ರ ಅಂದಿಜಿ ಹೂವು ಕ್ಷೇತ್ರನ ನಮಗೆ ಮನಸ್ಸು ತೋಜಿಂದ ಆ ಕ್ಷೇತ್ರವನ್ನು ಆಯ್ಕೆ ಮಲ್ಪನ ಅಂಚಿತನ ಒಂಜಿ ಮಮಲ್ನ ಕೆಲಸ ಮಲ್ತಿನಾರು ಪ್ರಕಾಶ್ ಮಲ್ಲಿ. ಬಹುಶಃ ಇಂಚಿತ್ ಒಂಜಿ ವ್ಯಕ್ತಿನಕ್ಲಿನ ಮಾತೆರನ್ನ ತನ್ನ ಇಲ್ಲಡೆಲೆತ್ತದು ಅಕ್ಲ ಮಾತೆರನ್ನ ಗೌರವ ಕೊರ್ಪಣವುಲ ಮಮಲ್ಲ ಕೆಲಸ ಇಂದು ಮಾತ ಸಾಮಾಜಿಕ ಕೆಲವು ಕಾರ್ಯಕ್ರಮಗಳು ನಮ್ಮ ತೂತ ಆಂಡ ನಮ್ಮ ಇಲ್ಲಚ್ಚಿದ ಕಾರ್ಯಕ್ರಮಗಳು ಇಂಚಿನ ಕಾರ್ಯಕ್ರಮ ಮಲ್ಪನ ಅಂಚಿತ್ನ ಬಾರಿ ಕಡಿಮೆ ನಮ್ಮ ಸಂಖ್ಯೆ ತೂಪುಡ ಅಂಚಿತ್ನ ಮಲ್ಲ ಒಂಜಿ ಮನಸ್ಸು ವಸಂತ್ ಕೋಡಿ ಬೊಕ್ಕ ನಯನ ದಂಪತಿಲೆ ನಾವು ಇಂಚಿತ್ನ ಒಂಜಿ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳು ಬೆಂದಿನಾರು ಸೇರೊಂದು ಗೌರವಿಸದ ಇದು ನನಾತ್ ಕಲಾ ಅಂಚಿನ ಧಾರ್ಮಿಕ ಸೇವೆ ನನಾತ ದುಂಬರಿಯಾಡು ದೇವರು ಎಡ್ಡೆ ಆರೋಗ್ಯ ಕೊಡ್ದು ಐಶ್ವರ್ಯನ ಕೊಡ್ದು ದೇವರಿಗೆ ಅನಲ್ಗಿಸವಿಡನು ಈ ಸಂದರ್ಭಗಳು ಪಿನ್ನೆ ಮಲ್ತೊಂದಿಲ್ಲ. ಇಣಿತ ನಮ್ಮ ಲೇಸು ನನ್ನೋರಿ ಶ್ರೀ ಅಶ್ವಥ್ ಕುಲಾಲ್ ಮಂಜನಾಡಿ ಯಕ್ಷಗಾನ ಕ್ಷೇತ್ರಡು ಸೇವೆ ಮಲ್ತಿನಾರು. ಗುರುಕುಲದ ಸುಮಾರು 14 ವರ್ಷದಿಂದ ಗುರುಕುಲದ ಸೇವೆ ಮಲ್ತಿನಾರು. ಒಂದೇ ನಮ್ಮ ಊರ್ದ ಪುಟ್ಟಿಗೆರೆ ಪುರುಷೋತ್ತಮ ಪೂಂಜರ್ನ ಒಂಜಿ ಹೃತ ಗುರುಕುಲದ ಮೇರೆ ಗುರುಕುಲದ ಆರು ಮೇರೆಗೆ ಆಶೀರ್ವಾದ ಮಲ್ತಿನ ಪ್ರಕಾರ ಐತೆ ಬೇತೆ ಒಂಜಿ ಕಂಡಿಟ್ಟು ತನ್ನ ಸೇವೆಯನ್ನು ಮಲ್ತಂದ್ರೆ ಯಾತು ಶಾಲೆಯಲ್ಲಿ ಜೋಕುಲಿಗೆ ಮಾತ್ರೆಗಳ ಯಕ್ಷಗಾನದ ವಿದ್ಯೆನ ಕಲ್ಪವನ ಮೂಲಕ ಪ್ರತಿಯೊಂಜಿ ಇಲ್ಲಲ್ಲ ಈ ಯಕ್ಷಗಾನದ ಒಂಜಿ ಕಂಪನಿ ಕೊರ್ನಾರು ಶ್ರೀಯುತ ಅಶ್ವಥ್ ಕುಲಾಲ್ ಮೇರ್ನ ಒಂಜಿ ಪೊಲಪುನ ಓದೋರು ಪಂಡದ ಶ್ರೀಯುತ ದೀಪಕ್ ಮೇರಡ ಭಿನ್ನಯ ಮಲ್ತಂದುಲ್ಲೆ. ಊರಿನ ದೈವದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಗುರು ಹಿರಿಯರನ್ನು ಸ್ಮರಿಸುತ್ತಾ ಈ ಸನ್ಮಾನ ಪತ್ರವನ್ನು ಓದುತ್ತಾ ಇದ್ದೇನೆ. ಶ್ರೀ ಅಶ್ವಥ್ ಕುಲಾಲ್ ಮಂಜನಾಡಿ ಇವರು ಮಂಜನಾಡಿ ಗ್ರಾಮದ ಕಲ್ಕಟ ಎಂಬಲ್ಲಿ 15/2/1991 ಜನಿಸಿದರು. ತಂದೆ ಮೋನಪ್ಪ ಹಾಗೂ ತಾಯಿ ವಿಶಾಲಾಕ್ಷಿ ಇವರ ಹಿರಿಯ ಮಗನಾದ ಅಶ್ವಥ್ ಕುಲಾಲ್ ಮಂಜನಾಡಿ ಇವರು 8ನೇ ವಯಸ್ಸಿನಲ್ಲಿ ಯಕ್ಷಗಾನ ನಾಟ್ಯಾರಂಭವನ್ನು ಮಾಡಿದರು. ಇವರು ಗುರುಗಳು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು. ಇವರ ಮೊದಲನೇ ನಾಟ್ಯಾರಂಭ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿಯಲ್ಲಿ ಪ್ರಾರಂಭವಾಯಿತು.
ಇವರ ವಿದ್ಯಾಭ್ಯಾಸ ದ್ವಿತೀಯ PUC ಆಗಿ ITI ಮೆಕ್ಯಾನಿಕಲ್ ಹಾಗೂ ಹೈಡ್ರೋಲಿಕ್ ಮೆಕ್ಯಾನಿಕಲ್ ವೃತ್ತಿಯಲ್ಲಿ 8 ವರ್ಷ ಸೇವೆಯನ್ನ ಸಲ್ಲಿಸಿದರು. ನಂತರ ತನ್ನ ಸ್ವ ಇಚ್ಛೆಯಿಂದ ನಾಟ್ಯ ಕಲಿತು ಬಳಿಕ 2010ರಲ್ಲಿ ನಾಟ್ಯ ಗುರುವಾದರು. ಇವರ ಯಕ್ಷಗಾನ ಮೇಳಗಳು ತಳಕಲ ಮೇಳ ಸಸಿ ಇಟ್ಲಿ ಭಗವತಿ, ಚಿರಿಂಬ ಭಗವತಿ, ದೆಂತಡ್ಕ ಮೇಳ ಹಾಗೂ ಪ್ರಸ್ತುತ ಕಟೀಲು ಮೇಳದಲ್ಲಿ ಸುಮಾರು 8 ವರ್ಷಗಳ ಕಾಲ ವಿವಿಧ ಪಾತ್ರಧಾರಿಯಾಗಿ ಸೇವೆ ಸಲ್ಲಿಸಿರುವರು. ಅವರುಗಳಲ್ಲಿ ವಿಷ್ಣು ಪಾತ್ರ, ಪುಂಡವೇಷ, ಕಿರೀಟ ಬಣ್ಣ ಶ್ರೀವೇಷ, ಹಾಸ್ಯ ಅಭಿಮನ್ಯು, ಬಬ್ರುವಾಹನ ಕೃಷ್ಣ, ಭಾರ್ಗವ, ಚಂಡಮುಂಡರು, ದೇವೇಂದ್ರ, ರಕ್ತ ಬೀಜಾಸುರ ಮೊದಲಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಸುಮಾರು 18 ತಂಡಕ್ಕೆ ಗುರುವಾಗಿ ತರಬೇತಿಯನ್ನು ನೀಡುತ್ತಿದ್ದಾರೆ. ಮಂಜನಾಡಿ ಪಾಂಚಜನ್ಯ ಯಕ್ಷ ನಾಟ್ಯಾಲಯದ ಸಂಸ್ಥಾಪಕರಾಗಿರುತ್ತಾರೆ. ಇವರ ಸಾಧನೆಗೆ ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಗೌರವಪೂರ್ವಕವಾಗಿ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಾ ಇದ್ದೇವೆ. ಧನ್ಯವಾದ. ಬರ್ಪಣವತ್ತು ಬಹುಶಃ ಮಾತೈಕ್ಲ ಆ ಕಲಾ ಮಾತೆ ಶಾರದಿನ ಅನುಗ್ರಹ ಆಯ್ತದ ನಾನು ಮಾತ್ರ ಬಹುಶಃ ಅವು ನಂಗೆ ಒಲಿದು ಬರುಗೆ ಬಹುಶಃ ಅಶ್ವತ್ಥ ಮಂಜನಿಗೆ ಬಾರಿ ಎಲ್ಲಿಯ ಪ್ರಾಯೋಡೆ ಈ ಒಂಜಿ ಕ್ಷೇತ್ರಗೂ ಕಾರ್ದೀನಾರು ಒಂಜಾತು ಜೋಕುಲಿಗೆ ಯಕ್ಷಗಾನದ ಒಂಜಿ ಕಂಪುನು ಕಲ್ಪಾದು ಇತ್ತ ಆತು ಜೋಕುಲ್ನ ಒಂಜಿ ಗುರುಕುಲಾದ ಈ ಭಾಗಡು ಪುಗಾರ್ತೆ ಪಡಿನಾರು. ಬೇತೆ ಬೇತೆ ಮೇಲಡು ತಾನು ಬೇತೆ ಬೇತೆ ವೇಷನು ಮಲ್ತೊಂದು ತಾನು ಒಂಜಿ ವೇಷಕ್ಕೆ ಸೂಕ್ತವಾಯಿನ ಪ್ರತಿ ಒಂಜಿ ವೇಷನ ಮಲ್ಪುನ ಅಂಚೇತ್ನ ಒಂಜಿ ಸಾಮರ್ಥ್ಯ ಇತ್ತು ಅಂಚೇತ್ನ ಒಂಜಿ ಕಲಾವಿದೆ ಮಲ್ಪುನ ಏನು ತೆರಿಪಾದಿ ಕೊರ್ನವರು ಅಶ್ವತ್ಥ ಮಂಜನಾಡಿ ಮೇರ್ನ ಈ ಒಂಜಿ ಸಾಧನೆಯನ್ನು ಗುರುತಿಸ ಒಂದು 25ನೇ ವರ್ಷದ ಮದಿಮೆದ ಈ ಒಂಜಿ ದಿನೋತ್ತ ಸಂಭ್ರಮಡು ಬಹುಶಃ ಜಾತು ಸೇವೆ ಮಲ್ತ ಅಂಚನೆ ಸಾಮಾಜಿಕ ಕಳಕಳಿದ ಈ ಒಂಜಿ ಕಾರ್ಯಗೂ ದೇವೇರು ಮೆಚ್ಚು ನಚ್ಚಿನ ಕಾರ್ಯ ಈ ಒಂಜಿ ಸೇವೆನ ಅತ್ತ ಗೌರವವನ್ನು ಸ್ವೀಕಾರ ಮಲ್ತಿನ ಚಿತ್ನ ಅಶ್ವತ್ಥ ಮಂಜನಾಡಿ ಅಂಚನೆ ಮಾತಾ ಮಲ್ಲ ಎಂಕಲ್ನ ಸೇವೇರು ಅಂಚನೆ ಕಲಾರಾಧಕ ನಕ್ಲಿಗೆ ಸೊಲ್ಮೆ ಸಂದಾತ ಮಲ್ತೊಂದುಲ್ಲ. ಕ್ಷೇತ್ರಡು ಮೆರೆಯಂಚಿನ ವಿಷ್ಣುಮೂರ್ತಿ ದೇವರನ ಪಾದಗೂ ಅಡ್ಡಬರೋದು ಅಂಚೆದೆ ಕ್ಷೇತ್ರನೆಲ್ಲ ಅಂಚಿನ ಮಾತಾ ದೈವ ದೇವರನ ಪಾದಗೂ ಪುಡ್ಯಾಡಿದೆ ವೇದಿಕೆ ಇಡುಪುನಂಚಿನ ಹಿರಿಯರನ್ನ ಮಾತೇನಲ್ಲ ಪಾದಗೂ ತೆರೆದಗ್ಗಾದು ಎನ್ನ ಬುದ್ಧಿ ತೀರಿನ ಮಟ್ಟಿಗೆ ಇಂಚಿನ ಕಾರ್ಯಕ್ರಮ ಪ್ರಥಮ ಅಂದಿಂಗೆ ಕಾಪುಂಡೆ ಬಂಡ ಒಂಜಿ ಮದಿಮೆದ ವಾರ್ಷಿಕೋತ್ಸವಡು ಸಮಾಜಮುಖಿ ಮಲ್ತನಂಚಿನ ಕೆಲಸವನ್ನು ಉಂದುವೆ ಈತ ಒಂಜಿ ಸಮಾಜ ಸೇವಕರಿಗೆ ಹತ್ರ ಇದ್ರಂಜಿ ಕಲಾವಿದರಿಗೆ ಗೌರವ ಕೊರಪುನಂಚಿನ ಒಂಜಿ ಮಲ್ಲ ಮನಸ್ಸು ವಸಂತ ಮಾಸ್ಟರ್ನ ದಯಪಂಡರ್ನ ಈ ಸೌಮ್ಯ ಸ್ವಭಾವದ ಸಾಕಾರ ಮೂರ್ತಿ ಏರ್ಕೊಂಡ ವಸಂತ ಮಾಸ್ಟರ್ ತೋಜವಲಿ ಓಲ್ಪದ್ದುಂಡ ಇಲ್ಲಿಯವ್ರದ್ದು ಯಾರೇನು ಮಸ್ತ್ ಮುಟ್ಟೊಡು ತೊಯ್ನ ಮಸ್ತ್ ಸೌಮ್ಯ ಸ್ವಭಾವದಾರು ಅರು ಅನ್ನ ಜೀವನನೇ ಸಮಾಜಮುಖಿ ಅದು ತೊಡಗಿಸೋ ಒಂದು ಬೈದೇರು ಓಡೆ ಮುಟ್ಟ ಬಂಡ ಅನ್ನ ದಾಂಪತ್ಯದ ಈ 25 ವರ್ಷ ಸಮಾಜಮುಖಿಯಾದ ಕೆಲಸ ಮಲ್ತೇವೆ. ಪ್ರತಿ ಒಂಜಿ ಸಂಘ ಸಂಸ್ಥೆಗಳ ಕೆಲಸ ಮಲ್ತೊಂದು ಪ್ರತಿಫಲಾಪೇಕ್ಷೆ ಇಜ್ಜಂದ ಕೆಲಸ ಮಲ್ತನ ಮಹಾನ್ ವ್ಯಕ್ತಿ ಅವರಿಗೆ ಏಪಲಯಾನು ತರೆದಗ್ಗಾವೆ ಅಂಚಿನಕ್ನ ಜೀವನದ ನನಮಿತ್ತದ ಅಂಚಿನ ದಾಂಪತ್ಯ ಜೀವನಗೂ ಕಟೀಲ್ದಪ್ಪೆ ಉಳ್ಳಾಲ್ದಿ ಆಯುಷ್ಯ ಆರೋಗ್ಯ ಇಂಚೆನೆ 100ನೇ ವರ್ಷದ ಸಂಭ್ರಮಾಚರಣೆ ಆ ದೇವರು ಕೊರಡು ಬಂಡದ ದೇವರ ನಟ್ಟೊಂದು ಎನ್ನ ಈ ಗೌರವಗೂ ಚಿರಋಣಿ ಆದಲ್ಲೇ ಅಂಚನೆ ಅನಿವಾರ್ಯ ಇಂಕ್ಲ ಪೋಯರ ಉಂಡು ಬಂಡ ಇನಿ ಕೈರಂಗಳ ಶಾರದಾ ಗಣಪತಿ ವಿದ್ಯಾಲಯ ಯಕ್ಷಗಾನ ಜೋಡಾಟ ಉಂಡು ಅಂಚ ಐದು ವ್ಯವಸ್ಥೆ ಯಾನೇ ಪೋಡು ಅಂಚ ಅದು ಮಾತ್ರೆಗಳು ಒಂಜಿ ಅನು ನಟ್ಟೊಂದು ಯಾನು ನಿರ್ಗಮನ ಎಂದು ಕೇಳೋದಿಲ್ಲ. ಧನ್ಯವಾದ. ಬರೀ ಪೊರ್ಲ ಮದಿಪ್ಪು ಬಂಡಾರೆ ಇಂಕ್ಲ ಈ ಲೇಸಿಗೆ ಬರ್ತದೆ ಈ ಗೌರವವನ್ನು ಸ್ವೀಕಾರ ಮಾಡ್ತಾರೆ. ಈರಿಗೆ ಈ ಒಂಜಿ ದಂಪತಿನ ಪರವಾದ ಉಡಲ್ ಈ ಸ್ವಲ್ಪ ಸಂದಾಯಿತ ಮಾಡ್ತಂದಿಲ್ಲ ಇಂಗ್ಲ ಹಿರಿಯರು ಧಾರ್ಮಿಕ ಅಂಚನೆ ಬೇತೆ ಬೇತೆ ಸೇವಾ ಕ್ಷೇತ್ರದ ಸೇವೆ ಮಾಡ್ತಿದ್ದಾರೆ. ಶ್ರೀಯುತ ಪ್ರಕಾಶ್ ಮಲ್ಲಿ ಮೇರ್ಲ ನಮ್ಮ ಗೌರವ ಸ್ವೀಕರಿಸಿ ದೊಡ್ಡ ಪಾತ್ರ ಮಾಡೋದು ಸನ್ಮಾನ ಮಲ್ಪಡೆ ನಕ್ಲಿ ಒಂಜಿ ದೇವಸ್ಥಾನದ ನಕ್ಲಿ ನಿಜವಾದ ಆಂಡ ಆರೈನಿ ಲಯನ್ಸ್ ಕ್ಲಬ್ಡು ಬೊಕ್ಕ ಬೇತೆ ಬೇತೆ ಸೇವಾ ಸಂಸ್ಥೆ ಇತ್ತಿನೇಡ್ದವರ ಅರೆಗೆ ಈ ಪ್ರಜ್ಞೆ ಒಂಜಿ ಬತ್ತನೆ ಸಮಾಜ ಸೇವೆದ ವಿಷಯ ಅಂಚಾದಾರೆ ಮಸ್ತ್ಯನಕ್ಕೂ ಸನ್ಮಾನ ಮಲ್ತೇರಿ ಇತ್ತೇನೆ ಯಾರನ್ನ ಇಲ್ಲದ ಪುದರೆ ಸಾಯಿ ಕೃಷ್ಣ ಬೃಂದಾವನ ಪಂಡದ ಉಂಡು ದೇವಸ್ಥಾನದ ಕೆಲಸವನ್ನು ಆರು ಮಲ್ತನೇರ್ದವರ ನನ್ನ ತುಂಬು ಆರನ ಇಲ್ಲ ಈ ಸಾಯಿ ಕೃಷ್ಣ ಮಂದಿರ ಅವಡಿ ಪಂಡದೆ ಎಂಕಲ್ನ ಮಾತೇರ್ನೆಲ್ಲ ಪ್ರಾರ್ಥನೆ ಅಂಜನೆ ನನ್ನ ತುಂಬುಗಳ ಆರನ 5ನೇ ವರ್ಷದ ಆಚರಣೆಲ್ಲ ಇದೇ ಗೌಜಿಡತ್ತಂದು ಹೇಳಿದ್ರೆ ಡಬಲ್ ಗೌಜಿಡಾರ ಮಲ್ಪಡೆ ಆನಿದ ದಿನಲ್ಲ ಗಿನಿ ಬತ್ತಿನ ಮಾತೇರ್ಲ ಉಪ್ಪಲೆಕ್ಕ ಪರಮಾತ್ಮೆ ಮಾತೆರೆಗಳ ಆಯುಷ್ಯಲ ಆರೋಗ್ಯಲ ಅನುಗ್ರಹ ಮಲ್ಪಡೆ ಅಂಚನೆ ಆರನ ಇಲ್ಲಡೆ ಲಕ್ಷ್ಮೀಲಾ ಸರಸ್ವತಿಲ ನೆಲೆ ಹೊಡೆ ಪಂಡದೆ ಪರಮಾತ್ಮಡ ಪ್ರಾರ್ಥನೆ ಮಲ್ತೊಂದು ಎನ್ನ ಅಡ್ಡ ಪಾತ್ರ ಬಹುಶಃ ಆ ದೇವರ ಅನುಗ್ರಹ ಇತ್ತಿಂದನ ಆ ಸಾಯಿ ಕೃಷ್ಣ ಮಂದಿರಲಾವು ಒಂದು ಶಾರದೆ ನಡೆ ಏನು ಹೇಳಿದ್ರು ಒಂದು ಶಾಲೆಲಾವು ಮಲ್ಲ ಬಹುಶಃ ಇತ್ತನೇ ಆರು
ಶಾಲೆದ ರಜೆ ನಿವೃತ್ತಿ ಆದಿತ್ಯನಲ್ಲ ಅವರು ಸ್ವಯಂ ನಿವೃತ್ತಿ ಬೇಜಾರು ಅನಿಪಿಲ್ಲ ಸ್ವಯಂ ನಿವೃತ್ತಿ ಆದಿತ್ಯನಲ್ಲ ಬಹುಶಃ ಒಂಜಾತ ಜೋಕ್ಲಿನ ಬೈಯಡು ಕೂಡುಪಾಡು ಮಕ್ಕಳಿಗೆ ಪಾಠ ಮಲ್ಕೊಂಡು ಹಚ್ಚಿದ ಸೇವೆ ಮಲ್ಕೊಂಡು ಶಾರದೆಯ ಲೇಡಿ ಮುಲ್ ನೆಲೆಯಾತಿರು ಲಕ್ಷ್ಮಿ ಒಂಜಿ ಸರಿಯಾದ ಬತ್ತಿಂದ ಬಹುಶಃ ಜೋಕುಲನವರು ಕೂಡ ಲಕ್ಷ್ಮಿ ನಮ್ಮ ಇಲ್ಲಡೆ ಬರ್ಪು ಹಚ್ಚಿದ ಯೋಗ ಭಾಗ್ಯಲ್ಲ ಆರಿಗೆ ದೇವರು ಕೊಡ್ತೀರಿ ನನಗೆ ಮಾತಿರಲ್ಲ ದೇವರ ಅನುಗ್ರಹ ನಿಕ್ಲ ಮಾತಿರ ಆಶೀರ್ವಾದ ಇಪ್ಪಡು ಬಂದದ್ದು ನಟ್ಟೊಂದು ಇವರಿಗೆ ಸೊಲ್ಮೆ ಸಂದೈತೆ ಮಲ್ತೊಂದು ಎಂಕಲ್ನ ಭಜನೆದ ಗುರುಕುಲು ಪಾತಿರ ಸುರು ಮಲ್ತಾರೆ 1 ಗಂಟೆ ಪಾತಿರುವೇರು 2 ಪಾತಿರ ಶೋಕ ಮಲ್ತ ಪಾತಿರ ರವೇನಡ ವಿನಂತಿ ಪೂರ ಸೇರ್ದಿನ ಹಿಂದೂ ಸಮಾಜದ ಭಗವದ್ಭಕ್ತರಿಗೆ ವಂದನೆ ಮಲ್ತಂದು ಭಾರತಾಂಬೆನ ಈ ಪುಣ್ಯ ಮಣ್ಣಡು ಇನಿ ನಮ್ಮ ವಸಂತ ನಯನ 25ನೇ ವರ್ಷದ ಮದಿಮೆದ ವಾರ್ಷಿಕೋತ್ಸವನ ಆಚರಣೆ ಮಲ್ದಿರು ಬಾರಿ ಪುರ್ಲು ಐಕ್ ನೆಲೆಗಟ್ಟು ಕೆಂಡ ಭಾರತಾಂಬೆ ಅಂಚೆನಿಟ್ಟದ್ರ ಪ್ರತಿ ಒಂಜಿನ ಭಾರತಾಂಬೇಡ ನಮ್ಮ ಒವೇ ಕಾರ್ಯಕ್ರಮ ಮಾಡಲ ದೇಶ ಪ್ರೇಮನ ತೋಜ್ಪವನ ಕೆಲಸ ಆಂಡ ಮಾತ್ರ ನಂಗೆ ಉಳಿಗೆ ಅಲೊಂಡು ಆ ನೆಲೆಗಟ್ಟನ್ನು ಮರೆತದ್ದು ಆ ಕೆಲಸ ಎಲ್ಲ ಯಾರಬಲ್ಲಿ ಅಂಚೆನಿಟ್ಟದ್ರ ಭಾರತಾಂಬೆನ ಮಣ್ಣಡಿನಿ ವಸಂತ ನಯನ ಮೇರ್ನ 25ನೇ ವರ್ಷದ ಮದಿಮೆದ ವಾರ್ಷಿಕೋತ್ಸವ ಬಾರಿ ಪುರ್ಲು ನಡತಂಡು ಅಂಚನೆ 2 ಜೋಕ್ಲೇನ್ ಪತ್ತಂದು ಬೇರೆ ಪನ್ಲೆಕ್ಕನೆ ಪ್ರಕಾಶನ್ನೆಲ್ಲ ಬಂಡೇರು ಈ ಇಲ್ಲಿ ನಂದನವನ ಆವಡು ಒಂಜಿ ಮಂದಿರ ಆವಡು ಮಂದಿರ ಅಂದ್ ಕೆನ್ನಾಗ ಆರ್ ದೇವಸ್ಥಾನ ಪಣ್ಯತ್ತೆ ಓಲು ದಾನ ಧರ್ಮ ಆಪಣ ಮಂದಿರ ಓಲು ಜನಕ್ಲೇನು ಬೆಂತಿನಕ್ಲೇನು ಗುರುತಿಸವೇರ ಐಕಿ ಮಂದಿರ ಅಂತ ಅನ್ಪಿನಿ ಓಲು 10 ಜನ ಸೇರ್ಪದೆನ್ನೆಲ್ಲ 2 ಜನ ಕೊನಸ್ಕೊರ್ಪೇರ ಐಕಿ ಮಂದಿರ ಅಂದೇ ಪುದಾರ ಅಲ್ಲಿ ದೇವರನ್ ಕುಲ್ಲದ ಪೂಜೆ ಅನ್ಪಡು ನಿಜ್ಜಿ ಪೂಜೆ ಅನ್ಪಂಡ ಏರೆಗ್ಲ ಕೊರ್ಪಿನ ಗುಣ ಏರೆಗ್ಲ ಹಾರೈಸುವ ಗುಣನೇ ಸನಾತನ ಧರ್ಮ ಅವು ವಸಂತಣ್ಣಡಲುಂಡು ಅಕ್ಕಡ ನಾಯನ ಅಕ್ಕಡ ನಡುಂಡು ಅಂಜೆ ನಡೆದ್ರ ಹೆಚ್ಚದಲ್ಲ ಪಾತಿರಜ್ಜಿ ಅಕ್ಕಲ್ನ ಜೀವನ ನೂದು ಕಾಲ ಎಡ್ಡೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ಸಮೃದ್ಧಿ ಮೆರೆಯಾಡು ದಾದೈ ನೀವು ದಾನ ಧರ್ಮ ಮಲ್ತೊಂದು ಬೈದಾರ ಐಕ್ ನೂದು ಪಟ್ಟು ನನಲ ಹೆಚ್ಚ ದಾನ ಧರ್ಮ ಮಲ್ಪನ ಭಾಗ್ಯನ ದೇವರು ಭಾರತಾಂಬೆ ಒದಗದು ಕೊರಡು ಅಂಚೆನೆ ಆರು ಜೀವನೋಪಯೋಗ ಬೋಡದಿತ್ತೆ ಅಂಜಿ ಒಂದು ನಮ್ಮ ಸಾಂಬಾರ್ ಪೌಡರ್ ಇಂಚಿತ್ತಿನ ಪೂರಂಜಿ ಉದ್ಯೋಗ ಮಲ್ತೊಂದುಲ್ಲೇರು ಪ್ರತಿವರ್ಲ ಒಂಜಿ ಇಲ್ಲಡು ಜೋಕ್ಲೇನ್ ನಡಪೋಡು ಸಂಸಾರ ನಡಪೋಡು ಬಂದು ದಾದಾಂಡ್ ಒಂಜಿ ಎಡ್ಡೆ ಆಲೋಚನೆ ಮಂತೊಂದು ಪೇರು ನಮ್ಮ ನಾಯನಕ್ಕ ಎಡ್ಡೆ ಆಲೋಚನೆ ಮಲ್ದೇರು ಅವೇನು ಪೂರೆರ್ಲ ಅರೆಡ ದೆತ್ತೊಂದು ಅರಿಗೆ ಸಹಕಾರ ಮಲ್ಪಲಿ ಒರಿಯಾಗ ಸಹಕಾರ ಮಲ್ಪಗ ನಮ್ಮ ಐತೊಟ್ಟಿಗೂ ನಮ್ಮ ವಸಂತ ಮಾಸ್ಟರ್ ರಿಟೈರ್ಡ್ ಆದಿತ್ತೆ ಇಲ್ಲಲ್ಲಿ ಜೋಕ್ಲಿ ಕಲ್ಪವನ ಒಂಜಿ ಸೇವೆ ಮಲ್ತೊಂದು ನಮ್ಮ ಜೋಕ್ಲಿನ ಅಡೆ ಕಡೆ ಪುಡ್ಲಿ ಟ್ಯೂಷನ್ ಗಡ ಪುಡ್ಲಿ ಎಡ್ಡೆ ಮಾಸ್ಟರ್ನ ಹಾಕ್ಲಿ ಅಕ್ಲಿಡ್ದು ಕಲ್ತನಕ್ಲಿ ಈಗ ದೇಶದ ಉನ್ನತ ಸ್ಥಾನಮಾನಕ್ಕೆ ಬರ್ಪೇರಿ ಖಂಡಿತ ಅಂಚೆ ನೆಡದ್ರ ನಮ್ಮ ಒರಿಯೋಗರಿಗೂ ಸಹಕಾರ ಮಲ್ಪಗ ನಮ್ಮ ಸಮಾಜದ ಸಹಕಾರದ ಕೊರತೆ ಉಂಟು ಅಂಚೆ ನೆಟ್ಟದ ಹಿಂದೂ ಸಮಾಜ ನೀವು ವಿಗಡನೆ ಒಂದುಂಟು ಒರಿಯಂತುಂಡು ಅವ್ರಿಗೆ ಎಡ್ಡೆ ಅಂಡ ತುಯರಾಬಜಿ ಅವ್ರು ಎಡ್ಡೆ ಇಲ್ಲಿ ಕಟ್ಟಂಡ ತುಯರಾಬಜಿ ಆ ಗುಣೋಡುದು ದುರ್ಗುಣೋಡುದು ನಮ್ಮ ಪಿದೇ ಬರೋಡು ನಮ್ಮ ಒಂಜಪ್ಪೆ ಜೋಕ್ಲ ಲೆಕ್ಕ ಬದುಕೋಡು ಪ್ರತಿವರಿ ಎಡ್ಡೆ ಅನಾಗ ಖುಷಿ ಪಡೋಡು ನಮ್ಮ ಖುಷಿ ಪಡಿನಾಗ ನಮ್ಮ ಇಲ್ಲಿ ತನ್ನತೆಗೆ ಎಡ್ಡೆ ಹಾಪಣು ಇಂದು ನಮ್ಮ ಸನಾತನ ಧರ್ಮ ಬರೀತೀನಿ ಭಗವದ್ಗೀತೆ ಬರೀತೀನಿ ನಮ್ಮ ನಂಜಿ ಪಡೆಣ್ಣ ನಮ್ಮ ಇಲ್ಲಿಡ್ಲ ಕುರಿಯರ ಸ್ಟಾರ್ಟ್ ಹಾಪಣು ಅಂಚೆಂತ ಎಡ್ಡೆ ಕಾರ್ಯಕ್ರಮ ಮಲ್ತನ ವಸಂತ ನಯನ ದಂಪತಿಲ್ನ ಜೀವನ ನೂದು ಕಾಲ ಎಡ್ಡೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ಸಮೃದ್ಧಿ ಮೇರೆ ಪೌಡಕ್ಲ ಕುಟುಂಬ ದೇವದೇವರು ಗ್ರಾಮ ದೇವದೇವರು ಕುಲದೇವರು ಇಷ್ಟದೇವರು ನಾಗದೇವರು ಅಷ್ಟದಿಕ್ ಪಾಲಕರು ದಶದಿಕ್ ವಾಸ್ತು ಬ್ರಹ್ಮರು ಗೋಮಾತೆ ಭೂಮಾತೆ ಋಷಿ ಕೃಷಿ ಅಂಚನೆ ಭಾರತಾಂಬೆ ಸದಾ ಅಕ್ಲೇಡ ಅನುಗ್ರಹ ಇರ್ತದೆ ಅಕ್ಲಿನ ಉತ್ತರೋತ್ತರ ಅಭಿವೃದ್ಧಿ ಮಲ್ತದೆ ಅಕ್ಲನ 2 ವಂಶದ ಕುಡಿ ಈ ದೇಶದ ಉನ್ನತ ಸ್ಥಾನಮಾನಗೆ 2 ಎಡ್ಡೆ ವಿದ್ಯೆ ಬುದ್ಧಿ ಜ್ಞಾನ ಸಮೃದ್ಧಿ ಕೊಡುದು ಅಕ್ಲನ ವಂಶೋದ್ಧಾರ ಅವಡು ಬಂದು ಪ್ರಾರ್ಥನೆ ಮಲ್ತಂದು ಸೇರಿದಿನ ಬಿನ್ನೇರಿಗೆ ಪೂರೇರ್ಲ ಎಡ್ಡೆ ಅವಡು ಪೂರೇರ್ನ ಇಲ್ಲು ಬಣಸ್ಥಾನ ಬೆಳಗಡು ಅತಿಥಿಲೆಗಳು ಪೂರೇರೆಗ್ಲ ವಂದನೆ ಮಲ್ತಂದು ಸರ್ವೇರ್ನಲ್ಲ ಖುಷಿನ ಪಟ್ಟು ತೂಕ ನಮ್ಮ ಸರ್ವೇರು ಎಡ್ಡೆ ಅಂಡ ನಮ್ಮ ಇಲ್ಲ ಎಡ್ಡೆ ಆಪಣ ಪಣ್ಣೊಂದು ಪಾತ್ರೆಯನ್ನು ಕೃಷ್ಣಾರ್ಪಣ ಮೆಸ್ಕಾಂದ ಉದ್ಯೋಗಿ ಅದು ಸಾಮಾಜಿಕ ಸಂಘಟನೆ ಇತ್ತಿನ ಚಿತ್ನ ಶ್ರೀಯುತ ಭಾಸ್ಕರ್ ಮಂಜನಾಡಿ ಮೇರೆ ಮಲ್ತಿನ ಚಿತ್ನ ಸೇವೆಯನ್ನು ಗುರುತಿಸಿದ ಇಂಥ 25ನೇ ವರ್ಷದ ಒಂಜಿ ನಯನ ಬೊಕ್ಕ ವಸಂತಕೋಡಿ ದಂಪತಿರನ ವಿವಾಹ ವಾರ್ಷಿಕೋತ್ಸವ ಸಂದರ್ಭ ಇದನ್ನು ಗೌರವಿಸೊಂದು ದೈದಿದ್ದೇವೆ ಮಿತ್ತ ಚಾವಡಿ ಬತ್ತು ಒಲಗೌಡ ಭಿನ್ನಯ ಮಲ್ತೊಂದು ಭಾಸ್ಕರ್ ಮೆಸ್ಕಾಂ ಮೇರ್ನ ಪೊಲಪುನು ಆಶಾಲತಾ ಮೇರೆ ಓದೋಡು ಪಂಡು ಭಿನ್ನಯ ಮಲ್ತೊಂದು ಎಲ್ಲರಿಗೂ ಶುಭ ನಮನಗಳು. ಶ್ರೀ ಭಾಸ್ಕರ್ ಮಂಜನಾಡಿ ಮೆಸ್ಕಾಂ ಉದ್ಯೋಗಿ ಮತ್ತು ಸಮಾಜ ಸಂಘಟಕರು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಇವರು ಕಿಟ್ಟಪ್ಪ ಪೂಜಾರಿ ಮತ್ತು ಸರಸ್ವತಿ ದಂಪತಿಗಳ ಪುತ್ರರಾಗಿದ್ದು 1/7/1974ರಲ್ಲಿ ಮಂಜನಾಡಿಯ ಕಳ್ಳಬಾಗಿಲು ಎಂಬಲ್ಲಿ ಹುಟ್ಟಿದರು. ಪ್ರಾಥಮಿಕ ವಿದ್ಯಾಭ್ಯಾಸಕ್ಕಾಗಿ ಅನುದಾನಿತ ಶಾಲೆ ದೇರಳಕಟ್ಟೆಯಲ್ಲಿ ಹಾಗೂ 8ರಿಂದ 10ನೇ ತರಗತಿಯವರೆಗೆ ಮದನಿ ಹೈಸ್ಕೂಲ್ ಉಳ್ಳಾಲ, ನಂತರ 2 ವರ್ಷ ಎಲೆಕ್ಟ್ರಿಕ್ ಕೋರ್ಸ್ ಮಾಡಿರುತ್ತಾರೆ. 1998ರಲ್ಲಿ ತಾತ್ಕಾಲಿಕವಾಗಿ ಲೈನ್ಮನ್ ಆಗಿ ನೇಮಕವಾದರು. ಅನಂತರ 2006ರಲ್ಲಿ ಮೆಸ್ಕಾಂನಲ್ಲಿ ಪರ್ಮನೆಂಟ್ ಉದ್ಯೋಗಿಯಾದರು. ಮೆಸ್ಕಾಂನಲ್ಲಿ ಇವರು 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ನಾಯಕತ್ವದ ಗುಣವಿರುವ ಇವರು ಮೆಸ್ಕಾಂನಲ್ಲಿ ಉಳ್ಳಾಲ ವಿಭಾಗದ ಪ್ರಾಥಮಿಕ ಸಮಿತಿ ಹಾಗೂ ಸ್ಥಳೀಯ ಸಮಿತಿ ಚುನಾವಣೆಯಲ್ಲಿ ಸತತ 4ನೇ ಬಾರಿ ಜಯಶೀಲರಾಗಿ
ನಂತರ ಸ್ಥಳೀಯ ಸಮಿತಿ ಮಂಗಳೂರು ವಿಭಾಗ ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ರಿಜಿಸ್ಟರ್ಡ್ ಇದರ ಸದಸ್ಯರಾಗಿರುತ್ತಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಇವರು ಮಂಜನಾಡಿ ವಿಷ್ಣುಮೂರ್ತಿ ಭಜನಾ ಸಂಘದಲ್ಲಿ ಶ್ರೀಯುತ ಗೋಪಾಲ ಎಂಡಲ್ ಮತ್ತು ನಾರಾಯಣ ಭಟ್ ಇವರೊಂದಿಗೆ ನಗರ ಭಜನೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರುತ್ತಾರೆ. ಕಡೆಗೆ ಹೊರಕಾಣಿಕೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದವರು ಭಗವತಿ ದೇವಸ್ಥಾನ ಉಳ್ಳಾಲ, ತಲಪಾಡಿ ದೇವಾಲಯ, ಅಸೈಗೋಲಿ ಅಯ್ಯಪ್ಪ ಮಂದಿರ ಹಾಗೂ ಸ್ಥಳೀಯ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ ಹೊರಕಾಣಿಕೆ ಸಂಚಾಲಕರಾಗಿರುತ್ತಾರೆ. ಇತ್ತೀಚೆಗೆ ನಡೆದ ಬ್ರಹ್ಮರಥದ ಬ್ರಹ್ಮಕಲಶದ ಪ್ರಧಾನ ಸಂಚಾಲಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಲರಾಯ ಬಂಟ ದೇವಸ್ಥಾನದ ಬ್ರಹ್ಮಕಲಶದ ಹೊರಕಾಣಿಕೆ ಸಂಚಾಲಕರು. ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವ ಇವರು ಮಂಜನಾಡಿ ನಾರಾಯಣ ಗುರು ಸೇವಾ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯುವಕರನ್ನು ಸಂಘಟಿಸುವುದರಲ್ಲಿ ಇವರು ಎತ್ತಿದ ಕೈ. ಹಲವಾರು ಬಾರಿ ರಕ್ತದಾನ ನೀಡಿರುತ್ತಾರೆ. ಅಂಗವಿಕಲರಿಗೆ ಸರ್ಕಾರದಿಂದ ₹1000 ಬರುವಂತೆ ಜಾತಿ ಮತ ಭೇದವಿಲ್ಲದೆ ಪ್ರಯತ್ನಿಸಿರುತ್ತಾರೆ. ಇವರ ಈ ಎಲ್ಲ ಸಮಾಜಮುಖಿ ಕಾರ್ಯವನ್ನು ಗೌರವಿಸಿ ಇವರಿಗೆ ನಮ್ಮ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀ ವಸಂತ್ ಕೋಡಿ ಮತ್ತು ನಯನ ವಸಂತ್ ಕೋಡಿ, ಸಾಯಿ ಕೃಷ್ಣ ವೃಂದಾವನ, ಮಂಜನಾಡಿ ಕೋಡಿ. ಸೇವೆ ಹಿಡಿತದಲ್ಲ ಧಾರ್ಮಿಕ ಸಾಮಾಜಿಕ ಅಂಚೆ ಸಂಘಟನಾತ್ಮಕ ಕ್ಷೇತ್ರಡು ಪಾಲ್ಪಡಿನಾರು ಜ್ಞಾತ ದೈವಸ್ಥಾನಲಿನ ಬ್ರಹ್ಮಕಲಶ ಸಂದರ್ಭಡು ಮತ್ತಿನ ಸಂಚಾಲಕತ್ವ ಸೇವೆಡು ಜ್ಞಾತ ಜವಣಿರನ್ನು ಕೂಡುಪಾಡೊಂದು ಆ ಕ್ಷೇತ್ರದ ಬೆಳಗುನಂಚಿತ್ನ ಒಂಜಿ ಕೈಂಕರ್ಯಗೂ ಸೇರಿದ ಸುದ ಭಾಸ್ಕರ್ ಮಂಜನಾಡಿ ಬೇರೆ ಮೇರ್ನ ಆ ಒಂಜಿ ಸೇವೆನ ಗುರುತಿಸ ಒಂದು ವಸಂತ್ ಕೋಡಿ ನಯನ ದಂಪತಿ ಅಕ್ಲಿ ಈ ಒಂಜಿ ತನ್ನ ಇಲ್ಲಡು ಅಕ್ಲಿ ಗೌರವ ಅರ್ಪಣೆ ಮಾಡ್ತೊಂದಿಲ್ಲ ಈರ್ನ ಈ ಒಂಜಿ ಸೇವೆ ನನಾತ್ ದುಂಬರಿಯಾಡು ನನಾತ್ ಜನಕ್ಕೆ ಉಪಕಾರ ಆಪಿನಂಚಿತ್ನ ಮಲ್ಲ ಮನಸ್ಸು ಆ ದೇವರ ಇರಿಕೆ ಕೊರಡು ಆರೋಗ್ಯ ಐಶ್ವರ್ಯ ಇರೆಗೆ ತಿಕ್ಕದು ಆ ದೇವರ ಏಪಲ ಅನುಗ್ರಹ ಮಲ್ಪಡದು ಈ ಸಂದರ್ಭಡು ಈ ನಯನ ವಸಂತ್ ಕೋಡಿ ದಂಪತಿಲನ ಒಂಜಿ ವಿವಾಹ ವಾರ್ಷಿಕೋತ್ಸವದ ಈ ನಟ್ಟೊಂದಿಲ್ಲ ಅಭಿನಂದನೆಗಳು ಭಾಸ್ಕರಣ್ಣ. ಲೇಸದ ಈ ಸುರುಕಾದ ಬತ್ತಿನಾರು ಎಂಕಲ್ನ ಚಂದ್ರಶೇಖರ್ ಉಚ್ಚಿಲ್ ಚಂದ್ರಸೆಣ್ಣೆ ಪಂಡು ಚಂದ್ರಸೆಣ್ಣೆ ಆಯ್ತು ಚಂದ್ರಶೇಖರ್ ಉಚ್ಚಿಲ್ ಮೇರೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರ ಮಾತಾ ಬೆನ್ನಿನಾರು ದೇವೇದಿ ಕ್ಷೇತ್ರದ ಈ ಭಾಗದ ಮುಕ್ತಿ ಸಂಚಾಲಕರು ಟ್ರಸ್ಟಿಯಾದ ಸೇವೆ ಮಲ್ತಿನಾರು ಐನೊಟ್ಟಿಗೆ ಹೂ ಕಾರ್ಯಕ್ರಮದಲ್ಲಿ ತಿಂದಾನ ಚಂದ್ರಣ್ಣ ಉಳ್ಳಿருந்து ಲೆಕ್ಕ ಬಹುಶಃ ಆರ್ನ ಒಂಜಿ ನಗುಮುಗದ ಸೇವೆ ಆಗಮನ ಆರು ಬತ್ತದ ಏತು ಪೊರ್ತುಗಾಲ ಒಂಜಿ ಪೊರ್ತು ಬತ್ತದ ಪಾತಿರದ ಬೋಪಿನ ಅಂಚೆ ಮಲ್ಲ ಮಟ್ಟದ ಗುಣ ಬಹುಶಃ ಇಂಥ ನಮ್ಮ ವಸಂತ್ ಕೋಡಿ ದಂಪತಿಲನ ವಿವಾಹ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲ ಬತ್ತೀರು ಬಾರಿ ಖುಷಿಟ್ಟು ಈ ಕಾರ್ಯಕ್ರಮ ಪಾಲ್ಪಡಿದ್ದಾರೆ. ಮಕ್ಕಳು ಮಾತ್ರ ಗೌರವಾರ್ಪಣೆ ಮಲ್ಪನಾಚಿತ್ನ ಯೋಗ ಭಾಗ್ಯನ ದೇವರಿಗೆ ಕೊಡ್ತೀರಿ ಇಂಥ ದಿನೊಟ್ಟಿಗೆ ಆಗಮಿಸಿದ್ದಾರೆ. 25ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಕೊಡುಗೆ ರಡ್ಡು ಶುಭ ನುಡಿ ಬನ್ನೋಡು ದಿಡ ಭಿನ್ನೆ ಮಲ್ತೊಂದುಲ್ಲೆ ವಸಂತ ಬೊಕ್ಕ ನಯನ ದಂಪತಿಗಳನ್ನ 25ನೇ ವರ್ಷದ ವಾರ್ಷಿಕೋತ್ಸವದ ಸುರುತಾದ ಅಕ್ಲೆ ಶುಭಾಶಯನ ಕೋರೊಂದು ವೇದಿಕೆಡು ಈ ಒಂಜಿ ಕಾರ್ಯಕ್ರಮಕ್ಕೆ ಆಸೀನರಾಯನಂಚಿನ ವಸಂತ ಬೊಕ್ಕ ನಯನ ಐತೊಟ್ಟಿಗೆ 5 ಜನಕ್ಕೆ ಸನ್ಮಾನ ಕಾರ್ಯಕ್ರಮನ ಮಲ್ದಂಡು ರವಿ ಅಣ್ಣೆ ಒಂಜಾತ್ ದೀರ್ಘ ಕಾಲಡು ಭಜನಾ ಕಾರ್ಯಕ್ರಮಡು ಭಾಗವಹಿಸೊಂದು ಭಜನೆ ಇತ್ತನಲ್ಪ ವಿಭಜನೆ ಚಿಂತ ಪನ್ಪಿನ ದಾದ ನಮ್ಮ ಹಿರಿಯರನ ಸಂದೇಶ ಉಂಡ ಐನು ಭಾರಿ ವರ್ಷಡು ಅನುಷ್ಠಾನ ಮಲ್ಪಂದಿತ್ತಿನ ಕೆಲಸನ ರವಿ ಎಣ್ಣೆ ಮಲ್ದೇರು ಅಭಿನಂದನ ಹರೆಗು ಸಂದಾವೆ. ಅಂಚನೆ ಪ್ರಕಾಶ್ ಮಲ್ಲಿ ಭಾರಿ ವರ್ಷದಿಂದ ಏನ ಆತ್ಮೀಯ ಮಿತ್ರೆ 1989-90 ಕಾಲಡು ಎಂಗೆ ಮೊಸೈಕ್ ಫ್ಯಾಕ್ಟ್ರಿ ಇತ್ತಂಡು ಅಪ್ಪಗ ಆರ್ನ ಇಲ್ಲಗ ಮೊಸೈಕ್ ಮಲ್ತದ ಎನ್ನ ಕಂಪನಿದ ಮೊಸೈಕ್ ಪಾಡ್ತನಂಚಿನ ನೆನಪು ಪ್ರಕಾಶ್ ಅಣ್ಣೆ ಆರ್ನ ಆದಾಯದ ಇತಿಮಿತ್ತಿಟ್ಟು ವಜಾತ್ ಧಾರ್ಮಿಕ ಕಾರ್ಯಕ್ರಮಡು ಸಾಮಾಜಿಕ ಕಾರ್ಯಕ್ರಮಡು ಸೇವೆ ಮಲ್ತಂದು ಇನಿ ವಿಶೇಷವಾಯಿನ ವಸಂತ ನಯನ ಮದಿಮೆದ ವಾರ್ಷಿಕೋತ್ಸವಡು ಅರೆಗೆ ಅಭಿನಂದನೆ ಸಲ್ಲಿಸೇನ ಬಾರಿ ಸಂತೋಷ ಅಂಡು ಅಂಚನೆ ಭಾಸ್ಕರ್
ಇತ್ತೆ ಆರ್ನ ವಿಚಾರ ದಾರಿಯನ್ನು ಪಂಡೇರು ಎಂಕ್ ಬಾರಿ ವರ್ಷದಿಂಚ ಯಾನು 2004 ಬೊಕ್ಕ 2007 ಉಳ್ಳಾಲ ವಿಧಾನಸಭಾ ಕ್ಷೇತ್ರಡ್ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಲ್ತನಂಚಿನ ಸಂದರ್ಭಡು ಒಂಜಾತ್ ಮಂಜನಾಡು ಉಪ್ಪಡು ಕಿನ್ನೆಡು ಉಪ್ಪಡು ಎಂಕ್ ಒಂಜಾತ್ ಜನಕ್ಕುಲೆನ ಪರಿಚಯ ಮಲ್ತು ಕೊರ್ತಿಂಚನ ನೆನಪು ಎಂಕ್ ಉಂಡು ಆರು ಒವಾಂಡ್ಲ ಒಂಜಿ ಜವಾಬ್ದಾರಿ ಅವು ದೆತೊಂಡಾಂಡ ನೂದಿಕ್ಕು ನೂದು ಅನುಷ್ಠಾನ ಮಲ್ಪನಂಚಿನ ಒಂಜಿ ಚಾಕಚಕ್ಯತೆ ಈತ ನಡೆದಾದ ಈತ ಆರ್ನ ಅಭಿನಂದನಾ ಪತ್ರನು ಓದನಗ ನಂಗೆ ಪಂಡೇರು ಅಂಚಾದ ಆರೆಗ್ಲ ಅಭಿನಂದನೆ ಸಂದಾವಂದು ಕೃಷ್ಣಪ್ಪ ಪೂಜಾರ್ಲೆ ಸೇರ್ನಂಚಿನ ವಸಂತ ಬೊಕ್ಕ ಆರ್ನ ಅಭಿಮಾನಿಲೆ ಎಂಕ್ಲ ಹಿರಿಯರು ಮಾರ್ಗದರ್ಶಕರ ಆನಂದ ಮಾಸ್ಟ್ರೆ ಗೋಪಿನಾಥ್ ಬಗ್ಗಮ್ಮೆಲ್ರೆ ಭಾಸ್ಕರ್ ನಾಟಕಲ್ರೆ ಸೇರಿದ ನಂಚಿನ ಎನ್ನ ಮಾತ ಆತ್ಮೀಯ ಬಂಧುಲೆ ಭಾರಿ ಸಂತೋಷದ ಕಾರ್ಯಕ್ರಮಡು ಭಾಗವಹಿಸ್ನೇಕ್ಕೆ ಭಾರಿ ಸಂತೋಷ ಆವೊಂದುಂಡು ಮದಿಮೆದ ವಾರ್ಷಿಕೋತ್ಸವಗೆ ಮಸ್ತ್ ಕಾರ್ಯಕ್ರಮಕ್ಕೆ ನಮ್ಮ ಪೋತ ಆಂಡ ಆ ವಾರ್ಷಿಕೋತ್ಸವಗೆ ಸೀಮಿತ ಆವಂದೆ ಒಂಜಾತ್ ಜನಪರ ಕಾಳಜಿನ ದೀವಂದು ಒಂಜಾತ್ ಸಂಘ ಸಂಸ್ಥೆಡ್ ಕೆಲಸ ಮಲ್ತನಂಚಿನ ಆ ಒಂಜಿ ಅನುಭವದ ನಿಟ್ಟಿಡ್ ಒಂಜಾತ್ ಸಾಧಕರ್ನಕ್ಲೆನ್ ಅಭಿನಂದನೆ ಮಲ್ಪನವು ಒಂದು ವಿಶೇಷವಾದ ಕಾರ್ಯಕ್ರಮ ಅಂದೆ ಎನ್ನುವೆ ಐಕ್ ಸುರುತಾದ ವಸಂತ ಬೊಕ್ಕ ನಯನ ದಂಪತಿಲೆಗೆ ಅವರಿಗೆ ಅಭಿನಂದನೆ ಸಲ್ಲಿಸವೆ ವಸಂತರು ಒಂಜಾತ್ ದೀರ್ಘಕಾಲಡು ಒಂಜಿ ಶಾಲೆಡ್ ಶಿಕ್ಷಕರಾದ ಒಂಜಾತ್ ಜೋಕಲೆಗೆ ಪಾಠನು ಮಲ್ತದು ಒಂಜಾತ್ ಸಂಸ್ಕಾರನ ಕೊರುಪುನಂಚಿನ ಒಂಜಿ ಕೆಲಸನ ಮಲ್ತೊಂದು ಆರು ನಿವೃತ್ತಿ ಆಯರ್ನ್ಯಾನ್ಯ ನಾಡ ಆರು VRSಗೆ ತಂದು ನಿಂತ್ಕೊಂಡೇರು ಬೇರ ಅಂಚಾದ ಆ ಒಂಜಿ ನೆನೆ ಐತ ಬೊಕ್ಕ ನಿವೃತ್ತಿದ ಜೀವನಡು ಒಂಜಾತ್ ಸಂಘ ಸಂಸ್ಥೆ ರಾಜ್ಯಕ್ಕೆ ಒಪ್ಪಡು ಧಾರ್ಮಿಕ ಒಪ್ಪಡು ಸಾಮಾಜಿಕ ಒಪ್ಪಡು ದಿನಮಾತ ನಿಭಾಯಿಸುವ ಮುಖಾಂತರ ಜನಕುಲಿನ ಒಂಜಿ ಪ್ರೀತಿಗೆ ಪಾತ್ರರಾತಿರಂದು ಬಂದರೆ ಭಾರಿ ಸಂತೋಷ ಆವಂದುಂಡು ಐತೊಟ್ಟಿಗೆ ಮಾತ ಕಾರ್ಯಕ್ರಮಗಳು ಆರ್ನ ಸಹಧರ್ಮಿಣಿ ಐನಂಚಿನ ನಯನಲ ಜೊತೆಗೆ ಆರಿಗೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಕೊರಪನಂಚಿನ ಕೆಲಸನ ಮಲ್ತಿನದಾದ್ರೆ ಒಂಜಿ ಎಲ್ಲೆ ಕಾರ್ಯಕ್ರಮ ಅಂಡಲ ಒಂಜಾತ್ ಪ್ರೀತಿಗೆ ಹೋಗೊಟ್ಟದು ಮಸ್ತ್ ಜನಕ್ಕಲು ಇನಿ ಬೈದೇರು ನನಾತ್ ಕಾರ್ಯಕ್ರಮ ಅಕ್ಲಿಗೆ ಮಲ್ಪುನಂಚಿನ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಐತೊಟ್ಟಿಗೆ ಒಂಜಾತ್ ಜೋಕಲೆಗೆ ಶಿಕ್ಷಣ ಕೊರಪನಂಚಿನ ಒಂಜಿ ಮಲ್ಲ ಕೆಲಸ ಆ ಒಂಜಿ ಆವಡಂದು ಅಕ್ಲಿಗೆ ನಂಬಂಚಿನ ದೇವರಿಗೆ ಪ್ರಾರ್ಥನೆ ಮಲ್ತಂದು ಅವಕಾಶಕ್ಕಾದ ಒಂದನ್ನು ಸಲ್ಲಿಸೋದನ್ನು ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್. ಬರೀ ಪೊರ್ಲುದ ದಂಪತಿಲಿನ ಬಗ್ಗೆ ಲೇಸದ ಬಗ್ಗೆ ಮದಿಪುಕೂರ್ ನಚ್ಚಿನ ಚಂದ್ರಣ್ಣಗೆ ಸೊಲ್ಮೆಸಿಂದ ಐತ ಮಲ್ತೊಂದು ಒಂಜಿ 10 ಜನ ನಮ್ಮ ಈ ಒಂಜಿ ಕಾರ್ಯಕ್ರಮ ಕೂಡುಪಾಡ್ದು ಬಹುಶಃ ಒಂಜಿ ವಾರ್ಷಿಕೋತ್ಸವ ಪಂಡ ಇಟ್ಟು ಬೇತೆ ಗೌಜಿದ ರೀತಿ ಬಂದು ಬಹುಶಃ ಮೂಲ ಮಲ್ಪನಚ್ಚಿನ ವಿಭಿನ್ನ ರೀತಿಯ ಕಾರ್ಯಕ್ರಮ ನಿಖಲ್ ಮಾತೆಲ್ಲ ಪಾಲ್ಪಡ್ತಾರೆ ಒಂದು 10 ಜನ ಬಿನ್ನೇರ್ ನಮ್ಮಟ್ಟುಗಳಿರು ಬಹುಶಃ ಆನಂದ್ ಮಾಸ್ಟರ್ ಬಿನ್ನೇರತ್ತು ಇಲ್ಲದ ಅಣ್ಣೆ ದೇದಿದಿರೋರು ಬರೋ ಒಂಜಿ ಶಾಲ್ ಪಾಡ್ದಿರ ಒಂಜಿ ಎಂಕ್ಲು ಗೌರವಿಸೋಂದಲು ಒಂಜಿ ಮೂಕೆ ಹಿಡಿದುಕೊಂಡು ಶಾಲ್ ಪಾಡ್ದು ವಸಂತ ಒಂಜಿ ಬೇರೆ ಗೋಪಿನಾಥ್ ಬಗಮಿಲ್ಲ ದೈದಿದ್ದು ಒಂಜಿ ಶಾಲ್ದ ಗೌರವವನ್ನು ಸ್ವೀಕಾರ ಮಲ್ಪಡು ಬತ್ತಿರ ಬಿನ್ನೆರೆಗೆ ಒಂಜಿ ಶಾಲ್ ಪಾಡ್ದು ಅರೆ ಗೌರವ ಅರ್ಪಣೆ ಮಲ್ಪನ ಹಚ್ಚಿತ್ತು ಒಂಜಿ ಕಾರ್ಯಕ್ರಮ ಒಂಜಿ ಭಾಸ್ಕರ್ ನಾಟಕಲ್ ರಕ್ಷನ್ ಭಾಸ್ಕರ್ ಅಣ್ಣ ಶಾಲ್ ಭಾಸ್ಕರ್ ನಾಟಕಲ್ ಬರೀ ಬಲಿ ಹರೀಶ್ ಕುಮಾರ್ ಸರ್ ಬಲಿ ಆಶಾಲದ ಬಲಿ ಗಂಗಾಧರ್ ಎಂಗ್ಲ ಹೊಸಕುರಲ್ದ ಮಾಧ್ಯಮದ ಗಂಗಾಧರ್ ರಕ್ಷನ್ ಬಲಿ ಈ ಪಿ ಟಿ ಮಾಸ್ಟರ್ ಎಂಗ್ಲ ರಕ್ಷನ್ ಬಲಿ ಹರೀಶ್ ಕೋಡಿ ಹರೀಶಣ್ಣ ಬಲಿ ಬಲಿ ಬಲಿ
ಜಯಲಕ್ಷ್ಮಿ ಮೇಡಮ್, ಸುಜಾತಕ್ಕ, ಪ್ರತಿಮೆ ಬರ್ರಿ ಇಲ್ಲಿ ಶಾಲ್ ಬಲಿ. ಕಿಶೋರ್ ಬೆಟ್ಟಡ್ಕ, ಸುಜಾತಕ್ಕ ಬನ್ನಿ, ಹೆಬ್ಬರ್ರಿ ಪ್ರತಿಮೆ ಹೆಬ್ಬರ್ರಿ, ಕಿಶೋರ್ ಬೆಟ್ಟಡ್ಕ, ಜೀವನ್ KP ಮಾಡೂರು, ರಾಮಚಂದ್ರಾಚಾರ್ಯ, ಮಾಧವ ಕೋಡಿ ಒಳ್ಳೆರಿ ಮಾಧವಣ್ಣ ಬಲೆ, ಜೀವನ್ KP ಮಾಡೂರು. ಬಹುಶಃ ಒಂಜಿ ಪೊರ್ಲುದ ವೇದಿಕೆದ ನಿರ್ಮಾಣ ಮಲ್ತದ ಒಂಜಿ ಸಿಂಗಾರ ಮಲ್ತಿನಾರು ಜೀವನ್ KP ಮಾಡೂರು. ഞങ്ങൾ ಸಮರ್ಪಣಾ ಪರಿವಾರದ ಪ್ರಧಾನ ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು ರಾಮಚಂದ್ರಾಚಾರ್ಯ ದೈದಿ ಇವತ್ತು ಗೌರವವನ್ನು ಸ್ವೀಕಾರ ಮಲ್ಪಡು. ಮಂಜನಡಿದ ಬಿಲ್ಲವ ಸಂಘದ ಅಧ್ಯಕ್ಷರಲ್ಲ ಅಂದು ರಾಜವಣ್ಣಿ ಬಹುಶಃ ಒಂಜಿ ಕೆಲಸ ಕೊರೊಂದಾಂಡ ಇಟ್ಟು ಒಂಜಿ ಬೇಜಾರು ಹೆಜ್ಜೆ ಅಂದರೆ ಸಂಪೂರ್ಣವಾದ ಕಡೆಮುಟ್ಟಲ ಇತ್ತದ ಆ ಸೇವೆ ಮಲ್ಪುನಾರು ರಾಜವಣ್ಣಿ. ಚಂದ್ರಶೇಖರ್ ಮಾಶ್ವಲಿರು ಚಂದ್ರಶೇಖರ್ ಸಿ ಬಲೆ ಬಲೆ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಪ್ರಶಸ್ತಿ ವಿಜೇತರು ಚಂದ್ರಶೇಖರ್ ಉಚ್ಚಿಲಗುಡ್ಡೆ ಶಾಲೆದ ಶಿಕ್ಷಕ ದೈದಿದ್ದು ಬರಡು ಒಂಜಿ ಶಾಲದ ಗೌರವನ ಸ್ವೀಕಾರ ಮಲ್ಪಡು. ದೇವಪ್ಪ ಕೋಡಿ, ಮೋನಪ್ಪ ಪೂಜಾರ್ಲು ನಮ್ಮ ವಸಂತನ ಅಣ್ಣೆ ಇರನ್ನ ಕಡೆಯಲ್ಲಿ ಪೂಡಿತು ಎಂಕ್ಲು ಇರು ಸಬೆಟ್ಟೆ ಕುಲಿದಾರೆ. ಪ್ರಕಾಶ್ ಪೆರಡೆ ಇದು ಬರಡು ಪ್ರಕಾಶ್ ಅಣ್ಣೆ, ಕೃಷ್ಣಪ್ಪ ಕುಕ್ಕೆ ಅಂದ್ರೆ ಇದು ಬರಡು. ನಯನಕನ ಅಮ್ಮೇರಿಗೆ ಆ ರೆಕಾರ್ಡ್ ಬರಡುತ್ತೀನಿ ವೇದಿಕೆಗೆ. ಅದೇ ಉಪನಂಜನ ಮೋಹನ್ ಮಾಸ್ಟರ್ ನೇತ ರೂವಾರಿ ಆರೆ ಇಂಚ ಕಾರ್ಯಕ್ರಮ ಮನ್ಪಡು ಇಂಕ್ಲೊಂಜಿ ಮಾರ್ಗದರ್ಶನ ಡೈರೆಕ್ಷನ್ ಕೊಡ್ನಾರ ಆರ್ನ ಮುಖಾಂತರನೇ ಈ ಕಾರ್ಯಕ್ರಮ ಹೆಂಗ್ ಮನ್ಪರೆ ಜಪ್ಪರೆ ಹತ್ತೀನಿ ಸಿಂಪಲ್ ಮನ್ಪೊಡು ನಿತ್ತ ಅಂಡ ಮೇರ್ನಂಜಿ ಬಾರಿ ಮುತುವರ್ಜಿ ಯಾನು ಲೇರಿನೊಟ್ಟಿಗೆ ಇರಿಗದಾನೆ ಪೋಡಿಗೆ ವೆಹಿಕಲ್ ಅದು ನೇಕ ಮಾತ್ರ ಹತ್ತು ವಾ ವಿಷಯ ಎಂಕ್ ಬಾರಿ ಸಪೋರ್ಟ್ ಕೊಡ್ಪನಾರೆ ಯಪ್ಪಲ ಅರೆ ನಂಜಿ ನಮ್ಮರ ಪೆರೆಜಿ. ಪ್ರೇಮ್ನಾಥ್ ಉಳ್ಳಾಳ್ರು ಈ ಶಾಲನ್ನು ಸ್ವೀಕಾರ ಮಲ್ಪಡು. ಬಹುಶಃ ಒಂಜಿ ಮದುವೆದ ವಾರ್ಷಿಕೋತ್ಸವ ಈ ರೀತಿಯ ಸಂಭ್ರಮ ನಮ್ಮ ತೂತುಜ ಒಂಜಾದ ಗೊಬ್ಬು ಪ್ರೈಸ್ ಕೊರ್ಪುನು ಪೋರ ಸಮಾತಿರ ಪೋಪಕ್ಕ ಇನ್ನು ವಿಶೇಷ ಸುಧಾಕರ್ ಶೆಟ್ರು ಸುಧಾಕರ್ ಬಲಿ ಬಲಿ ಶಾಲು ಒಂಜಿ
ಈ ಶಾಲು ಪಾಡ್ದು ಗೌರವನ ಇರಂಜಿ ಸ್ವೀಕಾರ ಮಲ್ಪಡು ಪ್ರೇಮ್ನಾಥ್ ಉಳ್ಳಾಳ್ರ ದೈದಿದ್ದು ಬರಡು ಪೇಮೆಂಟ್ ಬಲಿ. ಊಟಕ್ಕೆ ಇನ್ನೂ ಅರ್ಧ ಗಂಟೆ ಇರುವ ಕಾರಣ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ನಯನ ವಸಂತ ಇವರ ಈ ರಜತ ಮಹೋತ್ಸವ ಸಿಲ್ವರ್ ಜುಬ್ಲಿ 25ನೇ ಈ ವರ್ಷ ಮದುವೆ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಆಚರಿಸುವಂಥದ್ದು ನಮಗೆಲ್ಲ ಬಹಳಷ್ಟು ಹೆಮ್ಮೆ. ಅಂಥ ಒಂದು ಸಮಾರಂಭದ ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಹಿರಿಯರು, ಗೆಜ್ಜಗಿರಿ ನಂದನ ಬಿತ್ತಲ್ನ ಉಳ್ಳಾಳ ವಲಯದ ಅಧ್ಯಕ್ಷರು, ಸಮಾಜಮುಖಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಸುಪ್ರಸಿದ್ಧ ರಾಜಕಾರಣಿಗಳು ಆಗಿರುವಂಥ ಚಂದ್ರಶೇಖರ್ ಉಚ್ಚಿಲ್ರವರೇ, ನಮ್ಮ ಮಂಜನಾಡಿಯ ಇಡೀ ಗ್ರಾಮದಲ್ಲಿ, ಯಾಕೆ ಇಡೀ ಜಿಲ್ಲೆಯಲ್ಲಿ ಧರ್ಮ ಜಾಗೃತಿಯನ್ನು ಭಜನೆಯ ಮೂಲಕ ಮಾಡಬಹುದು ಅನ್ನತಕ್ಕಂಥ ಒಂದು ಸಾಧನೆಯನ್ನು ಇಟ್ಟುಕೊಂಡು ಆ ಭಜನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ರವೀಂದ್ರರವರೇ, ವೇದಿಕೆಯಲ್ಲಿ ಆಸೀನರಾಗಿರೋದಂಥ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಸನ್ಮಾನಿತರೆ, ಸಾಧಕ ಸನ್ಮಾನಿತರೆ, ನನ್ನ ಹಳೆ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಇದ್ದಾರೆ, ಸನ್ಮಾನವನ್ನು ಸ್ವೀಕರಿಸುವವರಲ್ಲಿ ತುಂಬ ಜನ, ಮತ್ತು ನಮ್ಮ ಕೋಡಿ ಕುಟುಂಬದ ಸದಸ್ಯರೇ, ಹೆಚ್ಚಿನ ಮಕ್ಕಳಿಗೆ ಇವತ್ತು ನಾನು ಯಾರು ಅಂತಲೇ ಗೊತ್ತಿಲ್ಲ. ನನಗಿಂತ ಈ ಎರಡು ಕುಟುಂಬದಲ್ಲಿ ವಸಂತನ ಕುಟುಂಬ ಮತ್ತು ನನ್ನ ಕುಟುಂಬದಲ್ಲಿ ಇವಾಗ ನನಗಿಂತ 2 ಹಿರಿಯರಿದ್ದಾರೆ, 3 ಜನ ಹಿರಿಯರಿದ್ದಾರೆ. ಒಂದು ವಸಂತನ ಅಣ್ಣ ಮೋಣಪ್ಪಣ್ಣ, ಅಕ್ಕ ಭವಾನಿ ಅಕ್ಕ, ಮತ್ತು ವಸಂತನ ಇನ್ನೊಬ್ಬ ಅಣ್ಣ ಸುಂದರ. ಇವರು 3 ಜನ ನನಗಿಂತ ಹಿರಿಯರು, ನಾನು 4ನೇವ. ಇನ್ನೆಲ್ಲ ನನ್ನ ನಂತರದವರು, ಈ ಎರಡು ಕುಟುಂಬದ ಮಧ್ಯೆ ಇರತಕ್ಕಂಥವರಲ್ಲಿ. ಸ್ನೇಹಿತರೆ, ಇವತ್ತು 25 ವರ್ಷಗಳನ್ನು ಮದುವೆ 25 ವರ್ಷಗಳನ್ನು ಇವರು ಇವತ್ತು ಪೂರೈಸ್ತಾರೆ ಅಂತ ಹೇಳಿದರೆ ಅದರ ಹಿಂದೆ ಅನೇಕ ಏಳು ಬೀಳುಗಳಿತ್ತು, ಲಾಭ ನಷ್ಟಗಳಿತ್ತು, ಕಷ್ಟ ಸುಖಗಳಿತ್ತು. ಎಲ್ಲವನ್ನು ಮೀರಿಸಿ ಇವತ್ತು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಎಲ್ಲರಿಗೊಂದು ಸಂತೋಷದ ವಿಚಾರ. ಇಬ್ಬರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಇಬ್ಬರು ನಿರ್ಮಲ ಮನಸ್ಸಿನ ನಿಶ್ಚಲವಾದಂಥ ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟವರು, ಉತ್ತಮ ಸಾಧನೆಯನ್ನು ಮಾಡಿದವರು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ. ಇವರ ಈ ಒಂದು 25ನೇ ಮದುವೆಯ ದಿನಾಚರಣೆಯನ್ನು ಆಚರಿಸುವುದು ನಮಗೆ ಬಹಳಷ್ಟು ಖುಷಿಯಾಗ್ತದೆ. ನಮಗೆಲ್ಲೊಂದು ಸಂಶಯ ಇದೆ, ಬಹಳಷ್ಟು ಯೋಚನೆ ಮಾಡ್ತೇವೆ ಮದುವೆ ಆಗುವಂಥ ಸಂದರ್ಭದಲ್ಲಿ. ಅಯ್ಯೋ, ನನಗೆ ಸಿಗುವಂಥ ಹುಡುಗಿ ಹೇಗಿರ್ತಾಳೋ ಏನೋ, ನನಗೆ ಸಿಗುವಂಥ ಗಂಡ ಹೇಗಿರ್ತಾನೋ ಏನೋ, ಒಂದು ಸಂಶಯ ಮನಸ್ಸಲ್ಲಿ ಇರ್ತದೆ ಮದುವೆ ಆಗೋದಕ್ಕಿಂತ ಮುಂಚೆ. ಆದರೆ ಒಂದು ತಿಳ್ಕೊಳ್ಳಿ, ಯಾರಿಗೂ ಕೂಡ ಒಳ್ಳೆಯ ಹುಡುಗಿ ಸಿಕ್ಕುವುದೇ ಇಲ್ಲ, ಒಳ್ಳೆಯ ಗಂಡ ಸಿಕ್ಕುವುದೇ ಇಲ್ಲ. ಸಿಕ್ಕಿದ ಮೇಲೆ ಅವರನ್ನು ಒಳ್ಳೆಯದು ಕೆಟ್ಟದನ್ನಾಗಿ ಮಾಡುವುದು ನಾವೇ. ಕೆಟ್ಟ ಹುಡುಗಿ ಆಗಿದ್ದರೆ ಅವಳನ್ನು ಸರಿದಾರಿಗೆ ತರುವಂಥದ್ದು ಗಂಡನ ಜವಾಬ್ದಾರಿ. ಗಂಡ ಕೆಟ್ಟವನಾಗಿದ್ದರೆ ಮದುವೆಗೆ ಮೊದಲು ಸರಿದಾರಿಗೆ ತರುವಂಥದ್ದು ಹೆಂಡತಿಯ ಜವಾಬ್ದಾರಿ. ಆಮೇಲೆ ಅವರ ದಾಂಪತ್ಯ ಜೀವನ ಸರಾಗವಾಗಿ ನಡೀತದೆ. ಇದು ಒಂದು ಜೀವನದ ರಹಸ್ಯ, ಒಂದು ಗುಟ್ಟು. ಇದು ಎಲ್ಲರೂ ಅನುಸರಿಸಬೇಕು. ಅವಳು ಕೆಟ್ಟವಳು ಅಂತ ಹೇಳ್ಕೊಂಡು ಮದುವೆ ಆದ ಮೇಲೆ ಕೂಡ ಅವಳನ್ನು ಕೆಟ್ಟ ಇದಕ್ಕೆ ದೂಡುವಂಥದ್ದು ಅದು ಯಶಸ್ವಿ ಗಂಡಸಿನ ಲಕ್ಷಣ ಅಲ್ಲ. ಹಾಗೆ ತನ್ನ ಗಂಡವ ಕುಡಿಯುವವ ಕಳ್ಳ ಹಾಗೆ ಹೀಗೆ ಅಂತ ಹೇಳಿಕೊಂಡು ಅವರನ್ನು ದೂರ ಸರಿಯುವುದು ಕೂಡ ಹೆಂಡತಿಯ ಲಕ್ಷಣ ಅಲ್ಲ. ಅವರನ್ನು ಒಟ್ಟಾಗಿ ಸೇರಿಕೊಂಡು ಇಡೀ ಒಂದು ಕೌಟುಂಬಿಕ ಜೀವನಕ್ಕೆ ಅವರನ್ನು ತರುವಂಥದ್ದೇ ಗಂಡ ಹೆಂಡತಿಯ ಒಂದು ಜವಾಬ್ದಾರಿ. ಯಾಕಂದರೆ ಅವರ ಕುಟುಂಬಕ್ಕೆ ಮಾದರಿಯಾಗಿರ್ತಾರೆ. ಅವರಿಂದ ನಂತರ ಒಳ್ಳೆಯ ಸಂಸಾರಗಳು ಮುಂದಕ್ಕೆ ನಡೆಯುತ್ತದೆ. ನಾವು ಅದನ್ನು ಯೋಚನೆ ಮಾಡಬೇಕು. ಅವರಿಗೆ ಹುಟ್ಟುವಂಥ ಮಕ್ಕಳಿಗೆ ನಾವು ಹೇಗೆ ಶಿಕ್ಷಣ ಕೊಡಬೇಕು ಅನ್ನೋದು ಬಹಳ ಮುಖ್ಯ.
ಮಹಾಭಾರತದ ಒಂದು ದೃಷ್ಟಾಂತ ನಾನು ಹೇಳ್ತೇನೆ. ಒಮ್ಮೆ ಗಾಂಧಾರಿ ಧೃತರಾಷ್ಟ್ರನ ಹೆಂಡತಿ ಕೃಷ್ಣನಲ್ಲಿ ಕೇಳ್ತಾಳಂತೆ, ಅಯ್ಯೋ ಕೃಷ್ಣ, ನನಗೆ 100 ಜನ ಮಕ್ಕಳನ್ನು, ಕೆಟ್ಟ ಮಕ್ಕಳನ್ನು ಹುಟ್ಟಿಸಿದ್ಯಲ್ಲ, ಆ ಕೃಪೆ ಕೊಟ್ಟಿದ್ಯಲ್ಲ, ಪಾಂಡವರಿಗೆ 5 ಜನರಿಗೆ ಒಳ್ಳೆಯ ಗುಣಗಳನ್ನು ಇರತಕ್ಕಂಥ ಮಕ್ಕಳನ್ನು ನೀವು ಜನ್ಮ ಕೊಡಿಸಿದ್ಯಲ್ಲ, ಇದು ಯಾಕೆ ಅನ್ಯಾಯ ಮಾಡಿದ್ದೀನಿ ನೀನು ಅಂತ ಗಾಂಧಾರಿ ಪ್ರಶ್ನೆ ಕೇಳ್ತಾರೆ ಕೃಷ್ಣನಲ್ಲಿ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲಮ್ಮ, ಇಲ್ಲ ತಾಯಿ, ನಿನಗೆ ಕೊಟ್ಟಂಥ 100 ಜನ ಮಕ್ಕಳನ್ನು ಕೂಡ ನಾನು ಒಳ್ಳೆಯ ಮಕ್ಕಳನ್ನಾಗಿಯೇ ಕೊಟ್ಟಿದ್ದೇನೆ. ಆದರೆ ನೀನೇನು ಮಾಡಿದ್ದಿ? ತಾಯಿಯಾಗಿ ನೀನೇನು ಮಾಡಿದ್ದಿ? ತನ್ನ ಗಂಡನಿಗೆ ಕಾಣದಂಥ ಲೋಕ ನಾನು ನೋಡಬಾರದು ಅಂತೇಳಿ ನಿನ್ನ ಕಣ್ಣಿಗೆ ನೀನೇ ಬಟ್ಟೆ ಕಟ್ಟಿದ್ದಿ. ಆದ್ದರಿಂದ ನಿನ್ನ ಮಕ್ಕಳನ್ನು ಕಣ್ಣೆತ್ತಿ ನೋಡುವಂಥ ಅವಕಾಶ ನಿನಗೆ ಸಿಗಲಿಲ್ಲ. ಮತ್ತು ಮಕ್ಕಳು ಹೇಗೆ ಬೆಳೀತಾರೆ, ಹೇಗೆ ಸಾಕ್ತಾರೆ, ಹೇಗೆ ಅವರು ನಿನಗೇನು ಗೊತ್ತಾಗ್ತದೆ? ಅವರು ಅಡ್ಡ ದಾರಿ ಹಿಡಿದ್ರು, ಅಡ್ಡವಾಗಿ ಅಡ್ಡ ಹೋದರು. ಆದರೆ ಕುಂತಿಯ ಮಕ್ಕಳು ಹಾಗಲ್ಲ. ಚಿನ್ನದಂಥ 5 ಮಕ್ಕಳಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಪ್ರೀತಿ, ಒಳ್ಳೆಯ ನಂಬಿಕೆ, ಒಳ್ಳೆಯ ಅಭಿಮಾನವನ್ನು ತುಂಬಿಸುವಲ್ಲಿ ಅವಳು ಯಶಸ್ವಿಯಾಗಿದ್ದಾಳೆ. ಆದರೆ ನೀನು ಕೆಟ್ಟ ದಾರಿಯಲ್ಲಿ ಮಕ್ಕಳನ್ನು ಹೋಗುವಾಗ ನೀನು ನಿನ್ನ ಕಣ್ಣಿಗೆ ನೀನೇ ಬಟ್ಟೆ ಕಟ್ಟಿಕೊಂಡು, ನಾನು ಗಂಡನ ಇದನ್ನು ನಾನು ಪಾಲಿಸ್ತೇನೆ, ತನ್ನ ಗಂಡ ಹುಟ್ಟು ಕುರುಡ, ಅವನಿಗೆ ಲೋಕ ಕಾಣುವುದಿಲ್ಲ, ಆದರೆ ಅವನಿಗೆ ಕಾಣದಂಥ ಲೋಕ ನನಗೂ ಕಾಣಬಾರ್ದು ಅಂತ ಹೇಳ್ಕೊಂಡು ನಿನ್ನಗೆ ನೀನೇ ಒಂದು ಮೂಢನಂಬಿಕೆ ರೀತಿಯಲ್ಲಿ ಮಾಡಿದೆಯಲ್ಲ, ಅದು ನಿನ್ನ ತಪ್ಪು. ಅದಕ್ಕೆ ನಾನು ಹೇಳುವಂಥದ್ದು ತಾಯಂದಿರಿಗೆ, ಮಕ್ಕಳಿಗೆ ನಮಗೆ ಜನ್ಮ ಕೊಡುವುದು ಬಹಳ ಮುಖ್ಯ ಅಲ್ಲ, ಕೊಟ್ಟ ಜನ್ಮಕ್ಕೆ ಸಾರ್ಥಕವಾದಂಥ ನ್ಯಾಯವನ್ನು ಕೊಡುವಂಥದ್ದು ಎಲ್ಲ ತಾಯಂದಿರ ಗುಣ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ನಮಗೆ ಹುಟ್ಟುತ್ತಾರೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಹುಟ್ಟಿದ ಮಗುವನ್ನು ಸುಸಂಸ್ಕೃತರನ್ನಾಗಿ ಬೆಳೆಸುವಂಥದ್ದು ಅದು ತಾಯಿ, ತಂದೆ ಅಲ್ಲ. ಯಾಕಂದರೆ ಮಕ್ಕಳ ಜೊತೆಯಲ್ಲಿರುವುದು ತಾಯಿ. ತಂದೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಬರುವುದು ಸಂಜೆ. ನೆನಪಿಟ್ಕೊಳ್ಬೇಕು, ತಂದೆಗೆ ಮಕ್ಕಳೊಟ್ಟಿಗೆ ಸಮಯ ಕಳೆಯಲಿಕ್ಕೆ ಅಲ್ಲಿಗೆ ಅವಕಾಶ ಸಿಕ್ಕುವುದಿಲ್ಲ. ಆದರೆ ತಂದೆಗೆ ಇರುವಷ್ಟು ಪ್ರೀತಿ ತಾಯಿಗೆ ಕೂಡ ಇಲ್ಲ. ಯಾಕೆ ಅಂತ ಹೇಳಿದರೆ, ತಂದೆ ತನ್ನ ಪ್ರೀತಿಯನ್ನು ತೋರಿಸುವುದಿಲ್ಲ. ಮನಸ್ಸಿನ ಒಳಗಡೆ ಮಕ್ಕಳಿಗೆ ಏನಾದರೂ ಕಷ್ಟ ಬಂದರೆ ತನ್ನ ಮನಸ್ಸಿನ ಒಳಗೇನೆ ಅಳುತ್ತಾನೆ, ಕೂಗುತ್ತಾನೆ, ಕಷ್ಟಪಡ್ತಾನೆ. ಯಾರಿಗದು ಕಾಣಿಸ್ತಾ ಇಲ್ಲ. ಆದರೆ ತಾಯಿ ಹಾಗೆ ಅಲ್ಲ. ತಾಯಿ ಮಗುವನ್ನು ಬೀಳದಾಗೆ ಎತ್ತಿ ಇಟ್ಕೊಳ್ತಾಳೆ, ಮುದ್ದಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ತಂದೆ ಬಿದ್ದ ಮಗುವನ್ನು ಎತ್ತಿಕೊಂಡು ಹೆಗಲಲ್ಲಿ ಕೂತ್ಕೊಳಿಸ್ತಾನೆ, ಪ್ರಪಂಚವನ್ನು ತೋರಿಸ್ತಾನೆ. ಇದು ತಂದೆಯ ಗುಣ. ಯಾವಾಗಲೂ ತಾಯಿ ಮಕ್ಕಳಿಗೆ ಆದರ್ಶಪ್ರಾಯವಾಗಿರಬೇಕು, ಒಳ್ಳೆಯ ವಿಚಾರಗಳನ್ನು ತಿಳಿಸಬೇಕು. ಯಾಕೆಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಶ್ರಯ ತಾಯಿಯ ಮಡಿಲು. ತಾಯಿಯ ಮಡಿಲಿನಲ್ಲಿ ಯಾವಾಗ ಮಕ್ಕಳು ಇರ್ತಾರೋ ಆವಾಗಲೇ ಮಗುವಿನ ಕಿವಿಯಲ್ಲಿ ತುಂಬಿಸಬೇಕು ಒಳ್ಳೆಯ ಸಂಸ್ಕಾರ. ಯಾಕೆಂದರೆ ಅದೊಂದು ಅಧ್ಯಯನ ಪೀಠ. ತಾಯಿಯ ಮಡಿಲು ಅಂತ ಹೇಳಿದರೆ ಮಕ್ಕಳ ಅಧ್ಯಯನ ಪೀಠ. ಅದು ಆ ಪೀಠದಲ್ಲಿ ಮಕ್ಕಳಿಗೆ ಸಾಕಷ್ಟು ಸಂಸ್ಕಾರಗಳನ್ನು, ಸಾಕಷ್ಟು ಪ್ರೀತಿಯನ್ನು ಯಾವ ತಾಯಿ ಕೊಡ್ತಾಳೋ ಆ ಮನೆಯಲ್ಲಿ ಮಕ್ಕಳು ಯಶಸ್ವಿಯಾಗಿ ಬೆಳೀತಾರೆ. ಯಾವುದೇ ಸಂಶಯ ಬೇಡ, ಉತ್ತಮ ರೀತಿಯಲ್ಲಿ ಬೆಳೀತಾರೆ. ಇವತ್ತು ಟ್ವಿನ್ಸ್ ಇಬ್ಬರು ಮಕ್ಕಳನ್ನು ಪಡೆದಂಥ ವಸಂತ ನಯನ ಇಂಥ ನವನಿ ಅನ್ನತಕ್ಕಂಥ ಒಂದು ಸಂಸ್ಥೆಗೆ ಹೆಸರಿಟ್ಟಿದ್ದಾರೆ. ಬಹುಶಃ ಅದು ಅವರದ್ದೇ ಹೆಸರಂತ ನಾನು ಅಂದುಕೊಂಡಿದ್ದೇನೆ. ನಯನ, ವಸಂತ, ನಿರ್ಮಲ, ನಿಶ್ಚಿತ, ಹೌದಾ? ಅದೇ ಹೆಸರಂತ ನಾನು ಅಂದುಕೊಂಡಿದ್ದೇನೆ. ಕಾರಣ ಇಷ್ಟೇ, ಅವರಿಗೆ ನೋಡಿ, ಇಬ್ಬರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ, ಬುದ್ಧಿವಂತ ಮಕ್ಕಳು, ಒಂದೊಂದು ಬಿಟ್ಟಿರುವುದಿಲ್ಲ. ಎಲ್ಲಿಗೆ ಹೋದ್ರೂ ಕೂಡ ಒಟ್ಟಿಗೇನೆ, ಒಂದೇ ಯೂನಿಫಾರ್ಮು, ಒಂದೇ ಡ್ರೆಸ್ಸು, ಒಂದೇ ಮಾತು, ಒಂದೇ ಗುಣ, ಎಲ್ಲವೂ ಕೂಡ. ಆ ರೀತಿ ನಾವು ಬೆಳೆಸಿದಾಗ ಮಾತ್ರ ನಮ್ಮ ಮಕ್ಕಳು ಕೂಡ ಆ ರೀತಿಯಲ್ಲಿ ಬೆಳೀತಾರೆ. ಇವತ್ತು ಏನು ಮಾಡ್ತೇವೆ ನಾವು, ಮಕ್ಕಳನ್ನು ಮಕ್ಕಳಷ್ಟಕ್ಕೆ ಬಿಡ್ತೇವೆ. ಹಾಗಂತ ಮಕ್ಕಳನ್ನು ಮನೆಯ ಒಳಗೆ ಕಟ್ಟಿ ಹಾಕುವುದಲ್ಲ, ಮಕ್ಕಳನ್ನು ಬೀದಿಗೆ ಬಿಡಬೇಕು. ಮಕ್ಕಳನ್ನು ಕೋಣೆಯಲ್ಲಿ ಕೂತ್ಕೊಂಡು ಓದು ಅಂತ ಹೇಳಿಕೊಂಡು ಮಕ್ಕಳನ್ನು ಕೋಣೆಯಲ್ಲಿ ಕೂತ್ಕೊಳಿಸಿದರೆ ಅದು ಹಾಳಾಗ್ತದೆ. ಒಂದು ಮಾತು ಹೇಳ್ತಾರೆ ತಿಳಿದವರು, ಕೋಣೆಯ ಕೂಸು ಕೊಳೆಯಿತು, ಬೀದಿಯ ಕೂಸು ಬೆಳೆಯಿತು ಅಂತ ಹೇಳಿಕೊಂಡು. ಅದು ಯಾಕೆ ಅಂತ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. 2 ಚಟ್ಟಿಯಲ್ಲಿ ನೀವು ಗಿಡ ನೆಡಿ, ಆ ಒಂದೇ ಲೆಕ್ಕದ ಗಿಡ ನೆಡಿ, ಒಂದೇ ಲೆಕ್ಕದ ಚಟ್ಟಿಯನ್ನು ಮಾಡಿ, ಒಂದು ನೆಟ್ಟಂಥ ಚಟ್ಟಿಯನ್ನು ಕೋಣೆ ಒಳಗಿಡಿ, ಇನ್ನೊಂದು ಚಟ್ಟಿಯನ್ನು ಹೊರಗಿಡಿ. ಯಾವ ಗಿಡ ಹೆಚ್ಚು ಬೆಳೆಯುತ್ತದೆ? ಕೋಣೆ ಒಳಗಿನ ಗಿಡ ಬೆಳೆಯುತ್ತದ, ಇಲ್ಲ ಹೊರಗಿಟ್ಟಂಥ ಗಿಡ ಬೆಳೆಯುತ್ತದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಯಾಕೆ? ಹೊರಗಿಟ್ಟಂಥ ಗಿಡ ಹೆಚ್ಚು ಬೆಳೆಯುತ್ತದೆ. ಕಾರಣ ಅದಕ್ಕೆ ಎಲ್ಲವೂ ಸಿಕ್ಕಬೇಕಾದ್ದು ಸಿಕ್ಕಿದೆ. ಬೆಳಕು ಸಿಕ್ಕಿದೆ, ಗಾಳಿ ಸಿಕ್ಕಿದೆ, ನೀರು ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಕೋಣೆ ಒಳಗಿಟ್ಟದಕ್ಕೆ ಏನು ಸಿಕ್ಕಿದೆ? ನೀವೇನಾದರೂ ನೀರು ಹಾಕಿರ್ಬೋದು ಅಷ್ಟೇ. ಬೆಳಕು ಸಿಕ್ಕಿದೆಯಾ? ಲವಣಯುಕ್ತ ಆಹಾರ ಅದಕ್ಕೆ ಸಿಕ್ಕಿದೆಯಾ? ಯಾವುದು ಕೂಡ ಸಿಕ್ಕಲಿಲ್ಲ. ಅದಕ್ಕೆ ನಾವು ಹೇಳೋಂಥ ಮಕ್ಕಳನ್ನು ಬಿಗಿ ಮುಷ್ಟಿಯಲ್ಲಿ ಯಾವತ್ತೂ ಇಟ್ಟುಕೊಳ್ಬಾರದು, ಫ್ರೀ ಆಗಿಬಿಡಿ, ಅಷ್ಟೇ ಕಂಟ್ರೋಲಲ್ಲಿ ಇಡಿ. ಇದೇ ಇರುವಂಥದ್ದು ಅಸ್ತ್ರ. ಈ ಸಂದರ್ಭ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದರೆ ನೀವೆಲ್ಲ ಸಮಯಕ್ಕೆ ಸರಿಯಾಗಿ ಈಗ ತಾನೇ ಬಂದಿದ್ದೀರಾ. ಕೆಲವರು ಎಲ್ಲ
ನಮ್ಮ ಹಾಗೆ ಎಲ್ಲರದ್ದು ಶಾಲು ಕಾಣ್ತದೆ. ಸಭಾಂಗಣಕ್ಕೆ ಒಂದು ಕಳೆ ಬಂದಿದೆ, ಇವಾಗ ಖುಷಿ ಆಗ್ತದೆ. ನಯನ ವಸಂತರ 25ನೇ ವರ್ಷ ಮದುವೆಯ ಈ ಸಂಭ್ರಮದ ವರ್ಷ ಜೀವನ ಪೂರ್ತಿ ಅವರಿಗೆ ಸಂತೋಷವನ್ನು ಕೊಡಲಿ. ಮುಂದೆ 50 ವರ್ಷಕ್ಕೆ ಮತ್ತೆ ಬೆಳ್ಳಿ ಹಬ್ಬವನ್ನು ಮತ್ತೆ ಹಬ್ಬವನ್ನು ಆಚರಿಸಲಿ. ಮುಂದಕ್ಕೆ ಅವರಿಗೆ ಯಶಸ್ಸು ಸಿಗಲಿ, ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ, ಒಳ್ಳೆಯ ಬುದ್ಧಿ ಕೊಡಲಿ, ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ. ಒಂದೇ ಮಾತು ಹೇಳುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಹಣ ಬೇಡ, ಯಾವುದು ಬೇಡ, ಸುಖ ಶಾಂತಿ ನೆಮ್ಮದಿಯ ಮನಸ್ಸನ್ನು ಕೊಡಿ. ಅಷ್ಟಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಪುಡುಂಜಿ ದಾಂಪತ್ಯ ಜೀವನಡು ನಾವು ಮಲ್ಪುಣಚಿನ ಕೆಲಸದಾದ ಪನ್ಪುಣೇನು ಬಾರಿ ಪೊರ್ಲುಡು ತೆರಿಪಾಯಿನಾರು ಹಿರಿಯರು ನಮ್ಮ ಆನಂದಕೈ ಅಸ್ಸೈಗೊಳಿ ಬಹುಶಃ ನಂಗೆ ಮಾತೆರೆಗಳ ಒಂಜಿ ಮಾರ್ಗದರ್ಶಕರಾದ ಎಪ್ಪಲ ನಮ್ಮೊಟ್ಟಿಗೆ ಇಪ್ಪುನಾರು ಒವೇ ಸಂಘ ಸಂಸ್ಥೆಲಿಪ್ಪು ಅಥವಾ ಒವೇ ಒಂಜಿ ಕೂಟಡಿಪ್ಪು ಆರು ಎಂಕ್ಲ ಎದುರು ಕುಲ್ಲುದು ಎಂಕ್ಲಿಗೆ ಅಂಚತ್ತು ಇಂಚ ಪನ್ಪುಣಚ್ಚಿ ಅಂಜಿ ಸಾಧ್ಯ ಜೈನರು ಬಹುಶಃ ಆರ್ನ ಮಾತ ಎಂಕ್ಲ ಗರಡಿಡೆ ಎಂಕ್ಲು ಮಾತ ಬಲೈನಾಗ್ತು ಇಂಚಿನ ಮಾತ ಕಾರ್ಯಕ್ರಮ ಮಲ್ಪೊಡುದಾಂಡ ಈ ಕಾರಣ ಒಂಜಿ ಮಾರ್ಗದರ್ಶನದೊಟ್ಟಿಗೆ ಆಶೀರ್ವಾದಲ ನಂಗೆ ಇಪ್ಪುಂಡು ಬಹುಶಃ ಇರ್ನ ಒಂಜಿ ಇಣಿತ ಇರುವಿಕೆಡು ಇರು ವೇದಿಕೆ ಇಪ್ಪೊಡಿತು ಎಂಕ್ಲ ವೇದಿಕೆ ಮಲ್ಲ ಬಿಂಡನಾಗ್ಲಿತ್ತಿದ್ದಾರೆ ತೀರ್ಥ ಚಾವಡಿದ ಕುಲ್ಲುದಿಲ್ಲ ಇರು ಆಶೀರ್ವಾದ ಮಾಡ್ತಾರೆ ಇದಕ್ಕೆ ಸೋಲ್ಮೆ ಸಂದಾಯ್ತ ಮಾಡ್ತಂದಿಲ್ಲ ಒಂದು 10 ಜನ ಬಿನ್ನೇರು ಬರೋದಿಲ್ಲ ಇಲ್ಲ ಅಬ್ದುಲ್ ರಜಾಕೇರಿ ವಸಂತ್ ಕೋಡಿ ಮೇರೆ ಲಯನ್ಸ್ ಕ್ಲಬ್ ಎಂಕಲ್ನ ಮಂಗ್ಳ ಕುಡ್ಲ ಕ್ಲಬ್ದ ಅಧ್ಯಕ್ಷರು ಒಂಜಿ ಶಾಲದ ಗೌರವವನ್ನು ಸ್ವೀಕಾರ ಮಾಡ್ಪಡು ಬಹುಶಃ ಇನಿ ಮಲ್ಲ ಲಯನ್ಸ್ ಕ್ಲಬ್ದ ಪ್ರೋಗ್ರಾಮ್ ಒಂದು ಅಡ್ಡೇರ್ ಗಾರ್ಡನ್ ಕೋಡಲೇನಿಲ್ಲ ಐನ್ ಮಾತ ಬುರ್ದು ನಮ್ಮ ಕಾರ್ಯಕ್ರಮ ಬಾರಿ ಪ್ರೀತಿ ಅಡ್ಡೇರ್ ಗಾರ್ಡನ್ ಅಂತ ಸಂಪೂರ್ಣವಾದ 70 ಅಡ್ಡೇರ್ ಗಾರ್ಡನ್ ರಿಪೇರಿ ನಿಗ್ಲೆ ಗೊತ್ತಾವಂದು ಆತ ಮಲ್ಲ ಒಂಜಿ ಪ್ರೀತಿದ ಸೇವೆ ಮಲ್ಪನವರು ಬಲೆ ಸರ್ವಜ್ಞ KS IAS ಅಕಾಡೆಮಿ ನಾವು ಮಾತಾಡ ಗೊತ್ತಲೇ ಕೋಚಿಂಗ್ ಕೊರ್ಪು ನಂಚಿತ್ನ ಐನ MD ಅದು ಸಂಪೂರ್ಣವಾದ ಇಪ್ಪು ತೂಣಗ ಇಲ್ಲೇ ಜೀವ ಬಹುಶಃ 10 ಜನ ನಮ್ಮ ಯತೀಶ್ ಉಳ್ಳಾಲ್ ನಮ್ಮ ಕೇಂದ್ರ AC ವ್ಯಕ್ತಿತ್ವ ಲಯನ್ ಸುರೇಶ್ MS ಮೇರೆಗಳ ಗೌರವಪೂರ್ವಕ ಸ್ವಾಗತ. ಅಬ್ದುಲ್ ರೆಹಮಾನ್ ಶಾಲ್ಮದ್ ಇದ್ದಿದ್ದು ಬರೋಡು ಮಿತ್ತ ಚಾವಡಿಗೆ ಬರೋಡು ಇದಕ್ಕೆ ಉದ್ಯಮಿಲು 10 ಸಿ ಗೌರವಪೂರ್ವಕ ಸ್ವಾಗತ ಕೊರೋದಿಲ್ಲ. ಚಂದ್ರಶೇಖರ್ ಶೆಟ್ಟರ್ ಒಂಚಿ ಯೋಗೀಶ್ ಆಚಾರ್ಯ ಕೈರಂಗಳ ಯೋಗೀಶ್ ಅಣ್ಣ ಬಲೆ ಕೋಡೆನೆ ಮೂಲ ಬತ್ತದ ಎಂಚ ವ್ಯವಸ್ಥೆ ಮತ್ತು ಎಂಚಿನ ಆತನಿಂದ ಕೋಡೆ ಬತ್ತದ ಪರಿಶೀಲನೆ ಮಾಡ್ತಿದ್ದವರ ಕೊಂಜಿಗಳಿಗೆ ಬತ್ತದ ಪೋಯಿನ ನಮ್ಮ ಯೋಗೀಶನ್ನೆಲ್ಲ ಬಹುಶಃ ಇನ್ನು ಕಾರ್ಯಕ್ರಮ ಮತ್ತು ಆವಡ್ದಾನೆ ಮಕ್ಕಳ ಮಾತೇ ರಂಜಿ ಎಲ್ಲೆಲ್ಲಿಯ ಮಾರ್ಗದರ್ಶನದ ಕೊಡುಗೆಯಲ್ಲಿ ನಮ್ಮೊಟ್ಟಿಗೆ ಇತ್ತಿಂದೆ ಯೋಗೀಶನ್ನ ಇದಕ್ಕೆ ಗೌರವಪೂರ್ವಕ ಸ್ವಾಗತ. ಚಂದ್ರಶೇಖರ್ ಶೆಟ್ಟರು ತೂಯಾನ ಮರಿಕಾಗ ಚಂದ್ರಣ್ಣ ಬಹುಶಃ ಒಂಜಿ ಆಶ್ರಮ ಒಂಜಿ ಜೋಕುಲಂಜಿ ಆಶ್ರಮ ನಡಪ ಒಂದು ಅಲ್ಪ ಒಟ್ಟಿಗೆ ತೂವೊಂದಿಪ್ಪನಾರು ಬಾರಿ ಪೊರ್ಲುದ ಸಮಾಜ ಸೇವೆಯನ್ನು ಮಲ್ಪನ ಸೇವಾ ಕಾರ್ಯಕ್ರಮಗಳು ಬಹುಶಃ ಮಾತಿರಲ್ಲ ಸೇವಾ ಭಾರತಿ ಸಂಸ್ಥೆದೊಟ್ಟಿಗೆ ಕೈ ಜೋಡಿಸೋ ಒಂದು ಒಂಜಾತು ಎಡ್ಡೆಡ್ಡೆ ಮನಸ್ಸಿಲೇನು ಪೂರಾಟೆ ಲೆತ್ತೊಂದು ಮಾತಿರಡ ಮಾರ್ಗದರ್ಶನ ಕೊಡೋದು ಸೇವಾ ಭಾರತಿನ ಬೆಳವಣಿಗೆ ಒಂಜಿ ಸಹಕಾರ ಮಲ್ಪನ ಚಂದ್ರಶೇಖರ್ ಶೆಟ್ಟರು ಶೆಟ್ಟಿ ಗುರಿಕಾರ ಮೂಲೆ ಬೊಕ್ಕ ಅಣ್ಣಪ್ಪ ಪರೆಡೆ ವೇದಿಕೆ ಇಡಬಹುದು ದಯಮಂತದ ರಂಜಿತ್ ಕೋಡ್ಲ ಬರಡು ಶಾಲು ಗುರುಕುಲ್ನ ಮದುವೆದ ವಾರ್ಷಿಕೋತ್ಸವ ಶಿಷ್ಯ ಗುಂಜಿ ಸಾಲ್ ಪಾಡ್ನಂಜಿ ಗೌರವ ತುಲೆ ಇಂಥ ಕ್ಯಾಟ್ರಿಂದ ಸಂಪೂರ್ಣ ವ್ಯವಸ್ಥೆ ಸಹಕಾರ ಹೇಮಂತನ ರಂಜಿತ್ ಬಲೆ ಕೋಡೆ ರೆಂಡು ಬುಕ್ಕಲ್ಲ ಸಂಪೂರ್ಣ ವ್ಯವಸ್ಥೆ ಬಹುಶಃ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರೋ ಮಾರ್ಗದರ್ಶನ ಒಂದುಂಟು ಸಂಪೂರ್ಣ ವ್ಯವಸ್ಥೆನ ರಂಜಿತ್ ಜೋರು ಚಪ್ಪಾಳೆ ಬರಡು ರಂಜಿತ್ಗೆ ಸಂಪೂರ್ಣವಾದ ತೊಡಗಿಸಿನಾರು ರಂಜಿತರು ಭವನಿ ಅಕ್ಕ ಒಂಜಿ ಕೋಡಿ ಕುಟುಂಬದಲ್ಲಿ ಕೂಡ ಜೋರು ಒಂಜಿ ತಾಟಿದವರು ಬರೋಡು ಕೋಡಿದ ಒಂಜಿ ಹಿರಿಯರಾದ ಮಾರ್ಗದರ್ಶಕರಾದ ಇಡೀ ಕುಟುಂಬದ ಪರವಾದ ಒಂಜಿ ಶಾಲದ ಮಾನಾದಿಗೆ ಸ್ವೀಕಾರ ಮಲ್ಪಡು ಮೆಗ್ಗೆಗೆ ಆಶೀರ್ವಾದ ಮಲ್ಪಡು ಇರ್ನ ಒಂಜಿ 25ನೇ ವರ್ಷದ ಮದುವೆದ ವಾರ್ಷಿಕೋತ್ಸವ ನನ್ನ 5 ವರ್ಷದ ಕಾರ್ಯಕ್ರಮ ನನ್ನ ಇರ್ನ ಆಶೀರ್ವಾದ ಏಪಲ ಇಪ್ಪಡು ಪಂಡದು ಭಿನ್ನ ಐತೆ ಮಲ್ತೊಂದಿಲ್ಲ ಎಂಗ್ಲ ಪ್ಲ್ಯಾನಿಂಗ್ ಬೇತೆ ರೀತಿ ಇತ್ತು ನನ್ನ ಮಿತ್ತಿಗೆ ಬೊಕ್ಕೋಗು ಎಂಗ್ಲ ಸಭಾ ಕಾರ್ಯಕ್ರಮ ಮಲ್ಪಡ ಬಹುಶಃ ಗಂಧಕಾಡು ಬೇತೆ ಕಡೆಗೆ ಪೋರೆತ್ನೇ ಕಾರ್ಯಕ್ರಮ ನಿರಂತರವಾದ ಅವೊಂದುಂಡು ಈ ನಿರಂತರತೆಯನ್ನು ಅಂಚಿನ ಉರಿಪಾಗ ಪಂಪುಣಂಜಿ ದೃಷ್ಟಿಡು 25ನೇ ವರ್ಷದ ಒಂಜಿ ಮದುವೆದ ವಾರ್ಷಿಕೋತ್ಸವದ ಒಂಜಿ ಮಾಲಾರ್ಪಣೆ ಮಾಡ್ಪುಣಂಚಿನ ಕಾರ್ಯಕ್ರಮವನ್ನು ನಮ್ಮ ಇತ್ತೆ ಮಲ್ತೊಂದಿಲ್ಲ ಇಂಚಿನ ಈ ಒಂಜಿ ಕಾರ್ಯಕ್ರಮ ಕರಿನ 2001 ಏಪ್ರಿಲ್ 15ನೇ ತಾರೀಕು ದಾನಿ ನಮ್ಮ ಗೋಕರ್ಣ ಕ್ಷೇತ್ರದ ಕೊರಗಪ್ಪ ಮೆಮೋರಿಯಲ್ ಹಾಲ್ ಆಯ್ನ ಅಂಚಿತ ಮದುವೆದ ಸವಿನ ನೆನಪು ಇತ್ತೊಂಜಿ 25 ವರ್ಷ ಪಿರಗಣ ಪೋವೊಂದಿಲ್ಲ ಇಂಚಿತ್ನ ಒಂಜಿ ಮದುವೆದ ಲೇಸಿ ಎಂಚಿತ್ತಂದು ಆ ಮದುವೆದ ನೆನಪು ಏರು ಮಾತ ಮೂಲಿತ್ತರ ನಿಕ್ಲೆ ಮಾತ್ರೆಗಳ ನೆನಪು ಬರೋರ 25 ವರ್ಷ ದುಂಬು ಮದುವೆದ ಕಾರ್ಯಕ್ರಮ ಎಂಚ ಆವೊಂದಿತ್ತು ಇತ್ತೆ ಎಂಚ ಆವೊಂದುಂಡು ದುಂಬುದ ಮದುವೆ ಎಂಚ ಬಂಡ ಮದರಿಂಗಿ ಅನ್ನು 2 ಮೂಜಿನ ಮಾತೆಲ್ಲ ಪೋಯಿ ಇಡೀ ಕುಟುಂಬದ ಕ್ಲತ್ತು ಬಿನ್ನೇರು ಮಾತೆಲ್ಲ 2 ಮೂಜಿ ನೋಡಿ ದುಂಬೆ ಇಲ್ಲಡೆ ಹೋದು ಇಡೀ ವ್ಯವಸ್ಥೆಯನ್ನು ಮಾತ್ರ ತೂವೊಂದು ಅದಕ್ಕೆ ಮದುವೆದ ದಿಬ್ಬನ ಉಪ್ಪುನ ಚಿನ್ನ ಪೊರ್ಲು
ಅವಳು ಮದುವೆದ ಕಾರ್ಯಕ್ರಮದ ಪೂರ ಐದು ಕುಡ ಬರ್ತದ ಮೂಲಂಜಿ ನಮ್ಮ ಡಿನ್ನರ್ ಮಲ್ಪನಂಜ ಪೂರ್ವ ಕೂಡ ಪೊಣ್ಣನಿಲ್ಲಡೆ ಬೋಪುಣಂಚಿತ್ತು ಒಂಜಿ ಗಮ್ಮತ್ತು ಬಹುಶಃ ಅವು ನಂಗೆ ಮನಸ್ಸು ನಂಗೆ ಬಾಯ್ಡು ಪನ್ಪುಳ್ಳೆಕ್ಕನ್ನತ್ತೆ ಆಯ್ನ ಸಂಭ್ರಮನೇ ಬೇತೆ ಆ ಸಂಭ್ರಮದ ನೆನಪು ಮಲ್ಪನಂಚಿನ ಕಾರ್ಯಕ್ರಮ ಬಹುಶಃ ವಸಂತ ಇತ್ತೆ ನಂಗೆ ಆ ರೀತಿಯ ವ್ಯವಸ್ಥೆಗೆ ಏರೆಗಳ ಸಮಯ ಇತ್ತನ ಪೋಪುಣಂಚಿತ್ತೊಂಜಿ ಉಮೇದಲೆಜ್ಜಿ ಅವನು ನೆನಪು ಮಾತ್ರ ನಂಗೆ 25 ವರ್ಷ ದುಂಬುದ ಆ 25 ವರ್ಷದ ಬೊಕ್ಕ ನಮ್ಮ ಒಂದು ಆತು ನೆನಪುలను ದೀವೊಂದು ನಾನಾತ್ ಜನ ಒಟ್ಟಿಗೆ ಸೇರ್ಸ ಒಂದು ಆ ಮದುವೆದ ಎಂಕ್ಲು ಮಾತು ಏರ್ಲ ಇಜ್ಜಂಡು ಅಣ್ಣ ಕೊಡೋರು ಎಂಕ್ಲು ಮದುವೆ ತೂಪು ಹಂಚಿನ ಭಾಗ್ಯ ಎಂಕ್ಲಿಗೆ ಒದಗದು ಕೊಡ್ತಾರೆ ವಸಂತಣ್ಣ ಇರಗೆ ಜೋರೇನೊಂಜಿ ತಾಡಿದ್ರು ಅಭಿನಂದಿಸ ಒಂದು ಈರೆಂಕ್ಲು ಈ ಸಂದರ್ಭ ನಿಕ್ರ ಜನ ಕೊಡೋರು ಎಂಕ್ಲಿ ಆಣಿದ ಪೊರ್ಲು ತೂವಾರೆ ಆತಿಜಿ ಇನ್ನಿಂಡಲೊಂಜಿ ಮಾಲಾರ್ಪಣೆ ಮಲ್ಪಂಚಿನ ಪೊರ್ಲು ಎಂಕ್ಲು ತೂವೊಂಡು ಒಂಜಿ ಅಂಗಲಪ್ಪ ಎಂಕ್ಲೆಗೊಂಡು ಕುದುರಳಿ ಕ್ಷೇತ್ರಕ್ಕೆ ಬರ್ರೆ ಆತಿಜಿ ಎಂಕ್ಲಿಗೆ ಅಪ್ಪ ಲೆತ್ತದಲ್ಲಿ ಇಜ್ಜಂಡು ಎಂಕ್ಲೇನು ಸುಮಾರು ಜನ ಬತ್ತಿ ಜಾತ ಅದು ಇನ್ನೊಂದು ಮದುವೆದ ಪೊರ್ಲು ತೂಕತೆ 2 ಜನ ದುಂಬುವೆಲೆ ಹಿರಿಯಗಳು ಬಲೆ ಭವನ್ಯಕಲ ಬಲೆ ತೆರಿಗತ್ತು ಮದುವೆ ಮನ್ಪುಣವು ರಡ್ಡು ಸಂಸಾರನ ಒಟ್ಟಿಗೆ ಸೇರ್ಸವ ನಾವು ರಡ್ಡು ಸಂಸಾರ ಪಂಡ ರಡ್ಡು ಕುಟುಂಬಲು ಸೇರ್ನವು ಒಂಜಿ ರಡ್ಡು ಕುಟುಂಬ ಎತ್ತಿನ ಒಂಜಿ 100 ಜನ 100 ಫ್ಯಾಮಿಲಿ ಸೇರಿದ ಆಪಿನಂಚಿನ ಕಾರ್ಯಕ್ರಮ ಇಂಚಿತನ ಒಂಜಿ ಕಾರ್ಯಕ್ರಮ ಬಹುಶಃ ನಮ್ಮ ಈ ಒಂಜಿ ಪಾಲ್ಗ ಒಂಜಿ ಒದಗದು ಬರ್ತದ ನಮ್ಮ ತೂಪಿನಂಚಿನ ಭಾಗ್ಯ ದೂರದ ಉಡುಪಿದ ನಯನ ಪಾಂಗಳಗುಡ್ಡೆ ಗರಡಿ ಉಡುಪಿ ಜಿಲ್ಲೆದ ಈ ಒಂಜಿ ಸಂಸಾರಡು ಪುಟ್ಟದು ಬಲತಂಚಿತ್ನ ಪೊನ್ನು ಶ್ರೀಮತಿ ನಯನ ಮೇರೆನು ನಮ್ಮ ಮಂಜನಾಡಿ ಕೋಟಿದ ಈ ಕುಟುಂಬಗೂ ಲೆತ ಬತ್ತಿದು 25ನೇ ವರ್ಷದ ಸಂಭ್ರಮ ಈ ಇಲ್ಲಡಿ ಬತ್ತಿನ ಹಿಡಿದಬೇಕು ಆಯ್ನಂಚಿದ ಎಡ್ಡೆ ಆತನ ಹಾಳು ಆತನ ಒಂಜಿ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಸೇರಿಸ ಒಂದು ರಡ್ಡು ಪೊರ್ಲ ಕಂಟದ ಜವನಿರನು ಈ ಜೋಕುಲನಿ ಈ ಒಂಜಿ ಸಮಾಜ ಕೊರ್ನಂಚಿತ್ನ ಜೋಡಿಲು ರಡ್ಡು ಜನಲ ಒಂಜೇ ದಿನ ಬಹುಶಃ ಆ ಅಮರ ಜೋಕುಲಾದ ಈ ಭಾಗ ಈ ಇಲ್ಲಡಿ ಬತ್ತಿನಂಚಿತ್ನ ಪೊರ್ಲು ಈ ಚಿತ್ನ ಒಂಜಿ ಪೊರ್ಲುದ ಒಂಜಿ ಸಂಸಾರ ಮಲ್ತೊಂದು ಇಪ್ಪುನಂಚಿತ್ನ ವಸಂತಣ್ಣೆ ಬಹುಶಃ ಖುಷಿ ಇಪ್ಪುನಗರ ಮೆಂಚಿನ ಮಲ್ಪುನ ಗೊತ್ತುಚ್ಚಿ ಅಣ್ಣ ಬಂಗೋಡಿ ಇಪ್ಪುನಗಲ ಸಮಾಜದೊಟ್ಟಿಗೆ ಸೇರೊಂದು ಆ ಸಮಾಜದ ಒಟ್ಟಿಗೆ ಆ ಬೆರವಿನಂಚಿತ್ನ ಒಂಜಿ ಮಲ್ಲ ಗುಣ ಎಂಕಲ್ನ ವಸಂತಣ್ಣೆ ಬುಕ್ಕ ನಯನಕ ಆ ಕನಚೂರು ಶಾಲೆಯ ಶಿಕ್ಷಕ ಇಪ್ಪುನಾಗ ಒಂದು 10 ಜನ ಶಿಷ್ಯರ್ನ ಒಟ್ಟಿಗೆ ಸೇರೋ ಒಂದು ಆತು ಜೋಕುಲಿಗೆ ಪಾಠ ಮಲ್ತಿನಂಚಿದ್ದ ಮಲ್ಲ ಗುರು ಒಂದು ಅಪ್ಪೆ ಇಲ್ಲಲ್ಲಿ ವಿದ್ಯೆ ಕಲ್ತಲ್ದಾಂಡ ಇಡೀ ಊರು ಅಲ್ಪ ಬೆಳಗುಣಿಗೆ ಆತನ ಇಡೀ ಊರಿಗೆ ಪಾಠ ಮಲ್ಪಲಿಗೆ ಪನ್ಪುಣಕ್ಕೆ ಉದಾಹರಣೆ ಎಂಕಲ ನಯನಕ ಆರ್ನ ಎಂಕ್ಲು ಏಪ ತಿಕ್ಕನಗಲ ನಯನಕ ಒಂಜಿ ಪೊರ್ಲುದ ತಿಲಿಕೆಡು ಪಾತಿರ್ ನಾವು ಏನು ಎಂಕು ಮಾತಾಡ ಪೊರ್ಲು ಒಂಜಿ ವಸಂತಣ್ಣೆ ಎಂಕ್ಲು ಏಪುಲ ಮಾರ್ಗದರ್ಶಕರು ಎಂಕ್ಲು ಬೇತೆ ಬೇತೆ ಊರುಡ್ದು ಬತ್ತಿ ಈ ಊರಿಗೆ ಬನ್ನಗಲ ಯಾನುಲ್ಲ ಪೋಟಿ ಹೊಚ್ಚಿ ಪನ್ಪುಣಂಚಿದ್ದೆ ಅಣ್ಣನ ಸ್ಥಾನವನ್ನು ಕೊರ್ನಂಚಿದ್ನ ವಸಂತ ಕೋಡಿ JCI ಸಂಸ್ಥೆದ ಅಧ್ಯಕ್ಷರಾದ ಕೆಲಸ ಮಾಡ್ತಿದ್ದಾರೆ ಐನೊಟ್ಟಿಗೆ ಎಂಕಲ್ನ ಸಮರ್ಪಣಾ ಪರಿವಾರ ಟ್ರಸ್ಟ್ ಉಪಾಧ್ಯಕ್ಷರಾದ ಕೆಲಸ ಮಾಡ್ತಿದ್ದಾರೆ ಮುದ್ದುಕೃಷ್ಣ ಸಮಿತಿ ಆರ್ಲ ಐಟ್ಲ ಉಪಾಧ್ಯಕ್ಷರಾದ ಕೆಲಸ ಮಾಡ್ತಾರೆ ಇಂಚನೆ ಜಾತಿ ಸಂಘಟನೆದ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘಟನೆ ಡಿಪ್ಪು ಆತನ ಗಣೇಶೋತ್ಸವದ ಸಮಿತಿ ಡಿಪ್ಪು ಮಲರಾಯ ಬಂಟ ದೇವಸ್ಥಾನದ ಕಾರ್ಯಕ್ರಮ ಡಿಪ್ಪು ಏಪ ಫೋನ್ ಮಲ್ತಕ್ಕೆ ಏನಾಗಲಿ ದೇವಸ್ಥಾನದ ಕಾರ್ಯಕ್ರಮ ಉಳ್ಳೆ ಮಲ್ಪುಣಂಚಿತ್ತ ಒಂಜಿ ಮಲ್ಲ ಸೇವಾ ಕಾರ್ಯಕ್ರಮ ಮಲ್ಪನಾರೆ ಇಲ್ಲೆಲ್ಲ ಇಂಜಿನ ಕೆಲಸ ಮಲ್ಪಾರೆ ಗೊತ್ತುಜಿ ಬಹುಶಃ ಏನಕ್ಕೆ ಬಂದೈತ್ರಿ ಇಂಚಿದ ಕಟ್ಟಿ ಅಂಚಿ ದೀಪುಜಿ ಪೊಯ್ನಲ್ಲಿ ಪೂರ ಭಾರಿ ಮಲ್ಲ ಕೆಲಸದಾರೆ ಎಂಕಲ್ನ ಎಂಗ ನಿಜ ಮಾಡ್ತಿருந்து ಪರ್ಮ ಕೇಂದ್ರ ಬಹುಶಃ ಸಮಾಜಕ್ಕೆ ನಮ್ಮ ಇಲ್ಲಡೆ ಇಂಚಿನ ಕೊರಪ ಇಲ್ಲದ ಪುಂಜ ತೂವಣರು ಸಮಾಜಕ್ಕೆ ತನ್ನ ಕೊಡುಗೆ ಇಂಚಿನ ಮನ್ಪುಣ ಅಂಚಿತ ಒಂಜಿ ಕರ್ತವ್ಯದ ಅರಿಪುಣರು ನಂಕಲ್ನ ವಸಂತ ಕೋಡಿ ಇಂಚಿತ್ನ ಈ ಒಂಜಿ ದಂಪತಿలను ಮದುವೆ ತೂಪುನ ಅಂಚಿತ್ನ ಭಾಗ್ಯ ನಂಗೆ ಮಾತಾಡಿ ಒದಗದು ಕೊಡ್ತಾರೆ ದೇವರು ಜೋರೈನ ತಾಟಿದ ಉರುಟು ನಾವು ಮಾತಿರಲ್ಲ ಆಕಲ್ನ ಆ ಒಂಜಿ ಸೇವೆಯನ್ನು ಗುರುತಿಸಾಗ ಬಹುಶಃ ಇಂಥ ದಿನ ದಾಂಪತ್ಯ ಜೀವನದ 25ನೇ ವರ್ಷದ ಈ ಸಂದರ್ಭಗಳು ಒಂಜಿ 10 ಜನಕ್ಕೆ ಸಾಮಾಜಿಕ ಧಾರ್ಮಿಕ ಸೇವೆ ಮಲ್ತಿನಕ್ಲ ಈಗ ಮಾತಿರಗಲ ಒಂಜಿ ಗೌರವ ಸೇವೆ ನಂಚಿದ ಮಲ್ಲ ಒಂಜಿ ಭಾಗ್ಯನ ಆರೆ ನಂಗೆ ಮಲ್ತು ಕೊಡ್ತೀರಿ ಮಲ್ಪುಣ ಶೇಷ ಜೋರೈನ ತಾಟಿಡು ಅక్కడ ಮಾಲೆ ಬದಲಾವಣೆ ಮಲ್ಪುಣ ಅಂಚಿದ್ದ ಕಾರ್ಯಕ್ರಮ ಮದುವೆದ ಪೊರ್ಲು ನಮ್ಮ ಮಾತೆಲ್ಲ ತೂಡು ಒಂಜಿ ಜೋರು ಒಂಜಿ ಸ್ಟ್ಯಾಂಡಿಂಗ್ ಓವೇಷನ್ ಒಂಜಿ ಉಂತುದು ನಮ್ಮ ಗೌರವ ಮಲ್ಪುಗ ಒಂಜಿ ಧೈರ್ಯದು ಕುಳ್ಳಂತ ಒಂಚೂರು ಲಕ್ಕಗ ಜೋರು ತಾಟಿ ಜೋರದ ತಾಟಿ ನಮ್ಮ ಒಂಜಿ ಮದುವೆದ ಸಂಭ್ರಮನ ನಾವು ಅನುಭವಿಸಾಗ 25 ವರ್ಷದ ತುಂಬ ಕುದ್ರೋಳ್ದ ಕೊರಗಪ್ಪ ಮೆಮೋರಿಯಲ್ ಹಾಲ್ ನಡತನಂಚಿದ್ದ ಮದುವೆದ ಗಮ್ಮತ್ ಬಹುಶಃ ಆಳಿದ ತೆಲಿಕೆ ಆಳಿ ನಯನ ಕಡಿತನಂಚಿದ್ದ ಒಂಜಿ ಬೋಡಿಗೆ ಬಹುಶಃ ಒಂದು ಮಾತು 25 ವರ್ಷದ ಬೊಕ್ಕ ನನಾತು ಖುಷಿತ ಜೀವನ ಸಂಸಾರದ ಸವಿಗುಂಡಿನಾರು ಇಡೀ ಒಂಜಿ ಭಾಗಕ್ಕೆ ಮಾತಾಡಗಲ ಒಂಜಿ ಪ್ರೀತಿ ಕೊರ್ನಂಚಿತ್ನ ಕುಟುಂಬ ನಿಕಲ್ನ ಈ ದಾಂಪತ್ಯ ಜೀವನ ನನಾತ 5 ವರ್ಷ 100 ವರ್ಷ ಮುಟ್ಟಲ ನನಾತ್ ಎಡ್ಡೆ ರೀತಿ ಆವಡ್ ದೇವರಿಗೆ ಆರೋಗ್ಯ ಭಾಗ್ಯ ಅಂಚನೆ ಮಾತಾ ಸುಖ ಸಂಪತ್ತನ್ನು ಕರುಣಿಸವಡ್ 2 ಜನ ನಿಶ್ಚಲ್ ನಿರ್ಮಲ್ 2 ಜೋಕುಲ್ಲ ಬರೋಡು ಈ ಮದುವೆದ ಮಿತ್ತು ಬಲೆ ಒಂದು 2 ಜೋಕುಲು ಬಹುಶಃ ಸಮಾಜಕ್ಕೆ ಕೊಡ್ತಾನೆ ಸವಿನೆನಪು 2 ಜೋಕುಲು ನಿಶ್ಚಲ್ ನಿರ್ಮಲ್ 2 ಜನ
ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಲ್ತೊಂದುಲ್ಲೇರು. ಇಂಜಿನಿಯರಿಂಗ್ದ ಈ ಒಂಜಿ ವಿದ್ಯಾಭ್ಯಾಸ ಮಲ್ತೊಂದು ಇಪ್ಪಣ ರಡ್ಡು ಪೊರ್ಲ ಕಂಟದ ಜೋಕುಲಿನ ಸಮಾಜ ಕೊಡ್ತೇರು. ಈ ಕಡೆ ಮಾತಿನ ಆಶೀರ್ವಾದ ಮಲ್ತಲೆ ಕಣೆ ಒಂದು ಸಮಾಜ ಕೊಡ್ತಾರೆ. ಇಡೀ ದೇಶಗೆಡ್ಡೆ ಕೊಡುಗೆಯಾದ ನಿಕ್ಲಿನ ಒಂಜಿ ಕೆಲಸ ಆವಡು ಪನ್ಪುಣ ಚಿತ್ನ ಮಾತೆಲ್ಲ ಆಶೀರ್ವಾದ ಇಡೀ ಸಮಾಜದ ಒಂದು ಸಮಾಜಮುಖಿ ಕಾರ್ಯಕ್ರಮ ಪನ್ಪುಣ ಚಿತ್ನ ಒಂಜಿ ಉಜ್ಜಿ ನಮ್ಮ ಈ ಕಡೆ ಪಂಡೆ 25 ವರ್ಷದ್ದು ಮದುವೆದಪ್ಪ ಎಂಕ್ಲು ಇಜ್ಜಾಂಡು ಅಪ್ಪ ಎಂಚ ಮದುವೆ ಇತ್ತು ದಾನೆ ಕತೆ ಅಂದ್ರೆ ಇದು ಶುರು ಕಾದಿತ್ತು ಏನ ಕಡೆ ಮೇರೆಗೆ ನೋಡ ಶುರು ಪೊನ್ನು ದೂರ ಹೋಗ್ತೇನೆ ಪೊನ್ನು ತೂದು ಆಯ್ನಗೆ ತೂದು ಆರಾಪುಂಡೆ ತೂದು ಮುಖ್ಯವಾದ ಈ ಪೊಣ್ಣುತಿ ಕೊಡೋಣ ಕಾರಣ ಒಂಜಿ ನಮ್ಮ ಮರ್ಮಲು ರೇಖಾ ಕೋಡಿ ಬಂದಿಲ್ಲ ನಮ್ಮ ಮರ್ಮಲು ಉಂತೋರ ಬೊಕ್ಕೊಂಜಿ ಎನ್ನ ಫ್ರೆಂಡ್ ಉದಯ ಬರ್ಪೆವಂತೆ ಉದಯ ಕುದುರೆಮುಖ ಇರ್ನೂರು ನೆಟ್ ಕೆಲಸ ಉಳ್ಳಾರು ಅಕ್ಕಲು 2 ಜನ ಆರು ಜಸ್ಟ್ ತೈಪದನಿ ಬೊಕ್ಕ ಮಾತಾ ಮೂಮೆಂಟ್ ಮಾತಾ ನಮ್ಮ ಮರ್ಮಲ್ ರೇಖಾ ಬಂತೀನಿ ರೇಖಕ್ಕನ ಬಣ 25 ವರ್ಷ ತುಂಬ ಈರು ಮದುವೆದ ಸಂಪೂರ್ಣವಾದ ತೂವಿನಾರು ಐತೆ ಕೂಡ ತೂವರೊಂಜಿ ಅವಕಾಶ ದಿಕ್ಕಂಡು ನಯನಕ್ಕ ಈರು ತುಂಬ ತೂತಾರೆ ಮೇರೇನು ಎನ್ನ ಮೆಗ್ಗೆನ ಫ್ರೆಂಡ್ ಉದಯ್ ಪಂದ್ ಆ ಏಪಲ್ ಇಲ್ಲಡೆ ಬರೊಂದಿತ್ತೆ ಅಪ್ಪಗ ಉದಯನ ಫ್ರೆಂಡ್ ಮೇರು ಆ ಏಪನೊಂದಿತ್ತೆ ನಂಜು ಫ್ರೆಂಡ್ ಉಲ್ಲೇರು ಪಾತೆರ್ಗ ಅಂದು ಐದು ಬೊಕ್ಕ ಮೂಲು ರೇಖಾ ಇಲ್ಲಡೆ ದುಂಬೆ ರಿಲೇಷನ್ ದೂರೋಡು ಅಚ್ಚ ರೇಖಾ ಇಂಚೇನೆ ಬರೊಂದಿತ್ತಲ್ಲ ಇಲ್ಲಡೆ ಮಾಮಗು ಪೊಣ್ಣು ನಾಡೊಂದುಲ್ಲೇರು ಇವ್ರು ಬಂಡಲ್ಲ ಅತ್ತು ಅಲ್ಲೇ ಫಸ್ಟ್ ನಿಜ ಬರೋಡ ಸುಳ್ಳು ಬನ್ನೋಡ ಎಜಿನ ಬನ್ನೋಡು ಫಸ್ಟಿಗೆ ಆಲ್ಕೊನೇನಿ ಫೋಟೋ ಅಲ್ಲ ಬೋಸ್ಗೆ ಆಲು ಸೆಟ್ ಆಯ್ಜಿ ಐಕೆ ನಮ್ಮ ಮಾಮಗು ನಾಡೊಂದುಲ್ಲೇರು ಪಂಡಲ್ ಅಂಚ ಬಂದು ತುಯ್ಯರು ಬತ್ತೀರು ಕುದ್ರೋಳಿಗೆ ಇತ್ತೆ ಚಂದ್ರನ ಪ್ರಶ್ನೆಗೆ ಏನೊಂದುಲ್ಲೇರು ಪೊದ್ದು ಮಾತ್ರ ಗಿಫ್ಟ್ ಕೊಡ್ತಾರದಲ್ಲ ಗಿಫ್ಟ್ ದಿಕ್ಕಂದ ದೆಮ್ಮುಲು ಎಂಬೇರು ಬಂಡಿರುತ್ತೆ ಭಾರಿ ಎಂಕಲ ಮೋಕೆದೆ ಮರ್ಮಲಿಗೆ ಇತ್ತಲಿ ಆ ಒಂಜಿ ಪ್ರೀತಿ ಹಿರಿಯಕಲ್ಲ ಉಂಡು ಅನ್ನಗ ಇರ್ನ ಬಗ್ಗೆ ಇರ್ನ ತಿಳಿಕೆಡೆ ಗೊತ್ತಾಪುಂಡು ಇರ್ನ ಬಗ್ಗೆ ಮಸ್ತ್ ಮಕ್ಕಳು ಎಡ್ಡೆ ಒಂಜಿ ಭಾವನೆ ಉಂಡು ನಯನಕ್ಕ ತೂವರೆ ಬೋತು ಪೂರ ಪಾತಿರ್ತಾರೆ ಅದಕ್ಕೆ ಭೇಟಿ ಆಚಾರ ಐದು ಬೊಕ್ಕ ಮೆದ್ದೋಡು ಇಜ್ಜಿ ಭೇಟಿ ಬರೋದಲ್ಲ ಆತಜಿ ಎಂಗೇಜ್ಮೆಂಟ್ ಆಂಡು ನಿಶ್ಚಯ ಐ ಬೊಕ್ಕ ಭೇಟಿ ಆವಂದಿತ್ತ ಶನಿವಾರ ಬೆಳ್ತಂಗಡಿ ಹಿಡ್ದು ಬರೋಂತೇರು ಮಡಂತಿಯಾರು ಹಿಡ್ದು ಯಾನು BM ಇತ್ತೆ ಕಾರ್ ಸ್ಟ್ರೀಟ್ ಅಂಚ ಎಂಗೇಜ್ಮೆಂಟ್ ಬೊಕ್ಕನೆ ಐದು ಬೊಕ್ಕ ಬರೋದು ಸಾಟರ್ಡೆ ಎವ್ರಿ ಸಾಟರ್ಡೆ ಬರೋಂದಿತ್ತೇರು ಅಂಚ ತಾಜ್ ಮಹಲ್ ಮೈನ್ ಆಲ್ತ ವೆಯ್ಟರ ಗುರ್ತುಂಡು ಇತ್ತಲ್ಲ ಜೋಕ್ಲೆಡೆಲ್ಲ ಬಂದ್ಬೇರಾರು ಅಂಚ ಗುರುಕಿರಣ್ಣ ಕೊಲ್ಲೇರಾರು ಏಪಲಾರು ಬಾಕಿಲ್ ದೇತದ ಓಪನ್ ಮಾಡ್ತದೆ ಸಾಟರ್ಡೆ ಈವ್ನಿಂಗ್ ಪೋನಾಗ ಅದು ಮಾಸ್ಟರ್ಗೆ ಅದು ಪುರ್ಸೋತಿತ್ತನ మరి బిజీ అప్పగారు బడంతి ఆడు కుదురడక శాల పోదు ఆ శాల బీగ తిప్పునలారి హెచ్చమ్మలారి రెడ్డి ಬೇಲೆ ಅವಂತಿನಾರು ಏಕೋಪಾಧ್ಯಾಯನೇ ಮುಖ್ಯೋಪಾಧ್ಯಾಯರು ಬೇತೆ ಬೇತೆ ಊರುಡು ಬೆಂದದು ಬತ್ತಿನಾರು ಈರಿಗೆ ಆತು ಪುರ್ಸೋದಿತ್ತನಪ್ಪ ಯಾನು ಶಾಲೆಡ್ ಏಕೋಪಾಧ್ಯಾಯ ಮುಖ್ಯೋಪಾಧ್ಯಾಯ ಆದಿತ್ತನಲ್ಲ ಬೊಕ್ಕೊಂಜಿ ಅಪಾಯಿಂಟ್ಮೆಂಟ್ ಆಂಡ್ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಮಾತಾ ಯಾರು ಕೇಂದ್ರದಲ್ಲಿ ಅಡ್ವೊಕೇಟ್ ಜನರಲ್ ನಮ್ಮ ತಾರನಾಥ್ ಪೂಜಾರಿ ಇರುವೆರು ಇತ್ತೆ ಯಾರನ್ನ ಸಮಯನು ಸಂಪೂರ್ಣ ನಂಗೋಸ್ಕರ ಮೀಸಲಾದ ಮೂಡಬಿದ್ರೆಡು ಒಂಜಿ ಕಾರ್ಯಕ್ರಮ ಇತ್ತಿನಲ್ಲ ಆತ್ಮಶಕ್ತಿ ವಿವಿಧೋದ್ದೇಶ ಒಂದು ಬ್ಯಾಂಕ್ ಉಂಡು ಐತ ಒಂಜಿ ಕಾರ್ಯಕ್ರಮ ಭದ್ರತಾ ಘೋಷಣೆ ಉದ್ಘಾಟನೆ ಮಂತದ್ದು ಇತ್ತ ಎಂಡ ಬಂತೇರು ಕ್ಷಮೆ ಒಪ್ಪಡೆ ಯಾನು ಬರ್ಪೇನೆ ಗ್ಯಾರಂಟಿ ಇಂದು ಅಂಚೆ 100% ನಂಬಿಕೆ ಇತ್ತುಂಡು ಈಗ ನಮ್ಮ ಕಾರ್ಯಕ್ರಮ ಫಿಕ್ಸ್ ಆದಿತ್ತಿನರಿ ಚೀಫ್ ಗೆಸ್ಟ್ ನಾನು ಏರೆಲ್ಲ ಮಂತೀಜಿ ಮಾತೆಲ್ಲ ನಮ್ಮ ಗೆಸ್ಟ್ ನಕಲಿ ಮಾತೆಲ್ಲ ನಮ್ಮ ಚೀಫ್ ಗೆಸ್ಟ್ ನಕಲಿ ಆ್ಯಂಡ್ ಬೇರೆ ಒಂಜಿ ನಮ್ಮ ಸರ್ಕಾರದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ತಾರನಾಥ್ ಪೂಜಾರಿ ಅವರು ಭಾರಿ ದೂರ ಹೊಡೆದು ಬೆಂಗಳೂರ್ದು ನಂಗೋಸ್ಕರ ಬೈದರು ಎಂಗೋಸ್ಕರ ಬೈದರು ಪಂಡ ಆತ್ಮೀಯ ದೋಸ್ತಿ ಬಂಡ ಬೇರೆ ಇತ್ತ ಗೊತ್ತಾಗ್ಬಿಡತ್ತೆ ಇತ್ತ ಬತ್ತಿನ ಗೊತ್ತಾಗ್ಬಿಡ ಇಡ ಆಲ್ತು ಬೆಂಗಳೂರು ಬರಡು ನಾಳೆ ಜರಿಗೆ ಅನಿವಾರ್ಯ ಬೇತೆ ಕೆಲಸ ಉಂಡು ಭಾರಿ ಬಿಸಿ ಇದ್ದಾರೆ 2 ಪನ್ನೊಂದು ಹೆಜ್ಜೆ ಬೇತೆ ಬಿಸಿ ಏನನ್ನು ಬುಡ್ಪಾತ ಮುರಣಿ ಬಂದು ಪನ್ನ ಏನನ್ನು ಬುಡ್ಪಾತ ಮಧ್ಯಾಹ್ನ ಯಾನು ಬರ್ಪೆ ಅಂದು ಒಕ್ಕ ಏನನ್ನು ಬಿಡೋಡು ಎಂಕ್ ಬೈಯಡ್ ಬೇತೆ ಕಾರ್ಯಕ್ರಮ ಉಂಡು ಇತ್ತ ಬಂಟೋಳ ಕಾರ್ಯಕ್ರಮ ಉಂಡು ಅಲ್ಪ ಕಾರ್ಯಕ್ರಮ ಉಂಡು ಐತಾರ ಅರ ಉಪ್ಪುನೆಂಜಿ ರಜೆ ಅಂಡ್ ಐಟು ಫುಲ್ ಬಿಸಿ ಅಂಚೆತ್ತ ಮುರಾನಿ ವಕೀಲರಾದ ಭಾರಿ ಬಂಗೋಡು ಎನ್ನೊಟ್ಟಿಗೆ ಮೂಲ ಆಸ್ಟ್ರೇಲಿಯಾ ಇತ್ತೇರು ಆತ್ಮೀಯ ಫ್ರೆಂಡ್ ಆಸ್ಟ್ರೇಲಿಯಾ ಯಾನು TCH ಒಂದು ಟೀಚರ್ ಟ್ರೈನಿಂಗ್ ಕಲ್ತಂತೆ 6 LLB ಅಂತೇರು ಭಾರಿ ಬಂಗೋಡು ಅದು ಬಂದ್ರೆಲ್ಲ ಬಲ್ಲಿ ಇತ್ತ ಬಣ್ಣ ಬೇಜಾರಪ್ಪ ನನಗೆ ಅಂಚಿನ ಪರಿಸ್ಥಿತಿ ಆರ್ಲ ಕಲ್ತದೇರು ಆ ಭಾರಿ ಬಂಗೋಡು ಮಿತ್ತು ಬತ್ತನಾರು ಸ್ವಂತ
ಅವ್ರನ್ನ ಶ್ರಮಟು ಮಿತ್ತು ಬತ್ತಿನಾರು ಅಯ್ಯನ್ನ ಅಪ್ರಿಷಿಯೇಟ್ ಮಾಡ್ಬೋದು ಏಪಲಾಯನ್ ಆರು ಏರ್ನಲ ಒಂದು ಮಂತದ್ದು ಬಂಗ ಮತ್ತು ಭಾರಿ ಬಂಗಾಡು ಆಸ್ಟ್ರೇಲಿಯಾ ಕುಳ್ಳುವುದು ಅಲ್ಪ ಪರ್ಸ್ ಗೋಲ್ಡ್ ಮೆಡಲಿಸ್ಟ್ ಇನ್ನು ಎಲ್ಲೆಲ್ಲಿ ಬಿಡ್ಡ ಗೋಲ್ಡ್ ಮೆಡಲಿಸ್ಟ್ ಬೊಕ್ಕ ಮೈಸೂರು ಎಲ್ಲೆಲ್ಲ ಮಂತ್ರಿ ಐಟ್ಲ ಗೋಲ್ಡ್ ಮೆಡಲಿಸ್ಟ್ ಬೊಕ್ಕ ಕರ್ನಾಟಕ ಉಚ್ಚ ನ್ಯಾಯಾಲಯಡ್ ಒಂದು ಜಡ್ಜ್ ಅದು ನೇಮಕ ಆಯ್ರು ಇತ್ತೀಚೆಗೆ ಮುರಾಣಿ ಒಂಜಿ ಫೆಬ್ರವರಿ ತಿಂಗಳು 11ನೇ ತಾರೀಕದನ್ನು ಅಡಿಷನಲ್ ಅಡ್ವೊಕೇಟ್ ಜನರಲ್ ಅದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗ್ತೇನೆ ನಾನೆಲ್ಲ ಮಿತ್ತು ಬೋರ್ಡ್ ಬಂದದ್ದು ಯಾನು ಮಂತಂದುಲೆ ಪಂಡ ಇಂಕ್ಲೆಗಳು ಒಂಜಿ ಬ್ಯಾಂಗ್ಳೂರು ಬತ್ತಿಂದ ಅತ್ತಿನ ಒವೇ ರೀತಿದ ನಮಕೊಂಜಿ ನಮ್ಮಂಚಿನ ಅಕ್ಳಿಗೆ ನಂಗೊಂಡೊಂಜಿ ಮಧ್ಯಮ ವರ್ಗದ ಅಕ್ಳಿಗೆ ಬನ್ನಿ ಮಧ್ಯಮ ವರ್ಗದ ಅಕ್ಳಿಗೆ ಒಂಜಿ ಸಹಕಾರ ಕೊರ್ಪುನಾರು ಏಪಲ ಆರು ಸೋಷಿಯಲ್ ಅದು ನಮ್ಮೊಟ್ಟಿಗೆ ಒಪ್ಪುನಾರು ಅಂಚೆ ಅದು ಅರೇನು ಏನು ವೇದಿಕೆಗೆ ಏನು ಒಂದು ನಿಮಿಷ ಅವ್ರನ್ನ ಬಗ್ಗೆ ಒಂಜಿ ರೆಡ್ ಬಾತೆರ ನಮ್ಮ ಮೋಹನ್ ರೀ ಪನ್ನಡು ಮದುವೆ ಆದ್ಮೇಲೆ ನಂಗೆ ಲೆಕ್ಕ ಇವರ ತರ್ನಾಥ್ ಪೂಜಾರಿ ಬಹುಶಃ ಕರ್ನಾಟಕ ಈ ಸರ್ಕಾರದ ಅಡ್ವೊಕೇಟ್ ಜನರಲ್ ಅದು ಆಯ್ಕೆ ಆಯ್ನ ಒಂಜಿ ವ್ಯಕ್ತಿ ಬಹುಶಃ ವಸಂತ ಕೋಡಿ ಏಪಲ ಫೋನ್ ಇಂತೀರಿ ಆರು ಬರೋದಿಲ್ಲ ಆರು ಬಣ್ಣಗ ನಮ್ಮ ಕಾರ್ಯಕ್ರಮಗಳು ಪೂರ ಆ ಒಂದು ಪೂಡು ಆರು ಪುರುಸೋತಿಜ್ಜಿಗೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದುಕೊಳ್ಳೋಣ ಎಂಗಳು ಮದುವೆದ ಕಾರ್ಯಕ್ರಮ ಇತ್ತು 25 ವರ್ಷ ಮದುವೆ ಎಂಕ್ಲೊಂಜಿ ಬಾರಿ ಪೊರ್ಲ ಕಂಟೆಂಟ್ ಮಾಡ್ತಾ ಇದು ಸರಿ ಟೈಮ್ ಬರ್ತಾರೆ ಉಡುಗೊರೆ ಬರ 11 ಬತ್ತಿಲ್ಲ ಕಾಣ್ ಸುರುತ ಉಡುಗೊರೆ ಈರ್ನವೆ ಈ ರೋಜು ಬತ್ತಿ ನಾವು ಅದಕ್ಕೆ ಬಹುಶಃ ಮದುವೆದು ಜಾಸ್ತಿ ಖುಷಿ ಆಯ್ನ ಚಿತ್ರ ಒಂಜಿ ಸಂದರ್ಭ ಅಂದೇನು ಎನ್ನೊಂದೆ ಆರು ಬರ್ಪೇರೆ ಜನ ಒಂಜಿ ಭಾರಿ ಒಂಜಿ ಪೋಡಿಗೆ ಹಿಡಿತೀರಿ ಸರ್ ಈರು ಬತ್ತಿನ ಎಂಕ್ಲೆ ಭಾರಿ ಖುಷಿ ನೀರಿಗೆ ಒಂಜಿ ಶಾಲು ಪಾಡ್ದು ಎಂಕ್ಲೊಂಜಿ ಗೌರವ ಇಲ್ಲಿ ಎಸ್ಸಿಗೆ ಬತ್ತಿನಾರು ದೂರದ ಬೆಂಗಳೂರದು ಭಾರಿ ಪ್ರೀತಿ ಇದು ವಸಂತ ಕೋಡಿ ಮೇರ್ನ ಬಗ್ಗೆ ಪ್ರೀತಿ ಇದು ಬತ್ತಿನ ಚೇತನ ಎಂಕಲ್ನ ತಾರನಾಥ್ ಪೂಜಾರ್ಲು ಬಹುಶಃ ನಮ್ಮ ಈ ಭಾಗಗೊಂಜಿ ಗೌರವದ ಸಂಕೇತ ಒಂಜಿ ಕರ್ನಾಟಕ ಸರ್ಕಾರದ ಒಂಜಿ ಬೆಂಗಳೂರದ ಉಚ್ಚ ನ್ಯಾಯಾಲಯಡ್ ನಮ್ಮ ಅಡ್ವೊಕೇಟ್ ಜನರಲ್ ಅದು ಒಂಜಿ ಕೆಲಸ ಮಲ್ಪುನ ಅಂಚಿತ ಒಂಜಿ ವ್ಯಕ್ತಿ ನಮ್ಮ ಈ ಲೇಸರಿನಿ ಪಾಲ್ಪಡೆದಿರಿ ಪಂಪು ನಾವು ಬಹುಶಃ ಈ ದಾಂಪತ್ಯ ಜೀವನ 25ನೇ ವರ್ಷದ ಸಂದರ್ಭ ಇಲ್ಲಡೆ ಲೆಪ್ಪಾದ ಮಕ್ಳಿ ಮಾತಾಡಿ ಆತಿಥ್ಯ ಕೊರ್ಪುನ ಅಂಚಿತ ಒಂಜಿ ಮಲ್ಲ ಒಂಜಿ ಗೌರವಲ ನಮ್ಮ ವಸಂತ ಕೋಡಿ ದಂಪತಿ ನಕ್ಳಿಗೆ ತಿಕ್ಕದನು ಇಂಚಿತ ಒಂಜಿ ವ್ಯಕ್ತಿ ನಮ್ಮೊಟ್ಟಿಗೆ ಬತ್ತೀರಿ ಮೇರೆಲ್ಲ ಎಂಕ್ಲಿನಿ ಗೌರವಿಸೋರಲ್ಲ ಇದಕ್ಕೆ ಒಂಜಿ ಎಲ್ಲಿ ಒಂಜಿ ಗೌರವಾರ್ಪಣೆ ಮಾತಿರ್ನ ಒಂಜಿ ಬಿಂಡಿನ ಸಂಭ ಕೂಡ ಒಂದುಂಡು ಗೌರವದ ಒಂಜಿ ಪೊಲಪುನು ಓದೋಡು ಪಂಡದ ಭಿನ್ನಯ ಮಲ್ತೊಂದಿಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಪ್ರೀತಿ ಪಾತ್ರರಿಗೆ ನನ್ನ ನಮಸ್ಕಾರಗಳು. ಶ್ರೀ ತಾರಾನಾಥ್ ಪೂಜಾರಿ, ಅಡ್ವೊಕೇಟ್ ಜನರಲ್. ಇಟ್ಸ್ ಅನ್ ಹಾನರ್ ಟು ರೀಡ್ ದಿಸ್ ಔಟ್ ಫಾರ್ ಯು ಸರ್. ಅಪ್ರತಿಮ ಶೈಕ್ಷಣಿಕ ಸಾಧನೆ, ಕಾನೂನು ಪಾಂಡಿತ್ಯ, ನಿಷ್ಕಳಂಕ ವ್ಯಕ್ತಿತ್ವ, ನಿಸ್ವಾರ್ಥ ಸೇವೆ, ಸಾಮಾಜಿಕ ಕಳಕಳಿ ಮತ್ತು ಕಾರ್ಯದಕ್ಷತೆಯ ಆಧಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿ ಅನ್ವಯ ಕರ್ನಾಟಕ ಹೈಕೋರ್ಟ್ನಿಂದ ಪದಾಂಕಿತ ಹಿರಿಯ ವಕೀಲರಾಗಿ ನಾಮನಿರ್ದೇಶನಗೊಂಡು ಇತ್ತೀಚೆಗೆ ನಮ್ಮ ಕರ್ನಾಟಕದ ಸರಕಾರದ ನೂತನ ಹೆಚ್ಚುವರಿ ಜನರಲ್ ಆಗಿರುವ ನಮ್ಮ ಮೂಡಬಿದ್ರೆ ಸಮೀಪದ ಇರುವೈಲು ತಾರಾನಾಥ ಪೂಜಾರಿ ಅವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಇರುವೈಲು ಬಾಬು ಪೂಜಾರಿ ಮತ್ತು ಶ್ರೀಮತಿ ಮುತ್ತು ದಂಪತಿಯವರ ಸುಪುತ್ರರಾಗಿ ಜನಿಸಿದ ಇರುವೈಲು ತಾರಾನಾಥ ಪೂಜಾರಿಯವರೇ ತಮ್ಮ ಅಪ್ರತಿಮ ಶೈಕ್ಷಣಿಕ ಸಾಧನೆಯಿಂದ, ನ್ಯಾಯಪರ ಪಾಂಡಿತ್ಯ ಸೂಕ್ತಿಯಿಂದ ಜನಮನ ಗೆದ್ದವರು ತಾವು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಷ್ಠೆಯ ಕಾರ್ಯಾನುಭವವನ್ನು ಕಂಡು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಹಿರಿಯ ವಕೀಲರಾಗಿ ನಾಮನಿರ್ದೇಶನಗೊಂಡ ಹಾಗೂ ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕಾರ್ಯನಿರ್ವಹಿಸಿ ನಿಮ್ಮ ಕಾರ್ಯದಕ್ಷತೆ, ಕಾನೂನು ಪಾಂಡಿತ್ಯ, ಅಚಲ ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ ಮತ್ತು ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ದಿನಾಂಕ 11/2/2026 ಗಜೆಟ್ ನೋಟಿಫಿಕೇಶನ್ ಹೊರಡಿಸಿ ರಾಜ್ಯದ ಅತ್ಯುನ್ನತ ಹುದ್ದೆಯಾದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಿರುತ್ತದೆ. ಈ ನಿಮ್ಮ ಸಾಧನೆ ಮುಂದಿನ ಪೀಳಿಗೆಗೆ ಪ್ರೇರಣೆ. ಸಾಧನೆಗೆ ಬಡತನ ಅಡ್ಡಿಯಾಗುವುದಿಲ್ಲ ಎನ್ನುವ ಮಾತಿನಂತೆ ಮೂಡಬಿದಿರೆ ತಾಲೂಕು ಇರುವೈಲು ಗ್ರಾಮದಲ್ಲಿ ಬೆಳೆದು ಬಂದ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ನಂತರ ಮಂಗಳೂರಿನ SDM ಕಾಲೇಜಿನಲ್ಲಿ ಕಾನೂನು ಪದವಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಕಾನೂನು ಪದವಿಯಲ್ಲಿ 3 ಬಾರಿ ಚಿನ್ನದ ಪದಕವನ್ನು ಪಡೆದವರು ತಾವು. ಕೊಡುಗೈದಾನಿಯಾಗಿ ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡವರು ತಾವು. ತಮ್ಮ ಹುಟ್ಟೂರಲ್ಲಿ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿದ ಶಾಲೆಗೆ ಹೊಸ ಕೊಠಡಿಯನ್ನು ನಿರ್ಮಿಸಿಕೊಟ್ಟ ಮಹಾನುಭಾವರು. ಆದರ್ಶ ಸಮಾಜಕ್ಕೆ
ಮಾರ್ಗಸೂಚಿಯಂತಿರುವ ತಮ್ಮ ಬದುಕಿನ ಶೈಲಿ ಎಲ್ಲರಿಗೂ ಮಾದರಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದಕ್ಕೂ ಹೆಚ್ಚಿನ ಸಾಧನೆ ಮೂಲಕ ರಾಜ್ಯದ ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸುವಂತಾಗಲಿ ಎಂದು ನಮ್ಮೆಲ್ಲರ ಹಾರೈಕೆ. ನಮ್ಮ 25ನೇ ವಾರ್ಷಿಕ ವಿವಾಹೋತ್ಸವದ ಸಂದರ್ಭದಲ್ಲಿ ಪ್ರೀತಿಯಿಂದ ನಾವು ಸಮರ್ಪಿಸುವ ಗೌರವಾರ್ಪಣೆ. ಶ್ರೀ ವಸಂತ ಕೋಡಿ ಮತ್ತು ಶ್ರೀಮತಿ ನಯನಾ ವಸಂತ ಕೋಡಿ, ಸಾಯಿ ಕೃಷ್ಣ ವೃಂದಾವನ, ಮಂಜನಾಡಿ ಕೋಡಿ. ಥ್ಯಾಂಕ್ ಯು. ಇಂಥ ನಮ್ಮ ಲೇಸಿಗೆ ಬಹುಶಃ ದೂರದ್ದು ಬತ್ತಿನ ಅಡ್ವೊಕೇಟ್ ಜನರಲ್ ಸರ್ನಾಥ್ ಪೂಜಾರ್ಲಿಗೆ ನಯನ ವಸಂತ ಕೋಡಿ ದಂಪತಿನಕ್ಲೆ ಗೌರವಪೂರ್ವಕ ಒಂಜಿ ಶಾಲ್ ಪಡೆದು ಅಂಚನೆ ಸನ್ಮಾನದ ಗೌರವ ದಯದಿ ಮಾತಾ ಭಿನ್ನಕ್ಲೆ ಒಂಜಿ ಲೇಸರು ಪಾಲ್ಪಡೋದು ಭಿನ್ನ ಮಲ್ತೊಂದುಲ್ಲೆ. ವಸಂತ ಕೋಡಿ ಮೇರ್ನ ಬಾಲ್ಯ ಸ್ನೇಹಿತೆ ಅದು, ಬಾಲ್ಯ ಜೀವನೋಡಿ ಒಟ್ಟಿಗೆ ಅದು ಬಹುಶಃ ಕೃಷ್ಣ ಸುಧಾಮ ಕೃಷ್ಣ ಕುಚೇಲನ ಸಂಬಂಧ ಅಂದಿಪ್ಪು ಬಹುಶಃ ಆತ ಪ್ರೀತಿಯ ಸಂಬಂಧ ಒವೇ ಒಂಜಿ ವಿಚಾರ ಪಾತಿರ್ನಾಗಲ ಕಾರ್ಯಕ್ರಮದ ಒಟ್ಟಿಗೆ ತಾರನಾ ತಿಂಗಳ ಕಾರ್ಯಕ್ರಮ ಬರ್ತಂದ ಮಾತ್ರ ನಾವು ಪೊರ್ಲಾವು ತಾರನಾ ತಿಂಗಳ ಕಾರ್ಯಕ್ರಮ ಬತ್ತಿರ್ದಂಡೆ ಅದು ಬರುವೇರು ಬಂದ ಭಾರಿ ಒಂಜಿ ಅಂಗಲ ಪುಡಿತ್ತಿನಾರು ಎಂಕಲ್ನ ವಸಂತ ಕೋಡಿಲು ಬಹುಶಃ ಇದು ಸರಿಯಾದ ಸಮಯಕ್ಕೆ ಬರ್ತಾರೆ. ಸರಿಯಾದ ಒಂಜಿ ಪೊರ್ತುಡು ಮಾತ ಭಿನ್ನರ್ನ ಒಂಜಿ ಒಟ್ಟಿಗೆ ಇಪ್ಪನ ಸಂದರ್ಭ ಬರ್ತಾರೆ. ಈರು ಬತ್ತಿನ ಚಿತ್ತ ಒಂಜಿ ಕಾರ್ಯಕ್ರಮದೊಟ್ಟಿಗೆ ಈರು ಮಲ್ತಿನ ಚಿತ್ತ ಒಂಜಿ ಸಾಮಾಜಿಕ ಸೇವೆಲು ಈರು ಮಲ್ತಿನ ಸಾಧನೆಗಳು ಬಹುಶಃ ಈ ನಮ್ಮ ಜಿಲ್ಲೆಗೆ ಒಂದು ಗೌರವ ಉಡಿಪಿನ ಚಿತ್ತ ಒಂಜಿ ಈ ನ್ಯಾಯಸ್ಥಾನ ಉಡಿಪಿನಾರು ಈರು ಆ ನ್ಯಾಯಸ್ಥಾನ ಉಳ್ಳರ್ದು ಮಲ್ಪವು ಎಂಕಲ್ನ ಈ ಜಿಲ್ಲೆಗೆ ಅಥವಾ ಈ ಊರಿಗೂ ಮಾಮಲ್ಲ ಒಂಜಿ ಗೌರವ ಈರ್ನ ಒಂಜಿ ಸೇವೆನ ವಸಂತ ಕೋಡಿ ಗುರುತಿಸದಿರು 25ನೇ ವರ್ಷದ ದಾಂಪತ್ಯ ಜೀವನದ ಒಂಜಿ ವಿವಾಹ ವಾರ್ಷಿಕೋತ್ಸವ ಸಂದರ್ಭ ಈರನ್ನು ಗೌರವಿಸಿದರು. ಏನೊಟ್ಟಿಗೆ ಬೇತೆ ಬೇತೆ ಕ್ಷೇತ್ರ ಬೆನ್ನಿಬೆನ್ನಕ್ಲೆ ಮಾತ್ರ ಗೌರವಿಸಿದ ಭಾಗ್ಯ ಆ ಯೋಚನೆ ಯಾರಿಗೆ ಬತ್ತಿ ನಾವು ಆ ದೇವರಿಗೆ ಕೊಡ್ತಾನೆ ಚಿತ್ತ ಮಲ್ಲ ಒಂಜಿ ಭಾಗ್ಯ ಇಂಚಿತ ಒಂಜಿ ಗೌರವವನ್ನು ಸ್ವೀಕಾರ ಮಾಡ್ತಾರೆ. ಈರು ಮಲ್ತಿನ ಈ ಒಂಜಿ ಮಾತೆಲ್ಲ ಕೊಡ್ತಾನೆ ಚಿತ್ತ ಗೌರವ ಇರಿಗೆ ಈ ಕಾರ್ಯಕ್ರಮ ಬತ್ತಿದ್ದು ಈ ಒಂಜಿ ಗೌರವವನ್ನು ಸ್ವೀಕಾರ ಮಾಡ್ತಾನೆ ಮಾತಿನ ಪರವಾದ ಉಡಲ್ದಿಂಜಿ ಸೊನ್ಮ ಸಂದಾಯ್ತ ಮಾಡ್ತೋಲ್ಲ ಒಂಜಿ ಜೋರೇನ ಚಪ್ಪಾಳಿ ಬರೋಡವರಿಗೆ ಒಂಜಿ ರ್ಯಾಂಕ್ ಎಲ್ಲಿ 2 ರ್ಯಾಂಕ್ ಬರ್ಪತ್ತೆ ಇತ್ತದ ಕಾಲುಡು ರ್ಯಾಂಕ್ ಬರ್ಪಣ ಮಲ್ಲ ವಿಷಯನೇ ಇತ್ತು. ಒಂಜಿ ಪ್ರಶ್ನೋತ್ತರ ಇಂಚೆ ಪಂಡು ದುಂಬೆ ಐನ ಬಗ್ಗೆ ಕುರ್ದಿಪ್ಪ 2 ಮೂಜಿ ಪರೀಕ್ಷೆ ಆದಿಪ್ಪುಂಡು ಅಪ್ಪ ರ್ಯಾಂಕ್ ಬರ್ಪಣ ಮಲ್ಲ ಸಂಗತಿ ಇತ್ತು. ಆ ಕಾಲುಡು ಒಂಜಿ LLB ರ್ಯಾಂಕ್ ಬತ್ತಿನಿಗೆ 5 ಬಕ್ಕ ಮಲ್ತು ಮಾಸ್ಟರ್ LLB ರ್ಯಾಂಕ್ ಬತ್ತಿನ ಪಣ್ಣಾಗ ಅವು ಎಲ್ಲಿ ವಿಚಾರಣೆ ಆಯ್ತು ಜೋರು ಚಪ್ಪಾಳಿ ಬರೋಡು ಒಂದು ನಂಗೆ ಸ್ಫೂರ್ತಿ ಇಂಚಿತ್ತ ಒಂಜಿ ಸಾಧಕರು ನಮ್ಮ ಒಟ್ಟಿಗುಲ್ಲಿರತ್ತ ಈ ರೀತಿದ ಒಂಜಿ ವಿದ್ಯಾರ್ಥಿ ಜೀವನ ನಡೀತಾನ ಅಂಚಿತ್ನ ಒಂಜಿ ಬಾಲ್ಯ ಸ್ನೇಹಿತನ ಗುರುತಿಸಿದ ವಸಂತ ಕೋಡಿ ಮೇರ್ನ ಮನಸ್ಸಿಗೆಲ್ಲ ಒಂಜಿ ಜೋರಿನ ಚಪ್ಪಾಳೆ ಬರೋಡು. ಬಹುಶಃ ಬಾಲ್ಯ ಸ್ನೇಹಿತರು ಆ ಸ್ಥಾನ ಹೋಗಿ ಕೆಲವು ಸತಿ ಪಿರದಿರಿಗೆ ತೂಪಿಸಿರು ಒಟ್ಟಿಗೆ ಪುಣಗಾಯ ಸುಧಾಮೆ ಯಾನು ಕೃಷ್ಣ ಆಯ್ತ ಅಂದು ಬಹುಶಃ ಅಂಚಿತ್ನ ಒಂಜಿ ವಿಚಾರೋಡು ಈರ್ನಾಥ್ ಮಲ್ಲ ಈ ನೆನಪುದಿ ಒಂದು ಈ ಒಂಜಿ ಕುಚೇಲನ ಇಲ್ಲಡೆ ಬರ್ತದ್ದು ಈ ಗೌರವವನ್ನು ಸ್ವೀಕಾರ ಮಾಡ್ತಾರೆ. ಇದಕ್ಕೆ ಜೋರಾಯನ ಒಂಜಿ ಚಪ್ಪಾಳೆ ಕೊರಡು ಮಾತೆಲ್ಲ ಈರನ್ನ ಅಭಿನಂದಿಸ ಒಂದಿಲ್ಲ ಎಂಕ್ಲೆ ಖುಷಿ ಅನ್ನೋ ದಯವಂಡ ಎಂಕ್ಲು ಬೆಂಗಳೂರು ಬತ್ತ ಹೈಕೋರ್ಟ್ ಬತ್ತ ಈರನ್ನು ವಿವರ ಅಪ್ಪಜಿ ಈ ಇಲ್ಲಡೆ ಬತ್ತಿನ ದಾರ ಎಂಕ್ಲು ಮಾತೆಲ್ಲ ಎಂಗ್ಲ ಅಡ್ವೊಕೇಟ್ ಜನರಲ್ ಒಂಜಿ ತೂಪು ಒಂಜಿ ಭಾಗ್ಯ ದಿಕ್ಕಂದು ಸರಿ ಇದಕ್ಕೆ ಸ್ವಲ್ಪ ಸಂದಾಯ್ತ ಮಾಡ್ತೊಂದಿಲ್ಲ. ವಸಂತರನ ಬಗ್ಗೆ ರಡ್ಡು ಪಾತಿರೋಡಿಗೆ ಯಾರು ಪಣವಿತ ರೆಕಾರ್ದಿಂಚಿ ರಚನಾತ್ಮಕ ಕಾರ್ಯಕ್ರಮ ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಬಹಳ ಹಿರಿಯರು ನೀವೆಲ್ಲ ಬಹಳ ಸಕ್ರಿಯವಾಗಿ ಬಹಳ ಆಸಕ್ತಿಯಿಂದ ಇಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಿದರೆ ಅದೆಷ್ಟು ಇವರ ಬಗ್ಗೆ ಊರಲ್ಲಿರೋ ಗೌರವ ಮತ್ತು ಇವರ ಪ್ರತಿಷ್ಠೆ ಮತ್ತು ಇವರ ಸಮಾಜ ಕೆಲಸ ಏನಂತ ಹೇಳಿ ಗೊತ್ತಾಗುತ್ತೆ. ಬಹುಶಃ ಈ ಸಂದರ್ಭದಲ್ಲಿ ದೊಡ್ಡ ಹಿರಿಯರಿದ್ದೀರಾ, ಈ ಮನೆತನದವರಿದ್ದೀರಾ, ಕುಂಪಲವರಿದ್ದಾರೆ, ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ನಾಯಕರಿದ್ದಾರೆ. ನಿಮಗೆಲ್ಲರಿಗೂ ಗೌರವವನ್ನು ಸೂಚಿಸುತ್ತಾ ನನ್ನ ಮಿತ್ರನ ಬಗ್ಗೆ ಮತ್ತು ಈ ದಂಪತಿಗಳ ಬಗ್ಗೆ 1-2 ಮಾತನಾಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಮುಖ್ಯವಾಗಿ ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿದವರು, ನಮ್ಮನ್ನು ಭೇಟಿಯಾದವರು, ಯಾವುದೋ ಒಂದು ಹಂತದಲ್ಲಿ ಭೇಟಿಯಾದವರು ಕೊನೆಗೆ ಜೀವನ ಪರ್ಯಂತ ನಮ್ಮ ಜೊತೆ ಉಳಿದುಕೊಳ್ತಾರೆ. ಅಂಥದ್ರಲ್ಲಿ ಒಬ್ಬ ನನ್ನ ಸ್ನೇಹಿತ ವಸಂತ ಕೋಡಿಯವರು. ಇವರು ಮತ್ತು ನಾನು 1985ರಿಂದ 90ರ ಅವಧಿಯಲ್ಲಿ ಒಂದು ಬಡ ಮಕ್ಕಳಿಗೆ ಆರ್ಥಿಕವಾಗಿ ಸೌಲಭ್ಯ ನೀಡುವಂಥ ಒಂದು ಹಾಸ್ಟೆಲಲ್ಲಿ ಒಟ್ಟಿಗೆ ಹಾಸ್ಟೆಲ್ ಮೇಟ್ ಆಗಿ ಬದುಕಿ ಸಾಧನೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದವರು.
ಜೀವನದಲ್ಲಿ ಬಹುಶಃ ಯಾರಿಗೂ ಕೂಡ ಋಣ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರೆ ಅದು ಶಿಕ್ಷಕರ ಋಣ ಮಾತ್ರ. ನನ್ನ ಪ್ರಕಾರ ಶಿಕ್ಷಕರ ಋಣವನ್ನು ತೀರಿಸಲಿಕ್ಕೆ ಸಮಾಜಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ನನ್ನ ಅಭಿಪ್ರಾಯ ಪ್ರಕಾರ ಶಿಕ್ಷಕರ ಒಂದು ಹುದ್ದೆ ವೃತ್ತಿ ಏನಿದೆ ಅದಕ್ಕಿಂತ ಶ್ರೇಷ್ಠ ಹುದ್ದೆ ವೃತ್ತಿ ಬೇರೆ ಇಲ್ಲ. ಅದಕ್ಕೋಸ್ಕರನೇ ನಾನು ಕೂಡ ಸುಮಾರು 15 ವರ್ಷಗಳವರೆಗೆ ನಾನು ಬೆಂಗಳೂರಲ್ಲಿ ವಿವಿಧ ಕಾಲೇಜುಗಳಲ್ಲಿ ನಾನು ಪ್ರಾಧ್ಯಾಪಕನಾಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ನುರಿತವನಾಗಿದ್ದೀನಿ. ಇವತ್ತು ನಾವು ಜೀವನವನ್ನು ಅವಲೋಕಿಸಿದಾಗ ಎಲ್ಲೋ ಒಂದು ಕಡೆ ಎಲ್ಲರದು ಒಂದು ಕತೆ ಇರ್ತದೆ, ರೋಚಕ ಕಥೆಗಳಿರ್ತದೆ. ಅದರಲ್ಲೂ ಬಡವರಾಗಿ ಹುಟ್ಟಿದವರದು ಕಥೆಗಳು ಅವರವರ ಪರಿಶ್ರಮದಿಂದ ಅವರವರ ಒಂದು ಇಚ್ಛಾಶಕ್ತಿಯಿಂದ ನಮ್ಮ ಕಥೆಯನ್ನು ನಾವೇ ಬರೆಸ್ಕೊಳ್ತೇವೆ. ಆ ಕಥೆಗಳು ಬರೆಯುವುದು ಯಾವುದು ಮುಗಿಯುವುದೇ ಇಲ್ಲ. ಅಂಥ ಒಂದು ದೊಡ್ಡ ಜೀವನ ಕಥೆಯನ್ನು ಬರೆದವರು ಈ ಆದರ್ಶ ದಂಪತಿಗಳು ನಮ್ಮ ಎದುರಿದ್ದಾರೆ. ಜೀವನದಲ್ಲಿ ಸಾರ್ಥಕ ಜೀವನ, ಆದರ್ಶಮಯ ಜೀವನ ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾನು ಕಂಡ ಹಾಗೆ ಈ ದಂಪತಿಗಳದ್ದು ನೆಮ್ಮದಿಯಿಂದ ಕೂಡಿದ ಒಂದು ಸಾರ್ಥಕ ಜೀವನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಹುಶಃ ವಸಂತರವರ ಬಗ್ಗೆ ಈ ಶಿಕ್ಷಕರದ್ದು ಏನು ವಿಶೇಷ ಅಂತ ಹೇಳಿದರೆ, ಅವರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡುವಾಗ ಮತ್ತು ತಾವು ಜ್ಞಾನವನ್ನು ಪಡ್ಕೊಳ್ಳುವಾಗ ತಗ್ಗಿ ಬಗ್ಗಿ ನಡೀತಾರೆ. ಒಂದು ಮಡಿಕೆ ನೀರು ತುಂಬಬೇಕಾದ್ರೆ ಅದು ತಗ್ಗಿ ಬಗ್ಗಿ ನೀರು ತುಂಬಿಸ್ಕೊಳ್ತಾ ಇದೆ. ಅದೇ ಥರ ಆ ಮಡಿಕೆಯನ್ನು ಒಂದು ತಂಬಿಗೆಗೆ ಹೋಗಬೇಕಾದ್ರೆ ನೀರು ಮತ್ತೆ ಅದೇ ಮಡಿಕೆನೇ ಬಗ್ಗುತ್ತೆ ಬಿಟ್ಟರೆ ತಂಬಿಗೆ ಬಗ್ಗೋದಿಲ್ಲ. ಹೀಗೆ ನಮ್ಮ ಜೀವನದುದ್ದಕ್ಕೂ ಈ ಆದರ್ಶ ದಂಪತಿಗಳು ಇಬ್ಬರು ಶಿಕ್ಷಕರಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ತಗ್ಗಿ ಬಗ್ಗಿ ಜ್ಞಾನವನ್ನು ಕೊಟ್ಟಿದ್ದಾರೆ ಮತ್ತು ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಸತತವಾಗಿ ಬಂದಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅವರ 25ನೇ ವರ್ಷದ ಸಾರ್ಥಕ ಜೀವನದ ವಿವಾಹ ಜೀವನದ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ವಸಂತರವರ ಬಗ್ಗೆ ನೀವು ಹೆಚ್ಚಾಗಿ ಈ ಊರಿನವರು ತಿಳ್ಕೊಂಡಿದ್ದೀರಾ. ನಾನು ಅವರು ಮಿಸ್ಸಸ್ ಹತ್ರ ಮೊನ್ನೆ ಕೇಳಿದೆ, ನಯನ, ನಿಮ್ಮ ಗಂಡನಲ್ಲಿ ನೀವು ಕಂಡುಕೊಂಡಂಥ ವಿಶೇಷ ಗುಣ ಏನು ಅಂತ. ಅವರು ಹೇಳಿದರು, ಬಹುಶಃ ಬಹಳ ತಾಳ್ಮೆ ಮತ್ತು ಸಮಾಜದ ಬಗ್ಗೆ ತುಡಿತ, ಬೇರೆಯವರ ಬಗ್ಗೆ ಉಪಕಾರ ಮಾಡುವಂಥದ್ದು. ಸತ್ಯ ಕೂಡ. ಬಹಳ ಶಾಂತ ಸ್ವಭಾವಿ, ಯಾರ ತಂಟೆಗೂ ಯಾರ ಹಂಗಿಗೂ ಹೋಗದಂಥ ಒಂದು ಮನುಷ್ಯ, ಯಾರಿಂದಲೂ ಏನೂ ನಿರೀಕ್ಷೆಯನ್ನು ಪಡ್ಕೊಳ್ಳದಂಥ ನಿರೀಕ್ಷೆ ಪಡೆದಂತಹ ಒಬ್ಬ ನಿಸ್ವಾರ್ಥ ವ್ಯಕ್ತಿ. ನಾನು ಅವರಲ್ಲಿ ಕಂಡ ದೊಡ್ಡ ಗುಣ ಅಂತ ಹೇಳಿದರೆ ಅವರ ಸ್ವಾಭಿಮಾನ. ಯಾವತ್ತೂ ಕೂಡ ಯಾರಲ್ಲೂ ಏನನ್ನು ಬಯಸದೆ ಜೀವನವನ್ನು ಸ್ವಂತಿಕೆಯಿಂದ ಕಟ್ಟಿದವರು. ಅವರಿಗೆ ಅವರ ಪ್ರಾಮಾಣಿಕತೆಯೇ ಅವರ ಪ್ರಾರ್ಥನೆಯಾಗಿತ್ತು. ಬಹಳ ಪ್ರಾಮಾಣಿಕ ವ್ಯಕ್ತಿತ್ವ. ಪ್ರತಿ ಸಂದರ್ಭದಲ್ಲೂ ಕೂಡ ಅವರ ತುಡಿತ ಸಮಾಜ ಸೇವೆಯ ಕಡೆಗೆ ಮತ್ತು ದೇಶದ ಸೇವೆಯ ಕಡೆಗೆ ಇರುತ್ತದೆ. ದೇಶ ಸೇವೆ ಅಂದರೆ ಏನು? ಮನುಷ್ಯನ ಸೇವೆಯೇ ದೇಶ ಸೇವೆ ಬಿಟ್ಟು ಬೇರೆ ಏನಲ್ಲ. ಅದನ್ನು ಬಹಳ ನಿರಂತರವಾಗಿ ಮಾಡ್ಕೊಂಡು ಬಂದ ಮಹಾನ್ ವ್ಯಕ್ತಿಯವರು. ಇವತ್ತು ಕೂಡ ನೀವು ನೋಡಿದಿರ್ಬೋದು, ಸುಮಾರು ಜನ ಸಾಧಕರಿಗೆ ಅವರು ಸನ್ಮಾನ ಮಾಡೋ ಕಾರ್ಯಕ್ರಮವಿತ್ತು. ಅದೇ ಥರ ಹಲವಾರು ಜನಗಳಿಗೆ ವಿದ್ಯಾರ್ಥಿಗಳಿಗೆ ವೇತನವನ್ನು ಕೊಟ್ಟಿದ್ದಾರೆ. ಅವರು ಅಧ್ಯಾಪಕ ಆಗಿರುವುದರಿಂದಾಗಿ ಅವರಿಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಅವರ ದೊಡ್ಡ ಗುಣ ಅಂತ ಹೇಳಿದರೆ, ಅವರಿಗೆ ಒಬ್ಬ ವ್ಯಕ್ತಿಗೆ ಊಟ ಹಾಕಲಿಕ್ಕೆ ಸಾಧ್ಯವಾಗದಿದ್ದಾಗ ಅವರು ಯಾರು ಊಟ ಹಾಕ್ತಾರೋ ಅವರ ಕಡೆಗೆ ದಾರಿ ತೋರಿಸಿದವರು. ಇಲ್ಲಿ ನೋಡು, ನಿನಗೆ ಇಲ್ಲಿ ಊಟ ಸಿಗುತ್ತೆ, ಅಲ್ಲಿ ಹೋಗು ಅಂತ ತೋರಿಸಿದಂತಹ ಒಂದು ಮಹಾನ್ ಶಿಕ್ಷಕ. ಒಂದು ಊರಲ್ಲಿ
ಒಬ್ಬ ವ್ಯಕ್ತಿ, ಒಬ್ಬ ಶಿಕ್ಷಕ ಸತತವಾಗಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾನಂತ ಹೇಳಿದರೆ ಅದರ ಅರ್ಥ ಏನು ಅಂತೇಳಿ ನೀವು ತಿಳ್ಕೊಳ್ಳಿ. ಅದು ಎಲ್ಲರಿಗೂ ಬರುವ ಭಾಗ್ಯವಲ್ಲ. ಇನ್ನು ನಯನನ ಬಗ್ಗೆ ನಾನು ಅವರ ಗಂಡನ ಹತ್ರ ಕೇಳಿದೆ. ಬಹಳ ಹೊಂದಾಣಿಕೆ ಇರೋ ಒಂದು ಹೆಣ್ಣು ಮತ್ತು ಎಲ್ಲರಿಗೂ ಗೌರವ ಕೊಟ್ಕೊಂಡು ನಡ್ಕೊಂಡು ಹೋಗುವವಳು ಅಂತ. ಆದರೆ ನಾನು ಕಂಡುಕೊಂಡಂಥ ದೊಡ್ಡ ಗುಣ ಒಂದು ಸಾಹಸ ಪ್ರವೃತ್ತಿಯ ಮಹಿಳೆ. ಆಕೆ ಒಬ್ಬಳು ಸ್ವಂತಿಕೆಯಿಂದ ಕೂಡಿದ, ಸಾಹಸ ಪ್ರವೃತ್ತಿಯಿಂದ ಕೂಡಿದ ಒಬ್ಬಳು ಮಹಿಳೆ. ಜೀವನವನ್ನು ವಿವಿಧ ದೃಷ್ಟಿಕೋನದಿಂದ ನೋಡಿಕೊಂಡು ಬಂದು ಸಾಹಸ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಅವರು ಒಂದು ದೊಡ್ಡ ವ್ಯಕ್ತಿಯಾಗಿ ಅವರು ರೂಪುಗೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವರದು ಯೂಟ್ಯೂಬ್ಗಳಲ್ಲಿ ಎಲ್ಲ ಕಡೆ ಅವರದು ಆ ಸಕ್ರಿಯ ಕಾರ್ಯಕ್ರಮಗಳು ಬರ್ತಾ ಇದೆ. ಇಂಥ ಒಂದು ಪರಿಶುದ್ಧ ವ್ಯಕ್ತಿತ್ವದ ಒಂದು ಮಹಿಳೆ ಮತ್ತು ಒಂದು ನಿಖರ ವ್ಯಕ್ತಿತ್ವದ ಒಂದು ಮಹಿಳೆ ಒಬ್ಬ ಗಂಡನೊಟ್ಟಿಗೆ ಸೇರಿದರೆ ಆ ಗಂಡನ ಜೀವನ ಯಾವತ್ತೂ ಕೂಡ ಬಹಳ ಬಹಳ ಸುಲಭ ಮತ್ತು ಬಹಳ ಸಾರ್ಥಕ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ವಸಂತ್ ಮತ್ತು ನಮ್ಮ ನಯನ ದಂಪತಿಗಳು ಇವರು 2001ನೇ ಇಸವಿಯಲ್ಲಿ ಮದುವೆ ಆಗಿದ್ದವರು. ನನಗೆ ಗೊತ್ತಿದೆ, ಅವರು ಪಂಗಾಳಗರಡಿಯ ಕುಟುಂಬದಿಂದ ಬಂದವರು, ಇವರು ಮಂಜನಾಡಿ ಕೋಡಿ ಕುಟುಂಬದಿಂದ ಬಂದವರು. ಆಮೇಲೆ ಇವರಿಗೆ 2006ರಲ್ಲಿ 2 ನಿಶ್ಚಲ್ ಮತ್ತು ನಿರ್ಮಲ್ ಅಂತ ಇರುವ ಜೋಡಿ ಮಕ್ಕಳುಗಳ ತಂದೆ ತಾಯಿಯಾಗಿದ್ದಾರೆ. ಇವರ ಜೀವನ ಬಹಳ 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 ಸುಂದರ ಜೀವನ ಅಂತೇಳಿ ನಾನು ಭಾವಿಸ್ತೇನೆ. ಈಗ ನಮ್ಮ ವಸಂತರವರು ರಿಟೈರ್ಡ್ ಲೈಫನ್ನು ಅಂದರೆ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ನನ್ನ ಸಲಹೆ ಏನಂತ ಹೇಳಿದರೆ, ಈ ನಿವೃತ್ತಿ ಜೀವನದಲ್ಲಿ ನೀವು ಜೀವನದ ಜೊತೆ ನೀವು ಕುಳಿತುಕೊಳ್ಳಬೇಕು. ನಿಮ್ಮ ಜೀವನದ ಪ್ರತಿ ಕ್ಷಣಗಳನ್ನು ಕೂಡ ನೀವು ಅನುಭವಿಸಬೇಕು. ನಿಮ್ಮ ಆತ್ಮದ ಕರೆಗೆ ಹೋಗೊಡ್ಬೇಕು. ಯಾವತ್ತೂ ಕೂಡ ನಮ್ಮ ಆತ್ಮಕ್ಕೊಂದು ಕರೆ ಇರ್ತದೆ, ಅದನ್ನು ಹೋಗೊಡ್ಬೇಕು. ನೀವು ಮುಂದೆ ಕೂಡ ಇಬ್ಬರು ಕೂಡ ಆದರ್ಶ ದಂಪತಿಗಳಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುಂದಕ್ಕೂ ಕೂಡ ಈ ಸಮಾಜಕ್ಕೆ ಮಾದರಿ ವ್ಯಕ್ತಿಗಳಾಗಿ ನಿಮ್ಮಿಂದ ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳು, ಒಳ್ಳೆಯ ಕಾರ್ಯಗಳು ಒದಗಿ ಬರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೀವನದಲ್ಲಿ ಗಂಡ ಹೆಂಡತಿ ಅದು ಇದು ಎಲ್ಲ ಇದ್ದದ್ದೇ. ಆದರೆ ಎಲ್ಲಿ ಗಂಡ ಹೆಂಡತಿ ನಡುವೆ ಹೆಚ್ಚಿನ ಹೊಂದಾಣಿಕೆ ಸಾಧ್ಯ, ಸಾರ್ಥಕತೆ ಸಾಧ್ಯ ಅಂತ ಹೇಳಿದರೆ ನಮ್ಮಲ್ಲಿ ಕೃತಕತೆ ಇರಬಾರ್ದು. ದ್ವಂದ್ವ ಮತ್ತು ಕೃತಕತೆ ಇದ್ದರೆ ಮಾತ್ರನೇ ಸಂಬಂಧ ಹಾಳಾಗುತ್ತೆ. ಹೆಚ್ಚಿನವರು ನಮ್ಮ ಮುಖದ ಮೇಲಿನ ಧೂಳನ್ನು ಒರೆಸುವ ಬದಲು ಕನ್ನಡಿಯ ಮೇಲೆ ಧೂಳನ್ನು ಒರೆಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂತ ಆ ಒಂದು ದ್ವಂದ್ವ ನಮ್ಮಲ್ಲಿ ಹಿಪೋಕ್ರಸಿ ಇಲ್ಲದೆ ಹೋದಲ್ಲಿ ನಾವು ಒಳ್ಳೆಯ ಸುಂದರ ಜೀವನ ನಡೆಸಲಿಕ್ಕೆ ಆಗುತ್ತೆ ಅಂತ ತೋರಿಸ್ಕೊಂಟಾದ ಈ ದಂಪತಿಗಳಿಗೆ ಮತ್ತೊಂದು ಸಾರಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ನೀವು ಇಲ್ಲಿ ಗೌರವ ಕೊಟ್ಟಿದ್ದೀರಾ, ಬಹಳ ಸಂತೋಷವಾಯಿತು. ಬರುವಾಗ ಬಹಳ ತಡವಾಯಿತು. ಎಲ್ಲೋ ಒಂದು ಆತ್ಮಶಕ್ತಿ ಕೋಆಪರೇಟಿವ್ ಸೊಸೈಟಿ 35ನೇ ಶಾಖೆಯನ್ನು ಮೂಡಬಿದ್ರಿಯಲ್ಲಿ ಅವರು ಇನಾಗ್ರೇಷನ್ ಮಾಡಲಿಕ್ಕೆ ಕರೆದಿದ್ರು. ಏನು ಮಾಡಲಿಕ್ಕೆ ಆಗಿಲ್ಲ. ಅದರಿಂದ ಅಲ್ಲಿ ಹೋಗಿ ಇಲ್ಲಿ ಬರುವಾಗ ಸ್ವಲ್ಪ ತಡೆ ಆಗುತ್ತೆ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಮುಂದಕ್ಕೂ ಕೂಡ ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ರಮ ಆಗೋದಿದ್ರೆ, ಸಮಾಜಕ್ಕೆ ಅದರಲ್ಲಿ ಏನಾದರೂ ಒಳ್ಳೆಯದಾಗೋದಿದ್ರೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏನಾದರೂ ನೀವು ವಿದ್ಯಾರ್ಥಿ ವೇತನ ಅಥವಾ ಅವರಿಗೆ ಯಾವುದಾದ್ರೂ ಒಂದು ಪ್ರೋತ್ಸಾಹಧನ ಅಥವಾ ಸಹಾಯ ಮಾಡುವ ವಿಚಾರಗಳಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನಾನು ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ನಾನು ಇದ್ದೇನೆ. ನನ್ನ ಊರಲ್ಲಿ ಕೂಡ ನಾನು ಮೊನ್ನೆ ಒಂದು ಪ್ರಾಥಮಿಕ ಶಾಲೆ, ನಾನು ಓದಿದ ಶಾಲೆಗೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಕಟ್ಟಡವನ್ನೇ ನಾವು ಕಟ್ಟಿಸಿಕೊಟ್ಟಿದ್ದೇವೆ. ಅದು ಎಲ್ಲರ ಇದರಿಂದ ಸಹಯೋಗದಿಂದ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇತ್ತೀಚೆಗೆ ಇವತ್ತು ಕೂಡ ಬೆಳಿಗ್ಗೆ ಆ ದಿಶಾ ಅಂತ ಹೇಳುವ ನಮ್ಮ ಒಂದು ಹುಡುಗಿ, ದಿಶಾ ಅಂತ ಹೇಳುವವರು 600ರಲ್ಲಿ 600 ಮಾರ್ಕ್ ತೆಗೆದವಳು. ಅವಳಿಗೆ ಕೂಡ ಸನ್ಮಾನ ಈಗ ಮಾಡ್ಕೊಂಡು ಬಂದ್ವಿ. ಆದ್ದರಿಂದ ನಾವು ಈ ಸಮಾಜವನ್ನು ಉದ್ಧಾರ ಮಾಡಬೇಕಾದ್ರೆ ನಮ್ಮ ಗುರುವರಿಯರು ಹೇಳಿದ ಹಾಗೆ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ. ಈ ದೇಶದ ಉದ್ಧಾರ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ, ಬಿಟ್ಟರೆ ಯಾವುದೇ ಆಯುಧ ಅಥವಾ ಅಸ್ತ್ರಗಳಿಂದ ಸಾಧ್ಯ ಅಲ್ಲ ಅಂತ ಹೇಳುತ್ತಾ ನಾವು ಬಡವರಿಗೆ ಸ್ಪಂದಿಸಬೇಕು. ಯಾಕಂತ ಹೇಳಿದರೆ ಶ್ರೀಮಂತರು ಮತ್ತು ಬಡವರ
ವಿದ್ಯಾಕ್ರಮದ ವಿಚಾರ ತುಂಬ ಅಂತರ ಇದೆ. ಶ್ರೀಮಂತರಿಗೆ ಒಂದು ರೀತಿಯ ವಿದ್ಯಾಭ್ಯಾಸ, ನಮಗೊಂದು ರೀತಿಯ ವಿದ್ಯಾಭ್ಯಾಸ ದೊರಕ್ತಾ ಇದೆ. ಅದನ್ನೆಲ್ಲ ಮೀರಿ ನಾವು ಬಂದಿದ್ದೇವೆ ವಸಂತ ನಾವೆಲ್ಲ. ಅದು ಕೆಲವರಿಗೆ ಮಾತ್ರ, ಬೆರಳೆಣಿಕೆಯಷ್ಟು ಮಾತ್ರ ಸಾಧ್ಯ ಆಗುತ್ತೆ. ಈ ಬಡ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಪ್ರೋತ್ಸಾಹಧನಗಳು ಸಿಗುತ್ತಿಲ್ಲ. ಎಷ್ಟೋ ಜನ ಪ್ರತಿಭಾವಂತರು ಶಾಲೆಯನ್ನು ಬಿಡ್ತಾ ಇದ್ದಾರೆ. ಸಮಾನ ನಾಗರಿಕ ಸಂಹಿತೆ ಬೇಕು ಬೇಕು ಅಂತ ಒದ್ದಾಡ್ತಾರೆ, ಬಿಟ್ಟರೆ ದೇಶದ ನಾಯಕರು ಸಮಾನ ಶಿಕ್ಷಣ ನೀತಿಯನ್ನು ಜಾರಿ ತರಲಿಕ್ಕೆ ಯಾರೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹಿಸುವಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸಿ ಅಂತ ಹೇಳುತ್ತಾ ಮತ್ತೊಂದು ಸಾರಿ ಬೇಡಿಕೊಳ್ಳುತ್ತಾ ಇವರಿಗೆ ಶುಭ ಹಾರೈಸ್ತಾ, ಈ ಮನೆತನಕ್ಕೆ ನಾನು ಸುಮಾರು 1988ರಲ್ಲಿ ಬಂದಿದ್ದೆ. 1988ರಲ್ಲಿ ಇಲ್ಲಿ ನಾನು ಭೇಟಿ ಕೊಟ್ಟಿದ್ದೆ. ಆವಾಗ ತಿಮ್ಮಪ್ಪ ಪೂಜಾರಿ ಅವರು ಇದ್ದರು. ಅವರ ಹತ್ರ ನಾನು ಮಾತಾಡಿದ್ದು ಕೂಡ ನೆನಪಿದೆ. ಇವರ ಬ್ರದರ್ ರವಿ ಕೂಡ ನನ್ನ ಒಳ್ಳೆಯ ಮಿತ್ರ. ಇದನ್ನೆಲ್ಲ ನೆನೆಸ್ಕೊಳ್ಳೋದು ಈಗ ಬಹಳ ಬದಲಾವಣೆ ಆಗಿದೆ. ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ಗ್ರಾಮದ ಬಗ್ಗೆ ನನಗೆ ಪ್ರೀತಿ ಇದೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸಿ ಇಷ್ಟಪಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ತಾರನಾಥ್ ಪೂಜಾರ್ಲು ಬತ್ತಿನ ನಂಗೆ ಮಾತಿಲ್ಲ ಭಾಗ್ಯ ಒಂದು ವ್ಯಕ್ತಿ ಆ ವ್ಯಕ್ತಿತ್ವಡು ದುಮ್ಮು ಪೂಪುನು ಪಣ್ಣ ಆರು ಪಾತ್ರೆ ನಂಜ ಪಾತ್ರೆ ನಂಗೆ ಗೊತ್ತಾಪುನು. ನಮ್ಮ ಅಲ್ಪಂಚಿ ನಮ್ಮ ಐತೆ ಎಂಜಿನ ಮಲ್ತೊಂದುಲ್ಲ ಪಂಡ ಕನ್ನಡಿದ ಮಿತ್ತದ ದೂಡುನು ಮಾತು ಒರೆಸೊಂದ್ರು ನಮ್ಮ ಉಲೈದ ಮನಸ್ಸು ನಮ್ಮ ಸರಿ ಮಲ್ತೊಂದುಜ್ಜ ಬಹುಶಃ ಸಂಸಾರ ಪಂಡದಾರ ನಮ್ಮ ಮಾತ ಮಲ್ಪನಂಚಿತ್ನ ಕೆಲಸ ಕಾರ್ಯಗಳು ಬಹುಶಃ ಹೊಂದಾಣಿಕೆತನ ಮಾತ್ರ ಸಾಧ್ಯ. 28ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ವಸಂತಣ್ಣೆ ಮಲ್ತಿನಂಚಿತ್ನ ಕೆಲಸಗಳು ಆರಿಣಿ ಮಲ್ತಿನಂಚ 4 ಜನಕ್ಕೂ ಮಲ್ತಿನಂಚಿತ್ನ ಸನ್ಮಾನಗಳು ಬಹುಶಃ ಆರ ಮನಸ್ಸರಿ ಇಪ್ಪನಂಚಿತ್ನ ಒಂಜಿ ನಿಷ್ಕಲ್ಮಶ ಭಾವನೆ ನಂಗೆ ತೋಜಾದ ಕೊಡ್ತೀನಿ. ಈಗ ನಾ ಪಾತ್ರ ಬಹುಶಃ ಎಂಗ್ಲೇ ಮಾತು ಕ್ಲಾಸ್ ಇತ್ತು ಜನ ಪಿನ್ ಡ್ರಾಪ್ ಸೈಲೆಂಟ್ ರೀತಿಯರು ಇತ್ತು ಜನ ಕುಲ್ನಾಕಲ್ಲ ಎಂಗ್ಲೇ ಒಂಜಿ ಅವಕಾಶ ಒಂಜಿ ಕಾಸು ಕೋರ್ನಲ್ಲಿ ಇಂಚಿನ ಪಾತ್ರ ನಂಗೆ ತಿಕ್ಕಂದು ಬಹುಶಃ ಇರು ಎಂಕ್ಲ ಕಾರ್ಯಕ್ರಮ ಬರ್ತಾರೆ. ವಸಂತರಣ್ಣ ಬಗ್ಗೆ ಬಾರಿ ಎಡ್ಡೆ ಆ ಸಂಸಾರದ ಬಗ್ಗೆ ಎಡ್ಡೆ ಪಾತೆರಿಯಾರು ಒಂದು ಮಾತು ನಂಗೆ ಮಾತಾಡ ಆದರ್ಶಪ್ರಾಯವಾಯಿ ನಾವು ಇರ್ನ ಆಗಮನ ಇರ ಬೆಂಗಳೂರ್ದು ಬತ್ತಿನಾರು ಐನೊಟ್ಟಿಗೆ ಇರ್ತಾನೆ ಬಾಲ ಜೈನ್ಯ ಕೇಶವ್ ತಾರ್ನ ಸರ್ ಜನ್ಯಗೂ ಜೋರೈನ ಚಪ್ಪಾಳೆ. ಬಹುಶಃ ಶಿಕ್ಷಣ ಕ್ಷೇತ್ರದ ಬಗ್ಗೆ ಭಾರಿ ಮೋಕೆ ಉಮೇದು ಇತ್ತಿನಂಚಿನ ತಾರ್ನ ತಣ್ಯಾರ ಗುಂಜಿ ಶಾಲು ಪಡೆದ ಅನಾಥ ಉನ್ನತ ಶಿಕ್ಷಣಕ್ಕೆ ಆಶೀರ್ವಾದ ಮಲ್ತೊಂದಲ್ಲಿ ಮದುವೆ 2 ಜನ ನಮ್ಮ 25ನೇ ವರ್ಷ ದುಮ್ಮುದ ಬಟ್ಟೆ ಹಿಡ್ಕೊ ಹೊರ ವೇದಿಕೆ ಬರೋಡು. ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಭರತನಾಟ್ಯ ಕ್ಷೇತ್ರಡು ಕರ್ನಾಟಕ ನಮ್ಮ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯಿನಾರೆ. ಜ್ಞಾತ ಶಿಷ್ಯಂದಿರಿನ ಬಲಗಣ ಇತ್ತಿನ ಪ್ರಮೋದ್ ಉಳ್ಳಾಲ್ ಮದುವೆದ ವಾರ್ಷಿಕೋತ್ಸವ ನಾವು ಮಾತಿರಲ್ಲ ಶುಭ ಹಾರೈಕೆ ಮತ್ತು ಮಕ್ಕಳಿಗೆ ಅವಕಾಶ ಇತ್ತು. ಸಮರ್ಪಣ ಪರಿವಾರ ಬಹುಶಃ ನಮ್ಮ ವಸಂತ್ ಕೋಡಿಮೇರ್ನ ಒಂಜಿ ನಯನಕ ರಡ್ಜನ ಇಪ್ಪುಣಂಚಿದ ಒಂಜಿ ಸಂಸ್ಥೆ ಸಮರ್ಪಣ ಪರಿವಾರ. ಈ ಟ್ರಸ್ಟದ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮಾತರ ಸದಸ್ಯರು ಬರೋಡು ಸೌಮ್ಯ ಸಮರ್ಪಣ ಪರಿವಾರದ ಒಂಜಿ ಲೆಕ್ಕಡೊಂಜಿ ಗೌರವ ಅರ್ಪಣೆದ ಕಾರ್ಯಕ್ರಮ. ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ 25ನೇ ವರ್ಷದ ಮದುವೆದ ವಾರ್ಷಿಕೋತ್ಸವ ನಾವು ಮಾತೆಲ್ಲ ಸೇರೊಂದು ಅರೇನು ಗೌರವ ಅರ್ಪಣೆ ಮಲ್ಪನಕ್ಲಿಗೆ ಅವಕಾಶ ಬರ್ತಿ ದೈದಿದ್ದು ಮಾತೆಲ್ಲ ಬರ್ತದೆ ಗೌರವಿಸೋಡು ವಿನ್ನಯ ಮಲ್ತೊಂದುಲ್ಲೆ ನಾರಾಯಣ ಗುರು ಸೇವಾ ಸಮಿತಿ ಮಂಜನಾಡಿದಾಕಲ್ಲ ಗೌರವ ಗೌರವಲೇರಿ ನಾರಾಯಣ ಗುರು ಸೇವಾ ಸಮಿತಿ ಮಂಜನಾಡಿದಾಕಲು ದೈದಿದ್ದು ಬತ್ತಿದಾಕಲು ಗೌರವ ಅರ್ಪಣೆ ಮಲ್ಪಡು. ಈ ಬಂಧ ಅನುರಾಗದ ಅನುಬಂಧ. ಧಾರ್ಮಿಕ ಕ್ಷೇತ್ರಡು ಬೇಂದು ಬೆಂದಿನ ಶ್ರೀಧರ್ ಪರೇಡ ದೈದಿದ್ದು ವೇದಿಕೆಗೆ ಬರಡು ಒಂಜಿ ಗೌರವವನ್ನು ಸ್ವೀಕಾರ ಮಲ್ಪಡು. ನಮ್ಮ ಕುರುಪನಕ್ಲಿ ಅವಕಾಶ ಉಂಟು. ಕಾರ್ಯಕ್ರಮ ಎಂಕ್ಲ ಆರಂಭ ಮಲ್ತದ ಬಹುಶಃ ಎಡ್ಡೆ ಒಂಜಿ ವಿಶೇಷವೈನಂಚಿನ ಕಾರ್ಯಕ್ರಮ ಒಂಜಿ ಇಲ್ಲ ಬಾಕಿಲಿ ಈ ರೀತಿಯ ಕಾರ್ಯಕ್ರಮ ಆಪನಂಚಿನ ಭಾರಿ ಕಡಿಮೆ. ದೇವಸ್ಥಾನ ಡಿಪು ರೊಮ್ಮಗಲ ಸಲೀಪ ತನ್ನ ಬೇತೆ ಬೇತೆ ಸಾಮಾಜಿಕ ಸಂಸ್ಥೆಯಲ್ಲೂ ಕಾರ್ಯಕ್ರಮ ಮಲ್ಪುವ ಒಂದು ವ್ಯಕ್ತಿ ಈ ರೀತಿ ಕಾರ್ಯಕ್ರಮ ಮಲ್ಪಡುವುದನ್ನು ಆ ಮನುಷ್ಯ ಇತ್ತನಂಚಿನ ತುಡಿತಲು ಕಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ
ಮಧು ಗೌರವಾಧ್ಯಕ್ಷರು ಒಂಜಿ ಬೆಲ್ಲವ ಸಂಘದ ಗೌರವಾಧ್ಯಕ್ಷರಾದ ಸೇವೆ ಮಲ್ತದ್ದು ಇಪ್ಪುನಂಚಿನ ಒಂಜಿ ನೆನಪುಗಾರೆ ಒಂಜಿ ವಿಶ್ವ ನಕ್ಲು ಬರಲಿ ಒಂಜಿ ಕೈ ಕೊಡ್ದು ವಿಶ್ ಮಲ್ತೊಂದು ಅದಕ್ಕೆ ವನಸ್ ತಂಚಿ ಪೋಲಿ ನಿಕಲ ವಿನಂತಿ ಮಲ್ತೊಂದುಲ್ಲೆ ಎಡ್ಡೆ ಒಂಜಿ ಸಂಗೀತ ಒಂಜಿ ರಸಮಂಜರಿ ಕೊರ್ಪುನಂಚಿತ್ತ ಒಂಜಿ ಕಾರ್ಯಕ್ರಮ ಕೊರ್ಪುನರು ನಣೂರಿ ನಾಟಕ ಕಲಾವಿದರು ಶ್ರೀಯುತ ಹರೀಶ್ ಕುಮಾರ್ BM ಉಚ್ಚಿಲಗುಡ್ಡೆ ಶಾಲೆದ ಮುಖ್ಯೋಪಾಧ್ಯಾಯರು ಮಂಜರಿ ಕಾರ್ಯಕ್ರಮ ಮುಲ್ಪ ವೇದಿಕೆ ಎದುರು ಬಾಗುಡಲ್ಪ ನಡಪುಣು ಹೌದಾ ಸುರುಕಾದಿತ್ತೆ AK ಬಾಬು ಸರ್ ಒಂಜಿ ಕೂಡ ವಿಶ್ ಮಲ್ತೊಂದ್ರೆ ಒಂಜಿ ಮೇಟಾರ್ನ ಸಂಗೀತ ರಸಮಂಜರಿ ಕಾರ್ಯಕ್ರಮ ದುಂಬರಿಯರುಂಡು ತನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ 101 ವರುಷ ಚಿಲ್ಲಿರಲಿ ಹರುಷ ಬೆಳಗಿರಲಿ ಒಲವ ಹಣತೆ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ
ಅಡ್ವೊಕೇಟ್ ಜನರಲ್ ಆದ ಈ ಭಾಗದ ಒಂಜಿ ಪುದರ್ನ ನಮ್ಮ ದೂರದ ಬೆಂಗಳೂರಿಗೆ ಕೊಂಡು ಪೋಯಿನಾರು. ಇರ್ನ ಒಂಜಿ ಆಗಮನಕ್ಕೆ ಮಾತಿರ್ಲ ಜೋರಾಯಿನ ಒಂಜಿ ಚಪ್ಪಲಿಡಾರಿಗೆ ಅಭಿನಂದಿಸಾಗ ಇರ್ ನನಾತ್ ಉನ್ನತ ಸ್ಥಾನಕ್ಕೆ ಪೋಡು ನನಾತ್ ಎಂಕಲ್ನ ಊರ್ದ ಕೀರ್ತಿನ ಹೆಚ್ಚು ಮಲ್ಪೊಳಿ ಬಂದು ಆ ದೇವಡ ನಟ್ಟೋನು ಇರಿಗೆ ಮಲರಾಯ ಬಂಟ ದೈವಸ್ಥಾನ ಜನಾರ್ದನ ಸ್ವಾಮಿ ವಿಷ್ಣುಮೂರ್ತಿ ದೇವರಲ್ಲಿ ಇರಿಗೆ ಆಶೀರ್ವಾದ ಮಲ್ಪಂದು ದೇವರಿಡ ನಟ್ಟೋನು. ಆತ್ಮೀಯರೇ, ನಮ್ಮ ಕಾರ್ಯಕ್ರಮದ ಕಡೇತ ಘಟ್ಟದ ಒಂಜಿ ವೇದಿಕೆದ ಕಾರ್ಯಕ್ರಮ ಮುಗಿತಲ್ಲ ಮಲ್ತೊಂದುಲ್ಲ ನನ್ನ ಮದುವೆಗೆ ನಮ್ಮ ಮಾತೆಲ್ಲ ಸೇರ್ದೊಂಜಿ ಶುಭಾಶಯ ಕೊರ್ಪುನಚಿನ ಕಾರ್ಯಕ್ರಮ ದಯದಿದ್ದು ಮಾತ ಭಿನ್ನದಂಗ್ಲ ತೀರ್ಥ ಚಾವಡಿ ಪೋಡು ನಿಕ್ಲ ಭಿನ್ನ ಮಲ್ತನು. ಕವಯತ್ರಿ ಬೊಕ್ಕ ವೀರರಾಣಿ ಹಬ್ಬಕ್ಕ ಉತ್ಸವ ಪ್ರಶಸ್ತಿ ಪಡೆದಿನಾರು ನಮ್ಮ ಮಿಸಸ್ನ ಕುಟುಂಬದವರು ಮಾಮಿ ಜಾನಕಿ ಬ್ರಹ್ಮ ಅವರು ಬೈದರು ಅರೆಗೆ ತುಂಬ ಹೃದಯದ ಸ್ವಾಗತನು ಕೋರೊಂದುಲ್ಲ. ಅವೇ ರೀತಿ ಮಾಮು ಸುಧಾಕರ್ ಆರ್ಲ ಬೈದರು ಅರೆಗಲ ಸ್ವಾಗತ, ಆರ್ನ ಮರ್ಮಯೆ ಬೈದರು ಅರೆಗಲ ಸುಸ್ವಾಗತ ಮಂತೋಲ್ಲ. ಸುಪ್ರೇಮ್ ಪೂಜಾರಿ ಯಾರು ಬೈದರು ಅರೆಗಲ ಆತ್ಮೀಯ ಸ್ವಾಗತ. ఒక ವಸಂತಿ ಅಕ್ಕ ತೋನ್ಸೆ ಅರೆಗಲ ಆತ್ಮೀಯವಾದ ಸ್ವಾಗತ ಕೋರೊಂದಿಲ್ಲ. ಜಾನಕಿ ಬ್ರಹ್ಮ ಅವರು ನಮ್ಮ ಒಂಜಿ ಎಲ್ಲಿಯ ಒಂಜಿ ಸನ್ಮಾನನು ಸ್ವೀಕರಿಸ ಮಾಡ್ಕೊಳ್ಳೋದು ಕೇನೋದಿಲ್ಲ. ಮಾಜಿ ಅಧ್ಯಕ್ಷರಾದ ಶ್ರೀ ಜಾನಕಿ ಬ್ರಹ್ಮ ಇವರಿಗೆ ನಮ್ಮ ದಂಪತಿಗಳಾದ ನಯನ ವಸಂತ್ ಪೂಜಾರಿ ಇವರು ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಇವರನ್ನು ಗೌರವಿಸಬೇಕಾಗಿ ವಿನಂತಿ. ಜಾನಕಿ ಬ್ರಹ್ಮಾವರ್ ಇವರು ತುಳುಕೂಟದ ಮಾಜಿ ಅಧ್ಯಕ್ಷರು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು ತೆರೆಯುವ ಸಮಯ. ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮಳೆ ಬಿಸಿಲಿರಲಿ, ಸಿಹಿ ಕಹಿ ಇರಲಿ, ಆಸರೆಯಾಗುವ ವಚನದ ಸಮಯ. ಮಂಗಲ ಸೂ
ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ, ಚೆಲುವಿನ ಔತಣದ ಸಮ್ಮೇಳನ. ಪಲ್ಲಕ್ಕಿ ಎಂದು ಹಾರುವ ಹಕ್ಕಿಯಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಬಲಗಾಲ ನಿಟ್ಟು ಬಾಳಿಂದು ಒಳಗೆ ಬಂದಿದೆ. ಮನದಂಗಳದಲ್ಲಿ ಪ್ರೀತಿಯ ದೀಪ ಬೆಳಗಿದೆ. ಪ್ರೀತಿ ಖಯಾಲಿ ನನ್ನ ಹಾಟಲ್ಲಿ, ಡೌಟು ಇನ್ನೆಲ್ಲಿ, ಐ ಆಮ್ ಸೋ ಇನ್ ಲವ್ ವಿತ್ ಯು. ಲೆಕ್ಕ ಇನ್ನೆಲ್ಲಿ ಎಲ್ಲ ಮಾಮೂಲಿ ನಮ್ಮ ಪ್ರೀತಿಲಿ. ಓ ಗರ್ಲ್ ಐ ಲವ್ ಇಸ್ ಟ್ರೂ. I'm feeling so ready, oh my heart beating on my sleeves for you. I'm always on my knees, I'll be your shadow. My marriage is fixed, I'm ready to take the risk, yo. My marriage is fixed, I'm ready to take the risk, yo. When I look at you, myself as a leader, every time I see your heart is a beat, I'll make sure that nobody's dropping a feed. With you by my side, there's no defeat. My marriage is fixed, I'm ready to take the risk, 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 risk. ಅಷ್ಟ ಸಖಿಯರಿಗೂ ಕಷ್ಟನೇ ಕೊಡಲ್ಲ, ನನ್ಗಂತೂ ಇಷ್ಟ ಎಲ್ಲ. ನಷ್ಟ ಆದ್ರೂನು ಯಾರ್ ಕೈನೂ ಬಿಡಲ್ಲ, ನಾನಂತೂ ಗೋಪಿಲೋಲ್ಲ. ಸೋತೆ ನೋಡಿ ಕಿರುನಗೆ ನಮ್ಮ ಇವತ್ತಿನ ಒಂದು ನಮ್ಮ ವಿವಾಹ ವಾರ್ಷಿಕೋತ್ಸವದ 25ನೇ ವರ್ಷದ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟ ನಮ್ಮ ಸಮರ್ಪಣಾ ಪರಿವಾರ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದ ಮೋಹನ್ ಶಿಲ್ಲಾರ್ ಅವರು ನನ್ನ ಆತ್ಮೀಯ ಮಿತ್ರರು, ಹಾಗೂ ನಮ್ಮ ಈ ಸಮರ್ಪಣಾ ಪರಿವಾರ ಟ್ರಸ್ಟ್ನ ಮುಖ್ಯಸ್ಥರಾದ ಇನ್ನೋರ್ವರು ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಜೀವನ್ ಮಾಡೂರು, ಇವರಿಗೆ ನಮ್ಮ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಂದು ಸಣ್ಣ ಸ್ಮರಣಿಕೆಯನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೇವೆ. ಸೋತೆ ನೋಡಿ ಕಿರುನಗೆ ನಮ್ಮ ಪ್ರೀತಿ ಹೊಸ ಬಗೆ, ಒಂದೇ ವಧುವ ಬಾಡಿಕೆ ಮರೆತೆ ಬಿಡುವ ಮೆಲ್ಲಗೆ. ಮಾಡರ್ನ್ ಮ್ಯಾರೇಜ್, my marriage is fixed, I'm ready to take the risk, yo. ಜೀವನ್ ಮಾಡೋರು ಇವರು ಕೂಡ ನಮ್ಮೊಂದಿಗೆ ಎಲ್ಲ ವಿಷಯದಲ್ಲೂ, ಯಾವುದೇ ವಿಷಯ ಇರಲಿ ನೀವೇನು ಟೆನ್ಷನ್ ತಗೊಳ್ಬೇಡಿ, ನಾನಿದ್ದೇನೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಜೀವನ್. ಅವರ ಗಮ್ಮತ್ತು ಇವೆಂಟ್ಸ್ನ ಮಾಲೀಕರು, ಎಲ್ಲ ಡೆಕೋರೇಷನ್ ಎಲ್ಲ ಅವರದೇ. ಡೆಕೋರೇಷನ್ ಬ್ಯಾನರ್ ಮತ್ತೆ ಅಲ್ಲಿ ಎದುರು ಡೆಕೋರೇಷನ್ ಮಾಡುವುದಂತ ಹೇಳಿದ್ರು ಕೂಡ ಇವರೇನು ಮಾಡಿದ್ರು, ಎಲ್ಲರನ್ನೊಂದು ಗಮ್ಮತ್ತಾಗಿ ಮಾಡುವಂತ ಹೇಳಿ ಗಮ್ಮತ್ ಇವೆಂಟ್ಸ್ನ ಮೂಲಕ ನಮಗೆ ತುಂಬ ಗೌರವಯುತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಲು ನಮ್ಮೊಂದಿಗೆ ಸಂಪೂರ್ಣ ಸಹಕರಿಸಿದ್ದಾರೆ ಜೀವನ್ ಮಾಡೂರು ಹಾಗೂ ನಮ್ಮ ಮೋಹನ್ ಶಿಲ್ಲಾರ್, ಪ್ರಸಿದ್ಧ ನಿರೂಪಕರು. ಇಲ್ಲಿ ಮಾತ್ರ ನಿರೂಪಕರಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಹೋದರೂ ಮೋಹನ್ ಶಿಲ್ಲಾರ್ ಅಂತ ಹೇಳಿದ್ರೆ ಇಡೀ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಗುರುತಿಲ್ಲದವರು ಯಾರಿಲ್ಲ. ಅವರು ನನ್ನ ಆತ್ಮೀಯ ಮಿತ್ರರು. ಹಾಗೆ ಯಾವುದೇ ನನ್ನ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ನನಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಂಪೂರ್ಣವಾಗಿ ಸಹಕರಿಸಿದ ಮೋಹನ್ ಶಿಲ್ಲಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾನು
ಬರುವುದ ಕಾರ್ಯಕ್ರಮ ಮಾತಿರಲಿಲ್ಲ ಮನಸ್ಸಿನ ಗೊಂದು ಕೇಳ್ತಾ ಹೋಗ್ಬೋದು. ನಮ್ಮ ಸತೀಶನ್ನೇ ನಮ್ಮ ಕಾರ್ಯಕ್ರಮ ಬರ್ತೀರು ಈ ಎರಡು ಪಾತ್ರೆ ಸತೀಶನ್ನ ಒಂದನ್ನೇ ಎಕಡೆ ಬಂದಿರ್ತೀವಿ ಈ ಸತೀಶನ್ನೇ ಬಂದ ಮುಂಚೆ ಎರಡು ಪಾತ್ರೆ ಅಲ್ಲ ಅಂಗಲಕ್ಕೂ ಕೂಡ ಎರಡು ಪಾತ್ರೆ ಶುಭ ಹಾರೈಸೋದು. 25 ವರ್ಷದ ಮದುವೆಯಿಂದ ವಾರ್ಷಿಕೋತ್ಸವದಲ್ಲಿ ವರ್ಷ 25 ವರ್ಷವನ್ನು ಸಂಖ್ಯೆ ಮಾತ್ರ ಅಷ್ಟೇ ಅವು ಜೀವನದ ಹೆಡ್ಡೆ ಹಾಕಲ ಓವೇ ಒಂದು ಚಟುವಟಿಕೆದ ಒಂದು ಭಾಗ ಹಾಗೆ ಎರಡು ಪಾತ್ರೆ ಭಿನ್ನ ಮತ್ತು My marriage is fixed. I'm ready to take the risk. ನಮ್ಮ ಬಾರಿ ಪುಗ್ಲದ ಬಾರಿ ಖುಷಿದ ಸಂಭ್ರಮದ ಈ ಒಂದು ಲೇಸಿದ ಮಾತೆಲ್ಲ ಭಾಗವಹಿಸಿದ ವಿಶೇಷವಾದ ಸಮಾಜ ದಿದ್ದುನಂಚಿನ ಕೆಲಸ ಮಲ್ಪನ ವಿಶೇಷವಾದ ಜೋಕ್ಲೆಗೆ ಶಿಕ್ಷಣ ಕೊರ್ಪನಂಚಿನ ಮಸ್ತ್ ಜನ ಟೀಚರ್ ನಕ್ಲ ಮಾಸ್ಟರ್ ನಕ್ಲ ಎದುರಿಲ್ಲ ನಿಕ್ಲ ಮಾತೆರ್ನಲ್ಲ ಸಮ್ಮುಖಡು ನಿಕ್ಲೊಟ್ಟಿಗೆ ಅದನ್ನ ವೃತ್ತಿ ಜೀವನಡು ವಸಂತ ಮಾತಲ್ಲ ಬಕ್ಕ ನಯನ ಟೀಚರ್ಲ ರಡ್ಡು ಜನಲ ವೃತ್ತಿ ಜೀವನಡ್ಲ ನಿಕ್ಲೊಟ್ಟಿಗೆ ನಿರಂತರವಾದ ವೃತ್ತಿನ ಪ್ರಾಮಾಣಿಕವಾದ ಮಲ್ತನಾರು ಇನಿ ರಡ್ಡು ಜನಲ ನಿವೃತ್ತಿ ಆದ ದುಂಬದ ದಿನಕ್ಲೆಡು ಪ್ರವೃತ್ತಿ ಬೇತೆ ಸಾಮಾಜಿಕವಾಗಿ ನಂಚಿನ ಪ್ರವೃತ್ತಿಗೆ ಪೋಪು ನಂಚಿನ ಸುಸಂದರ್ಭ ಈ ಸಂದರ್ಭಡ್ ಅಕ್ಲನ ವೈವಾಹಿಕ ಜೀವನದ 25ನೇ ವರ್ಷದ ಸಂಭ್ರಮದ ಈ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಸೇರಿದ ವಿಶೇಷವಾದ ವಸಂತ ಮಾಸ್ಟರ್ಗಳ ನಯನಕ್ಕಾಗ್ಲ ನಮ್ಮ ಮಾತೆರ್ನೆಲ್ಲ ಬರಬಾದ ಹೃತ್ಪೂರ್ವಕವಾಗಿ ನಂಚಿನ ಶುಭಾಶಯ ಬಕ್ಕ ಅಭಿನಂದನೆದ ಈ ಪಾತೆರನ ಈ ಸಂದರ್ಭ ಪನೊಂದು ಅಕ್ಲನ ಜೀವನಡು ದುಂಬಾಗಲ ಯಾಪಲ ಮಾಸ್ಟರ್ ಬಕ್ಕ ಟೀಚರ್ ನಿವೃತ್ತಿ ಆಂಡ ಬಂಗ ದಯಬಂಡ ಅಕುಲು ಹೆನ್ನಲ ಬೊಡೆದಿ ಟೀಚರೇ ನಿವೃತ್ತಿ ಆಂಡ ಬಂಗ ಅಕ್ಲೆಗೆ ಶಾಲೆದ 50 ಜೋಕುಲನೊಟ್ಟಿಗೆ ಇತ್ತ ಕಮ್ಮಿ ಆತನು 5 ಜೋಕುಲು ಇತ್ತಿನ ಶಾಲೆಲ್ಲ ಉಂಡು ಅಂಡ ಜೋಕುಲ್ನ ನಡುಟು ಪಾಠ ಮಲ್ತದೆ ನಿವೃತ್ತಿ ಆಯ್ಬಾಗ ಕಿರಿಕಿರಿ ಜಿಂಡಾಪುಜಿ ಅದೇ ಕಿರಿಕಿರಿ ಜಿಂಡಾಪುಜಿ ಮಾಸ್ಟರ್ಗಳ ಟೀಚರ್ಗಳ ಹೆಂಗೆ ಈ ಮಾಸ್ಟರ್ಗೆ ಇಂಚನೆ ಆತನು ಇತ್ತಗೋಸ್ಕರ ಒಟ್ಟು ನಮ್ಮ ಸ್ವಾಭಾವಿಕವಾದ 25 ವರ್ಷದ ಒಂಜಿ ವೈವಾಹಿಕ ಜೀವನಲ ಬಕ್ಕ ಅಂಚನೆ ಸರ್ಕಾರಿ ಸೇವೆಯನ್ನ ಅವೇ ರೀತಿಡು ಎಡ್ಡ ರೀತಿಡು ನಡಪಾವಂದು ಬತ್ತನಕ್ಲು 2 ಜನ ದಂಪತಿನಕ್ಲು ಅವೇರೆ ಕಡೆ ಇನಿಕ್ಲ ಸಮಾಜಡ್ ಬೇತೆ ರೀತಿಯ ಸಾಮಾಜಿಕ ಕೆಲಸದ ಒಟ್ಟಿಗೆ ಸಮಾಜಮುಖಿ ಆಯ್ನಂಚಿನ ಕೆಲಸ ಮಲ್ಪನ ಮುಖಾಂತರ ಸಮಾಜಡ್ ಈ ಥರದ ಮಾತೆರ್ನಲ ವಿಶ್ವಾಸ ಪ್ರೀತಿ ಗಳಿಸುವ ಅಂಚಿನ ಪ್ರಾಮಾಣಿಕ ಪ್ರಯತ್ನನ 2 ಜನಲ ಮಲ್ತೊಂದೇರು ಎನ್ನ ದೇವರ ಪ್ರಾರ್ಥನೆ ಶ್ರೀಕೃಷ್ಣ ಪರಮಾತ್ಮದ ಪ್ರಾರ್ಥನೆ ಹಾಕ್ಲಿ ಗೆಡ್ಡೆ ಆರೋಗ್ಯ ಕೊರ್ಲೆ ಆಯುಷ್ಯ ಕೊರ್ಲೆ ಅಂಚನೆ ದುಂಬುದ ಜೀವನಡು ಸಾಮಾಜಿಕವಾದ ಕೆಲಸ ಮಲ್ಪರೆಗೆ ಸಮಾಜದೊಟ್ಟಿಗೆ ಹೆಚ್ಚು ಬೆರೆಯರಿಗೆ ಬಕ್ಕ ಅಕ್ಲನಲ ಸಾಂಸಾರಿಕ ಜೀವನಡು ಅಕ್ಲನ ಕುಟುಂಬದ ಒಟ್ಟಿಗೆಲ್ಲ ಹೆಚ್ಚು ಬೆರೆಯರಿಗೆ ದೇವರ ಸಂಪೂರ್ಣವಾಗಿ ನಂಚಿನ ಆಶೀರ್ವಾದ ಅನುಗ್ರಹ ದೇವರನ ಶಕ್ತಿ ಕೊರಡಂದು ಈ ಸಂದರ್ಭ ಪನೊಂದು ಈ ಸಂದರ್ಭ ವಸಂತ ಮಾಸ್ಟರ್ನ ಯಾನು ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆಡು ಒಂಜಿ ಮಾಸ್ಟರ್ ನಕ್ಲೆಗೆ ಆಪು ನಂಚಿನ ಒಂಜಿ ಪ್ರಕೋಷ್ಠ ಉಂಡು ಆ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ್ಕೆ ಆದಲ ಮಲ್ಪ ಅಂದು ಈ ಸಂದರ್ಭ ಪನೊಂದು ಅರೆಗೆ ವಿಶೇಷವಾಗಿ ನಂಚಿನ ಅಭಿನಂದನೆಯನ್ನು ಸಲ್ಲಿಸಾದು ಯಾನು ಅರೆಗೆ ಹೃತ್ಪೂರ್ವಕ ಪಿರೋರ ಅಭಿನಂದನೆಯನ್ನು ಸಲ್ಲಿಸಾದು ಎನ್ನ ಪಾತ್ರ ನಿಂತವೇ ಜೈನ್ ಜೈ ಕರ್ನಾಟಕ. ಲೈಫ್ ಟೈಮ್ ವಾರಂಟಿ ನಿಮ್ಗೆಲ್ಲ ಲವ್ ಅಂತೂ ಕಮ್ಮಿನೇ ಆಗೋದಿಲ್ಲ 7 ವಂಡರ್ಸು
ಮೊದಲೇ ಟೀಟಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಚಾಕ್ಲೇಟ್
ತಪ್ಪಿತನ ಕ್ಷಮಿಸಲೇ. ಕಾರ್ಯಕ್ರಮದ 11 ಗಂಟೆ ಶುರು ಆಡುತ್ತೇನೆ ಅಂಕಲ್ನ ನಮ್ಮ ಸಭಾ ಕಾರ್ಯಕ್ರಮ ಮಲ್ತಿನ ಹೇಳ್ದಾರ ಸ್ಪರ್ಧೆ ಇಂಚಿ ಜೋಕುಲ್ನ ಕಾಂಪಿಟೇಷನ್ ಮಲ್ ಬರಾಯಿಜಿ ಇತ್ತೆ ಜೋಕುಲು ಭಾರಿ ಆಸೆರುಳ್ಳಿರ ಇಡ್ದು ಜಾಸ್ತಿ ಅಂಕಲ್ನ ವಸಂತ್ ಸರ ಇಡ್ದು ಜಾಸ್ತಿ ಆಸೆರುಳ್ಳಿರ ಜೋಕುಲು ಇಂಚಿ ಕಾಂಪಿಟೇಷನ್ ಮಲ್ಪೊಡುಂದು ಈತ ಜನ ಸೇರ್ತಾರೆ ರಡ್ಡು ಟೀಮ್ ಮಲ್ಪನಡ್ಡೆ ಅದೇ ಪುಣ್ಣುಲ್ಲ ಬೈತೆ ಅನ್ಬೇಕು ನಾನು ಆಣುಲು ಬಕ್ಕವಲೆ ತಿರ್ತು ಬಲೆ ಆಣುಲು ರೆಡಿ ಅದು ಇರಬಹುದು ರಿಷಿಕಾ, ರಶ್ಮಿಕಾ, ಆದ್ಯ, ಪೂರ್ವಿ. ಲೈನ್ ಉಂತಲಿ ಸರಿ ಅಂಚೆ ಲೈನ್ ಉಂತಲಿ. ಸ್ಪರ್ಧೆ ಕಾರ್ಯಕ್ರಮ ಅಲ್ಪರ ಬೀನ್ಸ್ ಕೊಂಡ್ರವಂತೆ ಬೀನ್ಸ್ ಕೊರ್ಲಿಂಗ್ ಪಾಪ ಬೂರದಲ್ಲೂ ಬೀನ್ಸ್ ಪದಾರ್ತೀರು ಬೀನ್ಸ್ ಒಂಜಿ ತೊಟ್ಟೆ ಬೀನ್ಸ್ ಉಂಡು ಫ್ರಿಡ್ಜ್ ಉಂಡು ಕಾಂಪಿಟೇಷನ್ ಬೀನ್ಸ್ ಬೊಕ ಸ್ಟ್ರಾಲ ಈ ಬೀನ್ಸ್ ಎಲ್ಲ ಕೊರ್ಪೇನು నేను తెప్పుడు లేకుండా పోయిన కొంటారు అంతే నేను ఓ బీన్స్ నేను కొనತ್ತೆ ಕಾಂಪಿಟೇಷನ್ ಜೋಕ್ ಲೆವೆಲ್ ಪೊಡಿಗೆ ಸರಿ ಫಲವ ಆಯ್ತಾ ಬೀನ್ಸ್ರಾ ಫಲವ್ ಬಿಡ್ತಿ ಇಂತ ಪನ್ನ ತೋಜೇನು ಮಾತ್ರ ಗೊತ್ತಾವ್ದು ಬೀನ್ಸ್ಗೆಲ್ಲ ಇಂಚ ಒಂದು ಅವು ಬಿಡ್ಚಂಗೆ ಬೀನ್ಸ್ ಅವು ಕಸಿಪು ಅನ್ಬಿಡಲ್ಲ ಇತ್ತ ಜೋಕುಲು ಮಾತ್ರ ನಮ್ಮ ಒಟ್ಟಿಗೆ ಸೇರೊಂದಿರು ಬಾರಿ ಖುಷಿ ಟುಲ್ಲಿರು ಸ್ಪರ್ಧಾ ಕಾರ್ಯಕ್ರಮಕ್ಕೂ ನಾವು ಮಾತೆಲ್ಲ ತಯಾರಾತ ಪ್ರೈಝೆಲ್ಲ ಮಸ್ತ್ ಕಾಣ್ತೀರಿ ಮತ್ತೆ ಜೋಕುಲು ಒಂಜಿ ಕಾಂಪಿಟೇಷನ್ ಒವು ಅಷ್ಟು ಜನ ಕಾಂಪಿಟೇಷನ್ ಮಲ್ಪಡು ಅವತ್ತಾ ಸರಿ ಇತ್ತೆ 100 ತಿರ್ತು ಕೌಂಟು ಆಯ್ತಾ 199, 98, 97 ನಿಖಿಲ್ ಪುರ ಜಡ್ಜಸ್ ನಿಖಿಲ್ ಪುರ ತೀರ್ಪು ಕೊರ್ರ ಏರ್ ನಾನ್ ಸ್ಟಾಪ್ ಅನ್ಪೇರು 100, 99, 98, 97, 96, 95, 94, 93, 92, 91, 90, 89 ಓಕೆ ಸರಿ ಆಯ್ತಾ ಏರ್ ಪನ್ಪರು ನಾನ್ ಸ್ಟಾಪ್ ಆಗಲಿ ವಿನ್ನರ್ ಸರಿಯಾ ಏರ್ ಸ್ಟಾರ್ಟ್ ಏರ್ ಮಲ್ಪರು ಶುರು ತೇರು ಆ ಬರಿ ಆ ಬಂಜಿ ಸ್ಟಾರ್ಟ್ ಮಾಡ್ಲಿ ಫಸ್ಟ್ ಅಂಚೆ ಲೈನ್ ಉಂತಲೇ ಅಂಚೆ ಉಂತಲೇ ಇಂಚುಂತಲೇ ಒಂದು ಇಂಚು ಉಂತಲೇ ಒಂದು ಇಂಚು ಉಂತಲೇ ಇಂಚ ಉಂತಲೇ ಒಂದು ಅಂಚು ಉಂತಲೇ ಲೈನ್ ಉಂತಲೇ ತೋಜಿರತ್ತಾ ಇತ್ತೆ ಇರಪುದರ ಇಂಚ ರಿಷಿಕಾ ಒಂಜಿ ಚಪ್ಪಳ ಜೋರು ಬರಡು ಒಂಜಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಜಪ್ಪನಾಗ ಪ್ರೈಸ್ ಇಂಪಾರ್ಟೆಂಟ್ ಅತ್ತು ಯಾನು ಸುರುಕು ಆಯ್ನು ಸ್ಟಾರ್ಟ್ ಮಲ್ಪೆ ಬಂದ್ಬಿಡ ಅವು ಅರ್ಧ ಪ್ರೈಸ್ ಎತ್ತೊನ್ಲೆಕನೆ ಇಂಚಿತ್ನ ಉಮೇದಿತ್ತು ನಂಗೆ ಹೂ ಸ್ಪರ್ಧೆ ಕಾರ್ಯಕ್ರಮ ಮಲ್ಪರೆಲ್ಲ ಕಷ್ಟ ಆಪುಜಿ ಬಹುಶಃ ಎಣಿತ ಕಾರ್ಯಕ್ರಮದ ಒಂಜಿ ಎಕಡೆ ಅಂತೂ ರಡ್ಡು ಪದ್ಯ ಬಂದಾಗ ಪನಂದನೆ ಬತ್ತು ಡ್ಯಾನ್ಸ್ ಮಲ್ತು ಮಸ್ತ್ ಮಲ ಯಾಕಂದ್ರೆ ಡ್ಯಾನ್ಸ್ ಆಂಡ್ ಐದು ಕೊಂಜಿ ಪಂಡದು ಒಂಜಿ ಕೂರ್ದೊಂಜಿ ಡ್ಯಾನ್ಸ್ ಮಲ್ತಿನ ಅಂಚಿತ್ನ ರಿಷಿಕ ಬಹುಶಃ ಭವಿಷ್ಯಡ್ ಒಂಜಿ ಎಡ್ಡೆ ಒಂಜಿ ಉಜ್ವಲ ಭವಿಷ್ಯ ಉಂಡು ಎಡ್ಡೆ ದೇವಿ ರೆಡ್ಡೆ ಮಲ್ಪಡೋದು ಕೇನೊಂದು ಇತ್ತೆ ಗೊತ್ತಾನ ಡಿಕ್ರೀಸ್ ಆರ್ಡರ್ ಒಂದು ಬರತಿ ಗೊತ್ತಾನತ ಎಂಚ ಸ್ಟಾರ್ಟ್ ಒಂದು ಪಲ್ಲೆ 199 ಲೇಟ್ ಮಲ್ಪರೆಜಿ 100, 99, 98, 97, 96 ಇಂಚಪ್ಪ ನೋಡು ಓಕೆ ರೆಡಿ ಜಡ್ಜಸ್ ಏನತ್ತ ನಿಕ್ಲು ಪತಿ 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 ಪದಲ್ಲ 100, 99, 98, 90
ಅಡೆ ಪೋಂಡು 90 ತತ್ತನು 90 ದೇವ್ಲೇರು 90 ತೀರ್ತು ಹತ್ತಿಜಿ. ನೆಕ್ಸ್ಟ್ ಇರು ಉಳ್ಳಾರು ಕಾಂಪಿಟೇಷನ್ ಉಳ್ಳಾರು ಏತ್ ಬಂತೀರಿ ಮೂಜಿ ಎಸ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರಾ ಸರಿ ಬಲಿ ಪತ್ತಿ 199 ಬುಧರ್ ಬಲ್ಲಿ ಫಸ್ಟ್ ರಶ್ಮಿಕಾ. ಹಾಂ ಬಲ್ಲಿ 100, 99, 98, 97, 96, 95, 94, 92, 91. 93 ಇಜ್ಜಿಗೆ 90 ಡೇ ಬಾಕಿ ಆಯ್ತೀರಿ. ಎಸ್ ನಾನೇ ಇಂಚಿರ್ದು ಇರೋಣ ಬರ ಹಾಂ ಪುದರ್ ಬಲ್ಲಿ ಇಜ್ಜ ಅವು ಇಜ್ಜಿ ಅವು ಕಾಂಪಿಟೇಷನ್ ಇಜ್ಜಿ ಡ್ರಾಪ್ ಅಂಡ್ ನೆಕ್ಸ್ಟ್ ಪುದರ್ ಬನ್ನೋಡು. ಆದ್ಯ 100, 99, 98, 97, 96, 95, 94, 93, 92, 80, 81. 92 80 ಆನು 90 ತಪ್ಪಾಗ ಅಂದು 180. ಎಸ್ ನೆಕ್ಸ್ಟ್ ಪುದರ್ ಬನ್ನೋಡು. ಪೂರ್ವಿ 100, 99, 98, 97, 96, 95, 94, 93, 92, 91, 90. ದೀಪಕ್ ಸರ್ನ ಕರೆಕ್ಟ್ ಅಂಡು 90 ಬಾಕಿ ಅಂಡು ಹಾಂ ಸರಿ ಇತ್ತೀರಿ. ಶಾರ್ವರಿ 100, 99, 98, 97, 96, 95, 94, 93, 92, 91, 90, 89, 88, 87, 86, 85, 84, 83, 82, 81, 80, 79, 78, 77, 76, 75, 74, 73, 72, 71, 70, 69, 68, 69, 65, 64, 63, 62, 61, 60, 59, 58, 57, 56, 55, 54, 53, 52, 51. ಒಂಚೂರು ಚಪ್ಪಾಳೆ ಬರಡು 51 ಮೂಟ ಒಂಚೂರು ಮಲ್ಲ ಬಾಲೆ ತೊಂದರೆ ಇಜ್ಜಿ ಕಾಂಪಿಟೇಷನ್ ಕಾಪುಂಡು ನಂಗೆ ಪುದರಂಚೀರ್ನ ಶಾರ್ವರಿ ಬರೆದೀವಲ್ಲಿ ವಸಂತ ಮಾಸ್ಟರ್ಗೆ ಜವಾಬ್ದಾರಿ ಅವು ನೆಕ್ಸ್ಟ್ ಇರ್ನಾಡ ಹಾಂ ಇರು ಬಲೆ ಪುದರ್ ಬಲ್ಲಿ ಬಲ್ಲೆ ಅನ್ವಿಕಾ ಬಲ್ಲೆ 90 100 ಸಡನ್ 100 ಸಡನ್ ಬಿ 199. ಇರು ಬೊಕ್ಕ ಬಲ್ಲ ಫನ್ ಪ್ಯಾನ್ ಬೊಕ್ಕ ಕೊರ್ಪೆ ಅವೇ ಹಾಂ ಇರು ಪುದರ್ ಬಲ್ಲಿ ಇರ್ನಾ ಪತ್ತಲ್ಲಿ 100, ಹಾಂ ಬಲ್ಲಿ 199, 98. ಎಸ್ ಗುಡ್ ಆತು ಜನ ಪಂದ್ ಕೊರಿಯರು ಬೊಕ್ಕ ಫನ್ ಪೇರೋ ಅವತ್ತೆ ಇರಿಂಚೋಲಿ ದುಂಬಲಿ ಅವು ಮೈಕ್ ಅವು ಸೌಂಡ್ ಇರು ಪುದರ್ ಬಲ್ಲಿ. ತ್ರಿಷಾ 100, 99, 98, 97, 96, 95, 94, 93, 92, 91. 91 ಸ್ಟಾಪ್ ಆದನು ಇರು 91ದಾಗ ರಜನ ಇರಲ್ಲ 91ದಾಗ್ಲಿ ನನಗೆ 91 ಇರು ಬನ್ನಿ ಕಡೆ ಇರಿಂಚೋಲಿ ರಜನ ಇದು ಒಂಜಿ ವಿನ್ನರ್ 51 ವಿನ್ನರ್ ಆತಂದು ರಜನ ರನ್ನರ 90 ಇಲ್ಲರಾ ಏರು ಅಂದ ಹಾಂ ಪಣ್ಣ ಆತನು ಇಜ್ಜಿ ಸರಿ ಬಲೆ ಈಗಲೂ ಉಂತಲೆ ಇಂಚೋಲೆ ಪ್ರೈಸ್ ಬರ್ಚಾ ರಜನಕ್ಲ ಬಲೆ ಪ್ರೈಸ್ ಉಂಡಾ ವಿನ್ನರ್ ಏನಪ್ಪ ಶಾರ್ವರಿ ಇಂಥ ಒಂಜಿ ಡಿಕ್ರೀಸ್ ಆರ್ಡರ್ ನಂಬರ್ಸ್ ಪನ್ನೈಟ್ ವಿನ್ನರ್ ಜೋರಾದ ಚಪ್ಪಾಳೆ ಬರೋಡು ಎಸ್ ಹೊಡಿರಿ ಹಾಂ ಪ್ರೈಸ್ ಯಾರು ಇರಿ ಬರ್ಲಿ ಹಾಂ ವಸಂತ ಮಾಸ್ಟರ್ ಹಾಂ ವಸಂತ ಬಾಬಾ ಮಾಸ್ಟರ್ ರಜಾನ ಕೊರ್ಲಿ ಪೂರ್ವಿ ಹಾಂ ಪೂರ್ವಿ 92 ಲೇರು ರಜಾನ ಕೊಲ ಮೇರೆ ಕೊಂಚ ಮೇರೆ ಕೊರ್ಲಿ ಎಸ್ ಸಬಾಸ್ ಥ್ಯಾಂಕ್ ಯು ಎಸ್ ಬಾಯ್ಸ್ ಬಲೆ ಒಂದು ಮಾತ್ರೆಗಳ ಆಡಿಯನ್ಸ್ಗೆ ಸಿಂಪಲ್ ಹಾಂ ಆರೆಗಳಣ್ಣ ಜೋಕ್ಲು ಬತ್ತೀರಿ ಆಡಿಯನ್ಸ್ ಕೊಂಚ ಕ್ವಶನ್ ಪ್ರೈಸ್ ನಿಕ್ಲೆಲ್ಲ ತಿಕ್ಕೊಡತಿ 1 2 3 4 5 6 7 8 ಉಂಡತೆ 100 1000 ಮಿಲಿಯನ್ ಬಿಲಿಯನ್ ಕ್ರೋರು ಏತಲೆ ಪಡು ಈತ ಇಟ್ಟು 1 2 3 4 ಪಂಡ ಆಲ್ಫಾಬೆಟ್ಸ್ ABCDFG 26 ಮುಟ ನಂಬರ್ಸ್ ಉಂಡು ಒಂದು ಆಲ್ಫಾಬೆಟ್ಸ್ ಉಂಡು ಅಡ್ ಸಿ ಬರ್ಪಣ ಹಂಚಿದ್ರ ಒಂದು ಏತ್ ಸಂಖ್ಯೆ ಬಲ್ಲಿ ಕ್ರೋರು ಮುಟ್ಟ ಸಿ ಬರ್ಪು ನಾವು
ಎಕ್ಸಾಂಪಲ್ ತಾಲಜಿ ಎ 1 ONE 1 ONE 2 TWO 3 THREE ಪಟ್ಟ ನೋಡಿದ್ದೆ ಏತ ಇಟ್ಟು ಸಿ ಬರ್ಪುಂಡು ಮಿನಿಮಮ್ ಕೌಂಟ್ಸು ಬೇತಿಜ್ಜ ಅಂಚತ್ತು 1 crore ಮಾತ್ರನಾ ಬೇತಿಜ್ಜ ಹಾಂ ಬನ್ನಿ ಬೇತ ಬನ್ನಿ ಏರ್ ಬಂದು ಬರೀತೆ ಕ್ರೋರ್ ಸೇರ್ದು ಏತಾಪುಡು ಆಡಿಯನ್ಸ್ ನಿಕ್ಲೆ ಮತ್ತು ಸುಲಭ ಪ್ರಶ್ನೆ ಲೆಕ್ಕ ಅನ್ಪ್ಲಿ ಕ್ರೋರುಡು ಮಾತ್ರ ಕರೆಕ್ಟ್ ಒಂಜಿ ಅಂಚೆ ನಾಯಕಿ ಪ್ರೈಸ್ ಏರ್ಲ ಬಂತು ಆಯನೆ ಬಂತೀರ ಎಸ್ ಕಮನ್ ಕ್ಲಾಪ್ಸ್ ಕೊರ್ಲಿ ಆಯ ಕೂಡ ಡೌಟ್ ಅಂಡು ಏತ್ ಬರ್ಪು 10 crore 10 crore 100 crore ಸಿ ಅಲ್ಪ ಮಾತ್ರ ಬರ್ಪು ಬೇತೆ ಓಲ್ಲ ಬರ್ಪುಜಿ ನನ್ನ ಒಬ್ಬ ಇಲ್ಲರ್ಬೋದು ಲೆಕ್ಕ ಮಲ್ತೂಲೆ ಜಾಗ ಪ್ರೈಸ್ ಕೊರ್ಲಿ ಬುದಾರ ಯಶ್ಮಿ ಆಯ್ ಬಾರಿ ಕೆಲಸ ಮಲ್ತು ತೆಕಡ್ದಿಂಚಿ ಆಗ ಪ್ರೈಸ್ ಕೊರೋಡೆ ಆಗಿ ಬೇತೆ ನಂಜಿ ಪ್ರೈಸ್ ಇಜ್ಜಾ ಹರಿ ಸರ್ ಫೋನ್ ಮಾತೇನ ಅವರು ಸರ್ ಬಲೆ ಪ್ರೈಸ್ ಬಲೆ ಯಶ್ವಿತ್ ಇಂಥ ಒಂಜಿ ಸ್ಪೆಷಲ್ ಆಡಿಯನ್ಸ್ ಗೇಮ್ಡು ವಿನ್ ಆತೀರಿ ಜೋರೇನ ಚಪ್ಪಾಳೆ ಬರಡು ಮಸ್ತ್ ಜೋಕುಲು ಲೇರು ಪುದರೇಂಜ ಪಲ್ಲೆ ಜೋಕುಲು ಮಹಿತ್ ದಿಶಾನ್ ಶ್ರಿಯಾನ್ ಸ್ನಿಧಿಕ್ ಪೃಥ್ವಿರಾಜ್ ಭುವನ್ ನಿಗ್ಲು ಏತನೇ ಕ್ಲಾಸ್ ತಗಲಣ್ಣ ಜೋಕ್ಲೆ ಈ ಏತನೇ ಕ್ಲಾಸ್ 1ನೇ ಕ್ಲಾಸ್ ಈ ಹಾಂ ಕರೆಕ್ಟ್ ಪೂರ ಕಿರಿಯ ಪ್ರಾಥಮಿಕ ಶಾಲೆ ತಗ್ಲು 5 ತೀರ್ಥಗ್ಲು ಅದ ಇತ್ತೆ ಎರಡು ವಸ್ತುದಾಲಜಿ ತಕ್ಲೆ ಈ ಕಾಂಪಿಟೇಷನ್ ಉಂಡು ನಿಕ್ಲ ಕ್ಲಾಸ್ ಏತು ಜನ ಜೋಕುಲೇರು ಹೆಚ್ಚಿಗೆ ಅದು ನಿಕ್ಲ ಜೋಕ್ಲೇರು ಏತು ಜನ ಉಳ್ಳೇರು ಹಾಂ ಟೋಟಲ್ ಜೋಕ್ಲು 43 ನಿನ್ನೆ ಸ್ಕೂಲ್ 31 ನಿನ್ನೆಟ್ 40 ನಿನ್ನೆಟ್ 45 ಒಂಜಿ ನಿಮಿಷ ಒಂಜಿ ಟೈಮ್ ಕೊರ್ಪೇನಕ್ಲೆ ಏರು ಟೈಮ್ ಇರ್ತೀವಿ ನೋಡು ಹಾಂ ಸರಿ ಟೈಮಿಗೆ ಇರು 40 31 50 ಜೋಕುಲೇರು ಎಂಕ್ ನಾನ್ ಸ್ಟಾಪ್ ನಿಕ್ಲೈಟ್ ಪುಂಜೋಕುಲು ಮಸ್ತ್ ಉಳ್ಳೇರದ ಪುಂಜೋಕುಲು ಇಜ್ಜಾರ ಅಂಜೋಕುಲ ಪೊಂಜೋಕು ಬೇತೆ ಜನ ಇಂಚ ಮುಳ್ಳರದ ಪೊಂಜೋನಕ್ಲಿ 3 ಜನ ಮಸ್ತ್ ಜನ ಇಜ್ಜಾರ ಪುದರ್ ಬನ್ನು ಪೊಂಜೋಕುಲ ಪುದರ್ ಬನ್ನೋಡು ಬುಡಾಂದೆ 1 ನಿಮಿಷ ಏರು ಜಾಸ್ತಿ ಬನ್ ಪರಂದು ಗರ್ಲ್ಸ್ ಪುದರ್ ಹೌದಾ ಏರು ಸುರುಕು ಬನ್ ಪರ ಏರು ಸುರುಕು ಪಿರಜಾನು ಪೊಣ್ಣು ಆಸೋಗು ಹುಷಾರುಳ್ಳೇರು ಏರು ಬನ್ ಪರ ಸುರುಕು ಏರು ಬನ್ ಪರ ಇಮ್ಯಾನ್ ಪೇ ಆಯ್ ಬನ್ಪೆ ಈ ಜೊತೆ ತಾಯಿ ಲೆಪ್ಪೈತೆ ತಾಯಿ ಬರ್ಪೇ ಜನ ಏರು ಬನ್ ಪರ 1ನೇ ಕ್ಲಾಸ್ ಏರು ಇಬಲ 1ನೇ ಕ್ಲಾಸೇ ಅವು ಎಂಗ್ಳು 1ನೇ ಕ್ಲಾಸ್ ಶುರು ಮಾಡ್ಬಿಡು ಪುದರೇನ್ ಚೇರ್ನ ಏತ್ ಜೋಕುಲ್ಲೇರು ಸ್ಕೂಲ್ ತುಳ್ಳೇರು 43 ಜೋಕುಲ್ಲೇರು ಪೊಣ್ಣುಲೆ ತುಳ್ಳೇರು ಗೊತ್ತಿಜ್ಜ ಆಣುಲೆ ತುಳ್ಳೇರು ಆಣುಲ ಗೊತ್ತಿಜ್ಜಿ ಪೊಣ್ಣುಲ ಗೊತ್ತಿಜ್ಜಿ 1ನೇ ಕ್ಲಾಸ್ ಆತನು ಸುಳ್ಳು ಬನ್ ಪೆಂಬಿ ವಾ ಸ್ಕೂಲು ಮಿಯ ಪದದ ಶಾಲೆ ತಕ್ಲಿ ಕೇರಳದ ಜೋಕ್ಲಿಗೆ ಒಂಜಿ ಗೊತ್ತಿ ಬಂದ ಇಪ್ಪ ಬಾರಿ ಹುಷಾರಿಗೆ ಲೆಕ್ಕಾಚಾರ ಬರಕ್ಲಿ ಸುಮಾರು ಉಳಿದ ಕೇರಳದ ಪುರ ಕುಲ್ಲದ ಕೇರಳದಾಗ್ಲಿ ಅಲ್ಲ ಮೂಜೆಲ್ಲ ಕೇರಳದಾಗ್ಲಿ ಕುಲ್ಲದ ನಾಗ್ಲಿ ಲೆಕ್ಕಾಚಾರ ಕರೆಕ್ಟ್ ಉಂಡು ಇತ್ತೀರು ಪನೋಡು ಪೊನ್ನು ಜೋಕುಲು ಪುದಾರು 1 ನಿಮಿಷ ಟೈಮ್ ಪತ್ತಿರದ ಎಸ್ ಪತ್ಲಿ ಕ್ಲಾಸ್ ತಕ್ಲದತ್ತು ಕ್ಲಾಸಲ್ಲಿ ಉಳ್ಳೇರತ್ತ ಮುಲ್ಪ ಇತ್ನಾಗ್ಲಿ ಏರಲ್ಲ ಅವು ಕಮಲ ವಿಮಲ ಕುಸುಮ ಹಾಂ ಪೂರ ಪತ್ಲಿ ಹಾಂ ನಯನ ಆಶಾ ಕಲಾವತಿ ಬಂಡ್ರಜ್ಜಿ ರಶ್ಮಿಕಾ ಬಂಡ್ರಜ್ಜಿ ರಿಷಿಕಾ 30 seconds ಮಾತ್ರ ರಿಷಿಕಾ ರಶ್ಮಿಕಾ ಶಿಲ್ಪ ಏತಂಡು ನಾಲೇ ಪುದಾರ ಅಯ್ಯೋ ದೇವೇರೆ 41 ಜೋಕುಲು ಆ ಶಾಲೆ ಉಳ್ಳೇರು ಶಾಲೆ ಮುಲ್ಪನ ಜನ ತೂನ ಅಂಚಿ ತೂನ ಕುಂಜಿ ಪುದರ್ ಬಂಡ್ರ ಪೂಜ ಈ ನಾಚಿಗೆ ಪುದರ್ ಪೂರ ಗೊತ್ತು ನಾಗ ಪುದರ್ ಪೂರ ಗೊತ್ತು ಮರ್ಯಾದೆ ಪ್ರಶ್ನೆ ಆಗ ಸರಿ ಏತ್ ಬನ್ನ ಮೂಜಾ ಹಾಂ ಲೆಕ್ಕ ದಿವಲ್ನೇ ಹಾಂ ನೆಕ್ಸ್ಟ್
ಏತನೇ ಕ್ಲಾಸ್ ಥರ್ಡ್ ಪುದಾರಿಂಚ ಶ್ರಿಯಾನ್ ಶ್ರೀಯಾನು ಭಾರಿ ಆಲೋಚನೆ ಮಾಡ್ತು ಇಲ್ಲಿ ಪುದಾರಿತ ರೆಡಿ ಆಯ್ತಾನೆ ಹಾಂ ರೆಡಿ ಆಪ ಎಸ್ ಉಂಟು ಪತ್ತು ಮೊಬೈಲ್ ಪತ್ತು ತ್ರಿಷಾ ಪ್ರಣೀತಾ ಆನ್ಯಾ ಭಾಗ್ಯ ವನಿತಾ ಮಮ್ಮನೋದರನ್ ಸುಜಾತ ಭವ್ಯ ಸೌಮ್ಯ ಅಜ್ಜಿನ ಉತ್ತರ ಗೊತ್ತಿಚ್ಚಿ ಜನ್ಯ ನಯನ ರಶ್ಮಿಕಾ ಏತ್ ಲಕ್ಷ್ಮಿ 10 ಟೋಟಲ್ 10 ನೆಕ್ಸ್ಟ್ ಇಯರ್ ಆಯ್ ಟಿಕ್ಕಿದೆ ರೆಡಿ ಆತಿ ಟಿಕ್ಕಿದೆ ಇಂಬಿ ಆಯ್ ಭಾರಿ ಪಿರಾಜಾರನುಲ್ಲಿ ಮಲಡಿ ಹಾಂ ಪುದಾರಿಂಚ ಸ್ನಿಧಿಕ್ ವಾ ಸ್ಕೂಲ್ పోపును ಅಸಿಸಿ అసిసి జోకులు పొంజోకులు అయిపోయిన వాళ్ళు అంజోకులు చేరు దడ్డరు పోపు చేరాడే అంటే పొంజోకులు అయిపోయిన హుషారు తగలత పది స్టార్ట్ అండి ಅನ್ವಿಕಾ ದೃಶಿಕಾ ಪೂರ್ಣಿಮಾ ಪ್ರಿಯ ಲಕ್ಷ್ಮಿ ವಿನ್ನು ಸುನೀತಾ అయితే ఆజే అయ్యో ఈత మళ్ళీ అది మీ 10 ఇయర్ సో 10 ఫస్ట్ డూల్ అయితే నెక్స్ట్ ఇయర్ ఎస్ కమ్ వాట్స్ యువర్ నేమ్ ಪೃಥ್ವಿರಾಜ್ స్కూల్ SDM SDM ಶಕ್ತಿನಗರ ಅಶೋಕ್ ನಗರ ಸ್ಟಾರ್ಟ್ ಪೂರ್ವಿ ಅದಿತಿ ಮೌಕ್ತಿಕಾ ಪರ್ಯಕ ಅಕ್ಕ ಇಲ್ಲೋ ಮಮತಾ ವೀಣಾ ವಿದ್ಯಾ ಪ್ರಿಯಾಂಕಾ ಖುಷಿ ಏತ್ 13 ಎಸ್ ರೆಡಿ ಅಲ್ಲ ಫಸ್ಟ್ ಸೆಕೆಂಡ್ ರೆಡಿ ಆಗ್ತೀರಿ ನೆಕ್ಸ್ಟ್ ಇಯರ್ ನಿನ್ನಾಡ ಅವಲ ಮಹಿತ್ ಉಚ್ಚಿಲ ಬೋವಿ ಉಚ್ಚಿಲ ಬೋವಿ ಇದ್ದಾರೆ ಕೈತಾಲ್ದಾರೆ ಇದು ರೆಡಿ ಆಗ್ತೀರಿ ಏನು ಪ್ರಮೋದ್ ಇಂಬಿತ್ ಭರತನಾಟ್ಯದೆ ಇದು ರೆಡಿ ಆಗ್ಬಿಡುತ್ತೆ ಅದಕ್ಕೆ ಭರತನಾಟ್ಯ ಉಂಡೇನ ಸರಿ ತುಳಸಿ ಲೀಲಾ ರೇಖಾ ಭವಾನಿ ಹರಿಣಿ ರಿಷಿಕಾ ರಶ್ಮಿಕಾ ಆಶಾ ಜನ್ಯ ದಿವ್ಯಾ ಶ್ರೀಲಕ್ಷ್ಮಿ ಭವ್ಯ ಪ್ರಣವಿ ಪ್ರದೀಪ್ತ ಫೋರ್ಟೀನ್ ಇತ್ತ ಕಾಂಪಿಟೇಷನ್ ಟಫ್ ಆತನು ನೆಕ್ಸ್ಟ್ ಇಯರ್ ಒರಿಯಣ ಬಾಕಿ ರೆಡಿ ಆಯ್ತು ದಿಶಾನ್ ಸ್ಕೂಲು ನವಚೇತನ ನಿರ್ಮಾರ್ಗ ನವಚೇತನ ನಿರ್ಮಾರ್ಗ ರಾಂಕಿಲ ರಾಜೇಶನ ಶಿಷ್ಯೆ ಅದಾ ಪಿ ಟಿ ಸರ್ ರಾಜೇಶ್ ರಾಜೇಶನ ಶಿಷ್ಯೆ ನಮ್ಮ ಕೊನಾಜಿದ ಪತಿ ಯಶ್ಮಿತ್ పొన్నుల బుధర్ మరత్నాయక లాస్ట్ అదే పాప పొన్నుల మాత్రం బుధరా అండ్ యశ్విత మన సరి అయిపోయింది రిషికా రశ్మికా తులసి భవాని హరిణి ఆశా వనిత జన్య దివ్య ರೇಖಾ ಶಿಲ್ಪ జానకిని పండుగ స్టాప్ అవుతాను ఏతాడు 13
14 ಇಂಬೆ 13 ಈಯತ್ 13 13 ತುಂಬಲೆ ವಿನ್ನರ್ 14 ಇದು ಹಾಕ್ಲಿ ಟೈ ಆತನು ಇತ್ತ ಕೂಡ ಹಾಕ್ಲಿಕ್ಕೆ ಕಾಂಪಿಟೇಷನ್ ಹಾಂ ಇದು ನಾವು ಸರಿ ಆಗ್ಬಿತ್ತ ಟೈ ಬ್ರೇಕರ್ದೆ ಬಲಿ ಬಲಿ ತುಂಬ ಈ ರೇಂಜ್ ಬಲಿ ಇದು ಕೂಡ ನೋಡು ಇತ್ತ 7 ಸೆಕೆಂಡು ಆತೆ ಪಡ ಸೆಕೆಂಡ್ ಸಾತೆ ಪಡ 20 ಪಡ ನಿಮಗೆ ಬೇಜಾರ ಪಡದ 15 ಬಂಡೆ ಇರಲ್ಲ ಅಯ್ಯರ್ ಸ್ಟಾರ್ಟ್ ಮಾಡಿ ಬರುತ್ತೆ ಸುರುಕು ಟೈ ಬ್ರೇಕರ್ ನಿಮ್ಮೇನಾ ಎಸ್ ರೆಡಿ 3 2 1 ರಿಷಿಕಾ ರಶ್ಮಿಕಾ ಹರಿಣಿ ತ್ರಿವೇಣಿ ಚಿತ್ರಗಳ ಭವಾನಿ ಜನ್ಯ ತುಳಸಿ ರೇಖಾ ಲೀಲಾ ವನಿತಾ ದಿವ್ಯಾ ಆಶಾ ಭಾಗ್ಯ 20 seconds over 14 ಅಲ್ಲ ಇತ್ತ ಸ್ಪೀಡ್ ಎಸ್ ಗೇರ್ ಚೇಂಜ್ ಆತನು ಹಾಂ ಎಸ್ 14 ಇತ್ತ ಸ್ಟಾರ್ಟ್ ಪುದರಂಜ ಎಸ್ ಕೌಂಟ್ 3 2 1 ಸ್ಟಾರ್ಟ್ ಅದಿತಿ ಮೌಕ್ತಿಕಾ ಸಾಂಚಿ ವಂಶಿಕಾ ವೈಷ್ಣವಿ ಪ್ರಿಯಾಂಕಾ ಖುಷಿ ವಿದ್ಯಾ ನೈನ್ಯ ಪೂರ್ವಿ ಸರಸ್ವತಿ ವೀಣಾ ಚೈತ್ರ ಆದ್ಯ ಆದ್ಯಜ್ಜಿ ಎತ್ತಂಡ್ರಿ ಏತೆ ಅವ ರಜಾನಕ್ಕೆ ಪ್ರೈಸ್ ಕೊಟ್ಟು ಕಡಪಡ 14ಗೆ ಏತೆ ಆದ್ಯಜ್ಜಿ ಲಾಸ್ಟ್ ಅಜ್ಜಿ ತಯ್ಯ ಸರಿ ಹಾಂ ಫಸ್ಟ್ ಬತ್ತಂಗ್ಲೇರು ಹಾಂ ನಿಗ್ರಜ ಸೆಕೆಂಡ್ ಅವು ಟೈ ಬ್ರೇಕರ್ ಬಿಡ್ಸಿ ಪಾಪ ಹಾಕ್ಲಿ ಬೇಜಾರಪ್ಪಣದೆ 20 seconds 3 ಜನಕ್ಲ ಫಸ್ಟ್ ಪ್ರೈಸ್ ಕೊರ್ಲೆ ಮೇರೊಳ್ಳಿರು ಮಮ್ಮ ತಗಿಜಾರ ಪ್ರೈಸ್ ಕೊರು ಬಲಿ ಇವ ನಿಕ್ಲಿ ಬಲಿ ಆನಂದ್ ಸರ್ ಬಲಿ ಆನಂದ್ ಸಿಗುಳಿ ಬರಡು ಬಲಿ ಜೀವನ್ ಬಲಿ ನನ್ನ 3 ಜನ ಉಂಟು ಒಂದು ವಿನ್ನರ್ ಒಂಜಿ ಪ್ರೈಸ್ ಉಂಜಿ ಕ್ಲಾಪ್ಸ್ ಬರೋಡು ಕ್ಲಾಪ್ಸ್ ಎಸ್ ಸರ್ ಕೊಡು ನೆಕ್ಸ್ಟ್ ಪುದರಂಜ ಬುಧರ್ ಎಸ್ ನೆಕ್ಸ್ಟ್ ಬಲೆ ಕ್ಲಾಪ್ಸ್ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಅಂಕಲ್ ಈ ಕಾರ್ಯಕ್ರಮಕ್ಕೆ ಬರ್ತದೆ ಪ್ರೈಸ್ ಕೊರ್ನೇಕ್ ಜೋಕ್ಲಿ ಭಾರಿ ಖುಷಿ ಜೋಕ್ಲಿ ಕ್ಲಾಪ್ಸ್ ಕೊರ ನಿಕ್ಲಿಗ್ಲಿ ಪ್ಯೂರ್ ಕೊರ್ಲೆ ತುಳು ಸಿನಿಮಾ ಗೊತ್ತುನದೆ ಸುರೂತ ತುಳು ಸಿನಿಮಾ ಬಂಗಾರ ಬಟ್ಲೆ ಬಣ್ಣೇರವು ಎನ್ನದಂಗಡಿ ಬಣ್ಣೇರವು ಬಲೆ ಇರ್ಬಲೆ ಗುಡ್ಡದ ಬುತ್ತಲತ್ತು ಬೇತೆ ಉಲ್ಲತ್ತು ಎನ್ನದಂಗಡಿ ಸುರೂತ ಸಿನಿಮಾ 1971 ನಮ್ಮ ತುಳು ಭಾಷೆಡು ಬತ್ತಿನಂಚಿನ ಒಂದು ಸಿನಿಮಾ ಹಿಡಿದು ಬೊಕ್ಕ ನಮ್ಮ ಸಿನಿಮಾ ರಂಗಡು ಬೇತೆ ಬದಲಾವಣೆ ಅಂಡ್ ಬಲೆ ಅಕ್ಕ ಬಲೆ ಒಂಚೂರು ಚಪ್ಪಾಳೆ ಬರಡಾರು ಒಂಚೂರು ಅಧ್ಯಯನ ಮಲ್ತೀರಿ ಬೇತೆ ಕಡೆಗೆ ಬೋದು ಆ ಕಾರ್ಯಕ್ರಮ ತೆರೆಯೊಂದಿರಿ ಅಕ್ಕನಾಗಲಿ ಕಾಂಪಿಟೇಷನ್ ಉಂಟು ಬರೋಡಿಡೆ ಪ್ರೈಸ್ ಕೊನಲಿ ಇರು ನಮ್ದ ಟೀಚರಾ ಮೇ ಪದದ ಟೀಚರ್ಗೆ ಯಾರು ಆರ್ಲ ಕೇರಳದಾರೆ ಭಾರಿ ಹುಷಾರ ಕೇರಳದಾಗ ಪೂರ ಒಂಟೆ ಪದವರ ಹಾಂ ಸರಿ ಬನ್ನಿ 15ನೇ ತಾರೀಕಿಗೆ ಮೇರನಲ ಮದಿಮೆ ಹತ್ರ ಅವೇ ಕುದ್ರೋಳಿದ ಒಂದೆರಡು ಹಾಲ್ಡ್ ಅದೇ ಕೊರಗಪ್ಪ ಹಾಲ್ಡ್ ವಿಶೇಷ ಒಂಜಿ ಯಾರಿಗೆ ಅಭಿನಂದನೆ ಕೊರಲಿ ಶುಭಾಶಯ ಕೊರಲಿ ರವಿಯನ್ನೇ ಟೂರ್ ಬೋತಿರಿಗೆ ಅದೇ ಹಾಂ ರವಿಯನ್ನ ಟೂರ್ ಬೋತಿರು ಆರು ಅನುಪಸ್ಥಿತಿಡು ಆರೆ ಇನ್ನು ಯಾರು ಇಪ್ಪೇರ್ನ ರಜಾನಕ್ಕೆ ಒಂಜಿ ಮಾಲೆ ಪಾಡ್ರಿ ಇತ್ತು ಮುಲ್ಪ ಶುಭಾಶಯ ಹೇಳಿರಿಗೆ ಕಾರ್ಯಕ್ರಮದ ಒಟ್ಟಿಗೆ ಈರಲ್ಲಿ ಗಮ್ಮತ್ತು ಅಲಾವಡಿಂಕ್ಲಿಗೆ ನೋಡೋಂಜಿದ್ದು ನಾವು ರವಿಯನ್ನೇ ಬನ್ನ ಫಲ್ನೆ ಅವೇ ಓಕೆ ಅಭಿನಂದನೆಗಳು ಇತ್ತೆ ಅದು ಸ್ಟೇಜಲ್ಲಿ ಅಂದ್ರೆ ಜನ ಜಾಸ್ತಿ ಏನು ಮಾಡ ಡಿವೈಡ್ ಮಲ್ಪನ ಬರ್ಚಿಂದು ಇದೆ ನಿಗಳು ಮಾತು ಅಡಿಗೆ ಮಲ್ಪನ ಸ್ಪೆಷಲಿಸ್ಟ್ ಆಗ್ಲದ ಪೂರ ಅಡಿಗೆ ಸಜ್ಜಿಗೆ ಹೇಳ್ಪಿರಿಗೆ ಎಂಗೆ ನೆನಪು ಮಾಡಿತ್ತೆ ಸೆಡ್ಡೆ ಅಣ್ಣ ಸಜ್ಜಿಗೆ ಮಲ್ಪ ಮಾಡಿತ್ತೆ ಸಜ್ಜಿಗೆನೇ ಮಲ್ಪ ಹೊಡಿತೆ ಆಗಲ್ಲ ಸಜ್ಜಿಗೆನೇ ಮಲ್ಪ ಹೊಡಿತೆ ಹಾಂ ನಾನು ಮಾಡ್ತಿ ಯಾರು ಪ್ರೊಫೆಷನಲ್
ಆರು ಸಜ್ಜಿಗೆ ಅನ್ಪರಿಜಿ ಏನಕ್ಕ ಸಜ್ಜಿಗೆ ಅನ್ಪರ ಬರ್ಬರ ಇருந்து ಇದೆ ಬಾಯ್ಡ್ ಸಜ್ಜಿಗೆ ಅನ್ಪಡು ಬಾಯ್ಡ್ ಸಜ್ಜಿಗೆ ಅನ್ಪರೆಗಳು ಬಾಯ್ಡ್ ಗೊತ್ತಿದ್ಯಾ ಬಾಯ್ಡ್ ಸಜ್ಜಿಗೆ ಅನ್ಪಡು ಈ ಪೋಲಕ್ಕೆ ಬಾಯ್ಡ್ ಸಜ್ಜಿಗೆ ಅನ್ಪಡು ಹಾಂ ಸರಿ ಅದಕ್ಕೆ ಕಾರಣ ಬಡಿತು ಬೇಲೆ ಕಂಡು ಬಾಲೆದಡ್ಡಿಗೆ ಅದು ಸರಿ ಅದವು ತಪ್ಪೇರು ಬೇಲೆ ಕಂಡು ಬಾಲೆದಡ್ಡಿ ಸರಿ ಇತ್ತೆ ಸಜ್ಜಿಗೆ ಮಲ್ಪನು ಕಾರ್ಯಕ್ರಮ ಸಜ್ಜಿಗೆ ಎಂಚ ಮಲ್ಪರು ನಾರ್ಮಲ್ ಸಜ್ಜಿಗೆ ಎಂಚ ಮಲ್ಪನು ಬನಳೆ ದಿಪ್ಪರು ಐದಕ್ಕೆ ಒಗ್ಗರಣೆ ಪಾಡೋರು ಐದಕ್ಕೆ ನೀರು ಪಾಡುವರು ಐದಕ್ಕೆ ಐಕ್ ಸಜ್ಜಿಗೆ ಪಾಡುವರು ಪುದ್ಪಾರು ಹಾಂ ಸರಿ ಸರಿ ಇತ್ತೆ ಸಜ್ಜಿಗೆ ಮಲ್ಪಡು ಸಜ್ಜಿಗೆ ಮಲ್ಪನಾಗ ಬನಳೆ ದೀಪರು ಅದಕ್ಕೆ ನೀರು ಪಾಡು ಅಂಚ ಪೇತು ಊಳು ಪಂಡ್ರವಲ್ಲಿ ಬೊಕ್ಕ 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 ಬಂಡ್ರೆಚ್ ಬೊಕ್ಕ ಬಣ ಅಂದರೆ ಸಜ್ಜಿಗೆ ಅವಡು ಹಾಂ 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 ಹ್ಯಾಂಡಲೆಜ್ಜಿ ಬೊಕ್ಕಲೆಜ್ಜಿ ತದನಂತರ ಹೆಜ್ಜಿ ಹಾಂ ಹೌದಾರಕ್ಲಿ ಸುರು ಏರು ಸಜ್ಜಿಗೆ ಅನ್ ಬರುತ್ತೆ ಹಾಂ ಸುರು ಸಜ್ಜಿಗೆ ಅನ್ ಮರ ರೆಡಿ ಏನ ಬದರಿಂಜ ಪ್ರಿಯಾಂಕಾ ಪ್ರಿಯಾಂಕಾ ಸುರು ಸಜ್ಜಿಗೆ ಮಲ್ಪೇರು ತೂಲೆ ಕರೆಂಚಿನ ಪನೋಡು ಅಲ್ಲಿ ಸ್ಟಾಪ್ ಹಾಕೊಂಡು ಓಡೆಗನ ಸ್ಟಾಪ್ ಹಾಕೊಂಡು ಪನೋಡು ಎಸ್ ಮತ್ತು ಹ್ಯಾಂಡ್ ಬೊಕ್ಕ ಸುರುಕು ಗ್ಯಾಸ್ಡ್ ಬಣಲೆ ದೀವೋಡು ಲೈಟರ್ ದೆತ್ತದು ಆನ್ ಮನ್ಪೊಡು ಎಣ್ಣೆ ಪಾಡೋಡು ಎಣ್ಣೆ ಬೆಚ್ಚಾವೋಡು ಹೋಗಿಂಚ ಬನಲೆ ದಿಯರತ ಬನಲೆ ದಿಯೆ ಐಕ್ ನೀರು ಪಾಡಿ ಹಾಂ ಪನ್ಪಿಲಕತ್ ನೀರು ಮಲ್ಪಿಲಕ ಸುರುಟು ಗ್ಯಾಸ್ ದ ಮಿತ್ತು ಬನಲೆ ದಿಯೆ ಬನಲಿಗೆ ಎಣ್ಣೆ ಪಾಡಿಯೇ ಸಲಾಯ್ ಪಾಡಿಯೇ ಕರಿ ಲೀವ್ಸ್ ಪಾಡಿಯೇ ಐಡ್ದು ಬೊಕ್ಕ ಸಜ್ಜಿಗೆ ಕರೆಂಚಿನು ಒಂಜಿ ಸಜ್ಜಿಗೆ ಕರೆಂಚಿನು ನನ್ನೊಂದು ಸಜ್ಜಿಗೆ ಇರು ಹಾಂ ಟೀಚರ್ ರೆಡಿ ಆಯ್ತಾರೆ ಕರೆಂಚಿ ಬನಲದಿಯೇ ಎಣ್ಣೆ ಪಾಡಿಯೇ ದಾಸಿಮಿ ಪಾಡಿಯೇ ಉರ್ದು ಸಲಾಯಿ ಪಾಡಿಯೇ ಒಗ್ಗರಣೆ ಸೊಪ್ಪು ಪಾಡಿಯೇ ಸಜ್ಜಿಗೆ ಪಾಡ್ದು ಫ್ರೈ ಮತ್ತೆ ಅವು ಸುರುಕೆ ಕರೆಂಚಿದನು ಗ್ಯಾಸ್ ಆನ್ ಮಂತೆ ಬನಲೆ ದಿಯೆ ಎಣ್ಣೆ ಪಾಡಿಯೆ ಸಾಸಿವೆ ಉರ್ದು ಸಲಾಯಿ ಬೊಕ್ಕ ಕರಿ ಲೀವ್ಸ್ ಶುಂಠಿ ಬೊಕ್ಕ ಬತ್ತಿಗುಳ್ಳೆ ಕರೆಂಚಿದ ಜಡ್ಜೆ ಸಾಕ್ಲಿ ಏನತ್ತು ಅರೆ ಮಸ್ತ್ ಬೊಕ್ಕ ಬರ್ಪುಣಿಗೆ ಟೀಚರ್ ನಂಗೆ ಒಂಜಿ ಗುಟ್ಟೆವಿ ಗ್ಯಾಸ್ ಆನ್ ಮಂತೆ ಬನಲೆ ದಿಯೆ ಎಣ್ಣೆ ಪಾಡಿಯೆ ಸಾಸಿವೆ ಪಾಡಿಯೆ ಉರ್ದು ಸಲಾಯಿ ಪಾಡಿಯೆ ಕಡಲೆ ಸಲಾಯಿ ಪಾಡಿಯೆ ಬೇಸೊಪ್ಪು ಪಾಡಿಯೆ ಮುಂಚಿ ಪಾಡಿಯೆ ಸಜ್ಜಿಗೆ ಪಾಡಿಯೆ ಒತ್ತಿಯೆ ಐದು ಬೊಕ್ಕ ಬೆಚ್ಚ ನೀರು ಮಂತದ ಪಾಡಿಯೆ ಐದು ಬೊಕ್ಕ ಅವಳಾಡಿ ಸ್ಟಾಪ್ ಅಂಡು ಫಾರೇಜ್ ನಿಂಗ್ಲೆ ಉಂಡು ಕೂಡ ನಾನು ಬರೋಡುತ್ತೆ ಹಾಂ ನೆಕ್ಸ್ಟ್ ಅಲ್ಲಿ ಈರಿಗೆ ಫುಲ್ ಚಾನ್ಸ್ ಗ್ಯಾಸ್ ಆನ್ ಮಂತೆ ಬನಲೆ ದಿಯೆ ಎಣ್ಣೆ ಪಾಡಿಯೆ ಸಾಸಿವೆ ಪಾಡಿಯೆ ಬೆಳ್ಳುಳ್ಳಿ ಪಾಡಿಯೆ ಕರಿ ಲೀವ್ಸ್ ಸಜ್ಜಿಗೆ ಪಾಡಿಯೆ ಸಕ್ಕರೆ ಪಾಡಿಯೆ ಸ್ಟವ್ ಆನ್ ಮಂತೆ ಆರು ಗ್ಯಾಸ್ ಆನ್ ಜಡ್ಜಸ್ ಏನು ಬೇಜಾರು ಜಂಜು ಕುಲ್ನಾಕ್ಲಿ ಇತ್ತೆ ಅರೌಂಡ್ ಮಲ್ತಾನ ಲಾಸ್ಟ್ದ ಈಗ ಜಾಸ್ತಿ ಏರ್ ಅಂತ ಓಡುತ್ತೆ ಒಗ್ಗರಣೆ ತಂದಿರ್ನ ಗ್ಯಾಸ್ ಆನ್ ಮಂತೆ ಬನಲೆ ದಿಯೆ ಎಣ್ಣೆ ದಿಯೆ ದಾಸಿಮಿ ಪಾಡಿಯೆ ಸರಿ ಆತಜಿ ಉಪ್ಪು ಮಾಡ್ದಂತ ಅಡಿಗೆ ಬಂದು ಮಲ್ತೀರಿ ಒಕ್ಕದಾಲ ಐಂದಲ ಮಗತೀಜೇರು ಅವು ಅಡಿಗೆ ಉಪ್ಪು ಉಪ್ಪಿ ಒಂದು ಸೈಡ್ ಉಪ್ಪಿ ಒಂದು ಚಾಪೇಪು ಪುದರಂಜೇರ್ನ ಚೈತ್ರ ಅವ್ರು ಫುಲ್ಲು ಸ್ಟಡಿ ಆತೀರಿ ಈ ಮಾತಿರ್ನಾಗ ಪಾಡ್ದು ಏರ್ನ ಮತ್ತೆ ಕರೆಂಚಿದ ಏನು ತೂದು ಎನ್ನ ಲೈಟರ್ ಸುರುಕು ಆನ್ ಮಲ್ತದ್ದು ಅಡಿಗೆ ಉಪ್ಪು ಮಾಡ್ದು ಉಂತೇರಿ ಪಂಡ್ರ ಚಾನ್ಸ್ ಇತ್ತು ಮರ್ಯಾದೆ ಅನ್ನೋದಾರಿ ಅದೇ ಯಾರಿಗೆ ಗೊತ್ತಾನೆ ಕ್ರಾಸ್ ಆಯ ಅಂದು ಸರಿ ಯಾರಿಗೆ ಪ್ರೈಸ್ ಕೊಡ್ಲಿ ಏನಕ್ಕ ಅಲ್ಲೇ ಎಸ್ ಚೈತ್ರ ಮೇರೆಗೆ ಸಜ್ಜಿಗೆ ಮಲ್ ಬಾಯ್ಡ್ ಸಜ್ಜಿಗೆ ಮೇಡು ಪ್ರಥಮ ಬಹುಮಾನ ಕ್ಲಾಪ್ಸ್ ಬರ್ ಇತ್ತೆ ಸಜ್ಜಿಗೆ ಬರ್ತಾಳೆ ಬಾಯ್ಡೆ ಒಂದಲ್ಲ ಬಾಯ್ಡೆ ಕಾರ್ಯಕ್ರಮ ಇತ್ತೆ ಟಂಗ್ ಟ್ವಿಸ್ಟರ್ ಗೊತ್ತಿದ್ಯಾ ಹಾಂ ಟಂಗ್ ಟ್ವಿಸ್ಟರ್ ಒನ್ ವರ್ಸ್ ಹತ್ತು ಹಾಂ ಬೇತೆ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಹಾಂ ಕೆಂಪು ಕುಂಕುಮ ಕಪ್ಪು ಆತಿ ಈತ ಐನು ನಾನ್ ಸ್ಟಾಪ ನೋಡಿ ಏರ್ ಜಾಸ್ತಿ ಅನ್ ಬರೋದು
ಸಭೆಕಾ ಅದು ಮುಂದೆ ಸಭೆ ತಾನೆ ಇದು ಒಂದೇ ಸಭೆ ಪುನಃ ಎಂಗ್ಲ ಸರಿ ಸ್ಟಾರ್ಟ್ ಇರಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಹಾಂ ಐನು ನಾನ್ ಸ್ಟಾಪ್ ನೋಡು ಸ್ಟಾರ್ಟ್ ಕುಂಕುಮ ನೋಡು ಹಾಂ ಕೆಂಪು ಕುಂಕುಮ ಕಪ್ಪು ಕುಂಕುಮ ಸುರುಕೆ ತತ್ತಂದು ನೀ ಕೊಂచెం ಚಾನ್ಸ್ ಮೇ ಕೊಂచెం ಮ್ಯಾಪ್ ಕೊರು కదా ಇದು ಸ್ಟಾರ್ಟ್ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಸುರುಕೆ పోతును అల్పడం తుంతు వారేజీ నెపదరంజ ಮಹಿತ್ ఎక్కడ విన్నే ఎక్కడ విన్నదా ఎస్ ఇత కూడా ప్రమోదర్న మగేదా ప్రమోద మగేదా ఎస్ ಕಪ್ಪು ಕಪ್ಪತ್ತೆ ಮೇ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕೆಂಪುಮ ಮಾತ್ರ ಖುಷಿ అయినా ఆయన ಒಂಜೆ ಆತನ ರಡ್ನೆ ತಡ್ಪೋತನದ ನೆಕ್ಸ್ಟ್ ರೆಡಿ 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 ಅವಡು ಒಂಚೂರು ಉಸಿರು ಎತ್ತೊಂದು ರೆಡಿ ಅವಡ ಕೆಂಪು ಕುಂಕುಮ ಕಪ್ಪು ಕುಂಕುಮ 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 ಕೆಂಪು ಕುಂಕುಮ ಏತ ಆಜ ಹೇಳ ಹೇಳದ 7 ಎಸ್ ಗುಡ್ ನೆಕ್ಸ್ಟ್ ಒಂಚು ಸುಧಾರಿತು ನುಂತುದು ಮಾಡೋಣ ಉರಣ ರೆಡಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ఆయన కుంకుమ అర్ధుడే పోండు భలే ఏ పొంజోగుల బరలి ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ అవు కే కుంకుమ నెక్స్ట్ లాస్ట్ అత్ ఎక్కడ విన్నర్ అయితే కుదరించా పృథ్వీరాజ్ ఎస్ ఆయన ఇంగ్లీష్లో పనులే కెంపు కుంకుమ ఇంగ్లీష్లో పనులే అంచత్ కెంపు అంచనే పను ఇంగ్లీష్లో పనులు ಕೆಂಪು ಕುಂಕುಮ ಕಪ್ಪು ಕುಂಕುಮ 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 ಕೆಂಪು ಕುಂಕುಮ 8 ಏತ್ ಎನ್ಮಣ ಶೈ ಎಂಚಿನಕ್ಕೆ ಮಾರೆ ಈತು ಮಲ್ಲೆ ಬಾಯಿ ಟ್ವಿಸ್ಟ್ ಟಂಗ್ ನಾಲ್ಗೆ ಸರಿ ತಿರ್ಗೋಡು ಸರಿ ಇತ್ತೆ ನಿಗಳು ಫಲ್ನೆ ಅಡಿಗೆ ಸಭೆಗೆ ಫಲ್ನೆ ಕೆಂಪು ಐ ಫಲ್ನೆ ತಗೋ ಫಲ್ನೆ ಒಟ್ಟಿಗೆ ಜೋರ್ 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 ಸರಿ ಅವನ ಎಂಕ್ಲ ಆಂಜೋನಗಳ ಕತೆ ಅವು ಎಂಕ್ಲಿಗೆ ಗೊತ್ತು ಏನ ಬಂಗಂಚ ಅಂದು అత అందప్ప ఇంక వస్తాను కుళ్ళు నలపడే అది జోర్లరు ఇడే వస్తానని చెప్పు మీరు అన్నారు హాయ్ సెకండ్ వాయిస్ గుడ్ వరుడు వరుడు ప్రైజ్ కొనండి మూలం నుంచి ఎస్ ఓకే థ్యాంక్ యూ